ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಪ್ರಣಾಮಗಳು ಎಲ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಹೋದಣ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಕ್ತಿಶಾಸ್ತ್ರಿ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ कृष्णप्रेष्ठाय भूतले श्रीमते भक्तिवेदांत स्वामिनिते नामिने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौर भक्त वृंद. हरे कृष्ण 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 हरे 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 राम 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 हरे हरे. इस्कॉन श्री श्री राधा गोविंद की जय. श्री श्री गौर निताय की जय. श्रील प्रभुपाद की जय. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಸೊ ಈ ಒಂದು ಭಕ್ತಿ ರಸಾಮೃತ ಸಿಂಧು ತರಗತಿಯನ್ನು ತೆಗೆದುಕೊಳ್ಳುವಷ್ಟು ಅರ್ಹತೆ ನನಗಿಲ್ಲ. ಆದ್ರೂ ಕೂಡ ಹಿಂದಿನ ಆಚಾರ್ಯರುಗಳು ಮತ್ತೆ ನಮ್ಮ ಶಿಕ್ಷಾ ಗುರುಗಳು ನಡೆದು ಬಂದ ಹಾದಿಯನ್ನ ಮತ್ತೆ ಅವರ ಒಂದು ಅನುಸರಣೆಯನ್ನ ಮಾಡ್ಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೀನಿ.
ಸ್ಕ್ರೀನ್ ಕಾಣಿಸ್ತಿದೆ ಅನ್ಕೊಳ್ತೀನಿ ಎಲ್ರಿಗೂ. ಕಾಣಿಸ್ತಿದೆ ಮಾತಾಜಿ. ಎಸ್ ಮಾತಾಜಿ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಸೊ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ನಾವು ಯಾವ ವಿಷಯಗಳ ಕುರಿತಾಗಿ ತಿಳಿದುಕೊಂಡಿದ್ವಿ ಅನ್ನೋದನ್ನ ನಾವು ನೋಡೋಣ. ಹಿಂದಿನ ತರಗತಿಯ ಒಂದು ಸಾರಾಂಶ ಅವಲೋಕನ. ಹಿಂದಿನ ತರಗತಿಯಲ್ಲಿ ನಾವು ಭಕ್ತಿ ಸೇವೆಯ 3 ಮುಖ್ಯ ವಿಭಾಗಗಳನ್ನ ನಾವು ತಿಳಿದುಕೊಂಡ್ವಿ. ಅದೇ 2ನೇ ಅಧ್ಯಾಯದಲ್ಲಿ ಇರುವಂತದ್ದು. ಸೊ ಭಕ್ತಿ ಸೇವೆಯಲ್ಲಿ ಎಷ್ಟು ವಿಭಾಗಗಳಿದೆ, ಯಾರು ಹೇಳ್ತೀರಾ? ಸಾಧನಾ ಮೂರು ವಿಭಾಗಗಳು ಮಾತಾಜಿ. ಭಕ್ತಿ ಸೇವೆಯಲ್ಲಿ 3 ವಿಭಾಗಗಳನ್ನ ನಾವು ತಿಳಿದುಕೊಂಡ್ವಿ. ಸಾಧನಾ ಭಕ್ತಿ, ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿಯ ಕುರಿತಾಗಿ. ಈ ಮೊದಲನೇ ಭಾಗದಲ್ಲಿ ನಾವು ಕಾಣುವಂಥದ್ದು ಸಾಧನಾ ಭಕ್ತಿಯನ್ನ. ಸಾಧನಾ ಭಕ್ತಿಯಲ್ಲಿ ಮತ್ತೆ 2 ವಿಧಗಳನ್ನಾಗಿ ಮಾಡ್ತಾರೆ. ಸೊ ಯಾವ್ದದು? ವೈದಿ ಭಕ್ತಿ, ರಾಗಾನುಗ ಭಕ್ತಿ. ಅದನ್ನ ಯಾವಾಗ್ಲೂ ವೈದಿ ಭಕ್ತಿ ಅಂತ ಹೇಳ್ಬಾರ್ದು, ವೈದಿರಿ ಸಾಧನಾ ಭಕ್ತಿ ಅಂತ ಹೇಳ್ಬೇಕು. ವೈದಿ ಸಾಧನಾ ಭಕ್ತಿ ಮತ್ತು ರಾಗಾನುಗ ಸಾಧನಾ ಭಕ್ತಿ ಅಂತ. ವೈದಿ ಸಾಧನಾ ಭಕ್ತಿ ಅಂದ್ರೆ ಏನು? ಅಂದ್ರೆ ಅಸ್ವಾಭಿಕವಾದದ್ದು. ಇದೊಂದು ಅಂದ್ರೆ ನಿಯಂತ್ರಕ ತತ್ವಗಳ ಅನುಷ್ಠಾನದಿಂದ ಮಾಡುವಂತಹ ಭಕ್ತಿ ಸೇವೆ. ಮಾತಾಜಿ ವೇದಗಳಿಂದ ತಿಳಿದುಕೊಂಡು ಮಾಡುವಂತದ್ದು ವೈದಿ ಭಕ್ತಿ. ನಿಯಂತ್ರಕ ತತ್ವ, ಗುರು, ಧರ್ಮ ಮತ್ತೆ ಧರ್ಮ ಗ್ರಂಥಗಳು ಹೇಳಿರೋದನ್ನ ಅನುಸರಿಸೋದೇ ವೈದಿ ಸಾಧನಾ ಭಕ್ತಿ. ಎಸ್, ಸರಿ, ನೀವು ಹೇಳಿರೋದು. ವೈದಿ ಸಾಧನಾ ಭಕ್ತಿ ಅಂತಂದ್ರೆ ನಿಯಂತ್ರಕ ತತ್ವಗಳನ್ನ ಪಾಲಿಸುವಂತದ್ದು. ಸೊ ಯಾವಾಗ ನಮ್ಗೆ ಸ್ವಾಭಾವಿಕತೆ ಅನ್ನೋದಿರೋದಿಲ್ವೋ, ಅಸ್ವಾಭಾವಿಕತೆ ಅನ್ನೋದಿರುತ್ತೋ, ಸೊ ಅಸ್ವಾಭಾವಿಕವಾಗಿ ಅಂದ್ರೆ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ ನಾವು ಭಕ್ತಿಯಲ್ಲಿ ಮುಂದುವರಿಯುವಂಥದ್ದು ಅಂತ ಹೇಳಿ. ಸೊ ಹೀಗೆ ಸದ್ಗುರುಗಳ ಆದೇಶ, ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂತೆ ನಿಯಂತ್ರಕ ತತ್ವಗಳ ಅನುಷ್ಠಾನದಿಂದ ಮಾಡುವಂತಹ ಭಕ್ತಿಯನ್ನ ವೈದಿ ಸಾಧನಾ ಭಕ್ತಿ ಅಂತ ಕರೀತಾರೆ. ಸೊ ಇದು ಒಂದು ಅಸ್ವಾಭಾವಿಕವಾಗಿರುವಂತಹ ಭಕ್ತಿ. ಮತ್ತೆ ಈ ಸಾಧನಾ ಭಕ್ತಿ ಅನ್ನುವಂಥದ್ರಲ್ಲಿ 2 ವಿಧ ಅಂತ ಹೇಳಿದೆ. ವೈದಿ ಸಾಧನಾ ಭಕ್ತಿ ಗೊತ್ತಾಯ್ತು. ರಾಗಾನುಗ ಸಾಧನಾ ಭಕ್ತಿ. ರಾಗಾನುಗ ಸಾಧನಾ ಭಕ್ತಿ ಅಂದ್ರೆ ಏನು? ಅಂದ್ರೆ ನಿಯಂತ್ರಕ ತತ್ವ, ಗುರು, ಧರ್ಮ ಗ್ರಂಥಗಳ ಮೂಲಕ ಕೃಷ್ಣನನ್ನ ಹೊಲಿಸ್ಕೊಳ್ಳೋದು, ಪ್ರೇಮದಿಂದ ಹೇಗೆ ನಾವು ಭಕ್ತಿ ಮಾಡ್ತೀವಿ ಅನ್ನೋದನ್ನೇ ರಾಗಾನುಗ ಸಾಧನಾ ಭಕ್ತಿ ಅಂತಾರೆ. ಅಂದ್ರೆ ಸ್ವ ಇಚ್ಛೆಯಿಂದ ಬರುವಂತಹದ್ದು. ಏನ್ ಹೇಳಿ? ಸ್ವ ಇಚ್ಛೆಯಿಂದ ಭಗವಂತನೊಂದಿಗೆ ನಿಕಟ ಸಂಪರ್ಕ ಹೊಂದಿರುವುದು, ರಸಪೂರ್ಣ ಸೇವೆ. ಓಕೆ, ಹರೇ ಕೃಷ್ಣ. ಸೊ ಭಗವಂತನೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಲಿಕ್ಕೆ ನಾವು ಯಾರನ್ನಾದ್ರೂ ಅನುಸರಿಸಬೇಕು, ಇಲ್ಲಾಂದ್ರೆ ನಮ್ಗೆ ಅರ್ಹತೆ ಇಲ್ಲ ನೇರವಾಗಿ ಭಗವಂತನೊಂದಿಗೆ ಒಂದು ಸಂಪರ್ಕವನ್ನ ಹೊಂದಲಿಕ್ಕೆ. ಈ ರಾಗ ಅನುಗ ಅಂತ ಹೇಳ್ತಾರೆ. ಸೊ ರಾಗ ಅಂದ್ರೆ ಒಂದು ಆಸಕ್ತಿ. ಯಾವ್ದ್ರಲ್ಲಿ ಆಸಕ್ತಿ? ಅನುಗರನ್ನ ಪಾಲಿಸುವುದರಲ್ಲಿ. ಯಾಕಂದ್ರೆ ಭಕ್ತಿ ಮಾಡೋದ್ರಲ್ಲಿ ನಮ್ಗೆ ಸ್ವಾಭಾವಿಕತೆ ಅನ್ನೋದಿರೋದಿಲ್ಲ ಅನ್ನೋದು ಗೊತ್ತಾಯ್ತು ನಮ್ಗೆ. ಹಾಗಾದ್ರೆ ಆ ಭಕ್ತಿ ಅನ್ನುವಂಥದ್ದು ಹೇಗೆ ಬರುತ್ತೆ? ಭಕ್ತರ ಸಂಗತಿಯಿಂದ ಬರುತ್ತೆ. ಹಾಗಾಗಿ ಸೊ ಕೃಷ್ಣನ ಯಾರೆಲ್ಲ ಸಹವರ್ತಿಗಳಿದ್ದಾರೋ ಅಥವಾ ದಾಸರ ದಾಸ ಅಂತ ಹೇಳ್ತೇವೆ. ಸೊ ಆ ಸಹವರ್ತಿಗಳ ಹೆಜ್ಜೆಗಳನ್ನ ಅನುಸರಿಸುವ ಮೂಲಕ ನಾವು ಏನು ಭಕ್ತಿಯನ್ನ ಮಾಡ್ತೀವೋ, ಸೊ ಅದಕ್ಕೆ ರಾಗ ಅನುಗ ಭಕ್ತಿ ಅಂತ ಕರೀತಾರೆ. ಸೊ ಹೀಗೆ ಈ ಒಂದು ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ ಇದು ಸ್ವಲ್ಪ ಸ್ವಾಭಾವಿಕವಾಗಿರುವಂಥದ್ದು. ಯಾಕೆ ಅಂತಂದ್ರೆ ನಾವು ಯಾವಾಗ ಮಾಡ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬರುತ್ತೋ ಅದು ಸ್ವಾಭಾವಿಕವಾಗಿ ಬರುವಂಥದ್ದು. ಯಾವಾಗ ಮಾಡ್ಬೇಕು ಅಂತ ನಮ್ಗೆ ಇನ್ನ ಕೂಡ ಮನಸ್ಸಿನಲ್ಲಿ ಭಕ್ತಿ ಮಾಡ್ಬೇಕು ಅಂತ ಬಂದಿರೋದಿಲ್ವೋ ಅದು ಅಸ್ವಾಭಾವಿಕ. ನಾನು ಯಾವುದೋ ಒಂದು ತತ್ವಗಳನ್ನ ಅಳವಡಿಸ್ಕೊಂಡು ನಾನು ಭಕ್ತಿಯನ್ನ ಮಾಡ್ತಾ ಇರುವಂತದ್ದು ಅಸ್ವಾಭಾವಿಕ. ನಾನೇ ಸ್ವತಃ ತಿಳಿದುಕೊಂಡು ಮಾಡ್ತಾ ಇರುವಂತದ್ದು ಒಂದು ಸ್ವಾಭಾವಿಕತೆ ಅನ್ನೋದನ್ನ ತೋರಿಸುತ್ತೆ. ಸೊ ರಾಗಾನುಗ ಅನ್ನುವಂಥದ್ದು ಸ್ವಲ್ಪ ಮಟ್ಟದಲ್ಲಿ ಸ್ವಾಭಾವಿಕವಾಗಿರುವಂತದ್ದು ಅನ್ನೋದನ್ನ ನಾವು ಕಾಣ್ತೇವೆ. ಮತ್ತೆ ಈ ನಿಯಂತ್ರಕ ತತ್ವಗಳನ್ನ ಯಾಕೆ ನಾವು ಪಾಲನೆ ಮಾಡ್ಬೇಕು? ಸೊ ಈ ನಿಯಂತ್ರಕ ತತ್ವಗಳ ಅತ್ಯಂತ ಮೂಲಭೂತವಾದದ್ದು ಏನು ಇಲ್ಲಿ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಸೊ ಇಲ್ಲಿ ಸದಾ ಕೃಷ್ಣನ ಬಗ್ಗೆ ಯೋಚಿಸುವಂಥದ್ದು. ಸೊ ಯಾವುದೇ ಸಂದರ್ಭದಲ್ಲಾದ್ರೂ ಭಗವಂತನನ್ನು ನಾವು ಮರೆದೇ ಇರುವಂಥದ್ದು ಅನ್ನೋದನ್ನ ಇದು ಹೇಳುತ್ತೆ. ಸೊ ಸದಾ ಕೃಷ್ಣನ ಬಗ್ಗೆ ಯೋಚಿಸೋದು, ಯಾವುದೇ ಸಂದರ್ಭದಲ್ಲೂ ಕೃಷ್ಣನನ್ನ ಮರೆಯದೇ ಇರುವಂಥದ್ದು. ಸೊ ಕೃಷ್ಣನ ಭಕ್ತಿಯಲ್ಲಿ, ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಸೊ ಇದೇ ಎಲ್ಲ ನಿಯಂತ್ರಕ ತತ್ವಗಳ ಮೂಲ ಉದ್ದೇಶ ಆಗಿದೆ ಅಂತ ಹೇಳಿ. ಮತ್ತೆ ಓಕೆ, ಸೊ ಇವತ್ತಿನ ಮತ್ತೆ ಇನ್ನೂ ಕೂಡ ನಾವು ಪ್ರಭುಪಾದರು ಈ ಒಂದು 2ನೇ ಅಧ್ಯಾಯದಲ್ಲಿ ತಮ್ಮ ಒಂದು ಮನಸ್ಥಿತಿ,
ಧ್ಯೇಯಕ್ಕೆ ಸಂಬಂಧಿಸಿದ ಹಾಗೆ ಭಕ್ತಿ ಸೇವೆಯನ್ನ ಅಭ್ಯಾಸ ಮಾಡುವ ಅರ್ಹತೆಗಳನ್ನ ನಾವು ಚರ್ಚಿಸಿದ್ವಿ. ಮತ್ತೆ ಈ ಒಂದು 2ನೇ ಅಧ್ಯಾಯದಲ್ಲಿ ಸಾದೃಶ್ಯಗಳು ಮತ್ತೆ ಭಕ್ತಿ ರಸಾಮೃತ ಶ್ಲೋಕಗಳನ್ನ ಉಲ್ಲೇಖಿಸಿ ಈ ಸಾಧನಾ ಭಕ್ತಿಯ ಪ್ರಕ್ರಿಯೆಗಳನ್ನ ವ್ಯಾಖ್ಯಾನಿಸಿ ವಿವರಿಸಲಾಯಿತು. ಮತ್ತೆ ವೈದಿ ಭಕ್ತಿ ರಾಗಾನುಗ ಭಕ್ತಿಯ ನಡುವೆ ವ್ಯತ್ಯಾಸಗಳನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಸಾಧನಾ ಭಕ್ತಿ ಮತ್ತೆ ವರ್ಣಾಶ್ರಮದ ನಡುವಿನ ಸಂಬಂಧವನ್ನು ಕೂಡ ನಾವು ತಿಳಿದುಕೊಂಡ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಪಾಠ 5 ನೋಡ್ಲಿದ್ದೇವೆ. ಆ ಪಾಠ 5ರ ಹೆಸರು ಅರ್ಹತೆ ಮತ್ತು ಶುದ್ಧ ಭಕ್ತಿ ಸೇವೆಯ ಸ್ವತಂತ್ರ ರೂಪ ಅನ್ನೋದನ್ನ ನಾವು ತಿಳಿದುಕೊಳ್ತೀವಿ. ಅರ್ಹತೆ ಇದರಲ್ಲಿ ಈ ಪಾಠದಲ್ಲಿ ಒಳಗೊಂಡಿರುವಂತಹ ಅಧ್ಯಾಯ 3, 4, 5. ಅರ್ಹತೆ ಅಂತಂದ್ರೆ ಏನು? ಸೊ ಒಬ್ಬ ಭಕ್ತಿಗೆ ಬರ್ಬೇಕು ಅಂತಂದ್ರೆ ಯಾವ ಅರ್ಹತೆಗಳಿರ್ಬೇಕು, ಸೊ ಯಾವ್ದನ್ನ ಮಾಡ್ಬೇಕು ಮತ್ತೆ ಯಾವ್ದನ್ನ ಮಾಡೋ ಅವಶ್ಯಕತೆ ಇಲ್ಲ, ಮಾಡ್ಲೇಬೇಕಾಗಿರುವಂತದ್ದು ಮತ್ತೆ ಮಾಡ್ಬೇಕು ಅಂತ ಇಲ್ಲ, ಏನು ನಾವು ಮಾಡ್ಬೇಕು ಅಂತ ಇಲ್ಲ ಅಂತೀವೋ ಅದಕ್ಕೆ ಸ್ವತಂತ್ರ ಸ್ವರೂಪ ಅಂತ ಹೇಳ್ತೇವೆ. ಸೊ ಯಾವಾಗ ಒಬ್ಬ ವ್ಯಕ್ತಿ ಶುದ್ಧ ಭಕ್ತಿ ಸೇವೆಯಲ್ಲಿ ಬರ್ತಾನೋ ಅವನು ಪೂರ್ಣ ರೀತಿಯಾಗಿ ಕೆಲವೊಂದನ್ನ ಮಾಡ್ಲೇಬೇಕು ಅನ್ನುವಂತಹ ಕಟ್ಟಳೆಗಳಿರೋದಿಲ್ಲ, ಅದಕ್ಕಾಗಿ ಅವನಿಗೆ ಸ್ವತಂತ್ರ ಸ್ವರೂಪ ಅಂತ ಕರೀತಾರೆ. ಸೊ ಹೀಗೆ ಈ ಉದಾಹರಣೆಗೆ ವರ್ಣಾಶ್ರಮ ಧರ್ಮ, ಯಾರು ನಿಯಂತ್ರಕ ತತ್ವಗಳನ್ನ ಅಡಿಯಲ್ಲಿ ಇರ್ತಾರೋ ಅವರು ವರ್ಣಾಶ್ರಮ ಧರ್ಮದ ಮೂಲಕ ಅವರು ಭಕ್ತಿ ಮಾರ್ಗಕ್ಕೆ ಬರ್ಬಹುದು, ತಮ್ಮ ಒಂದು ಕರ್ತವ್ಯ ಪಾಲನೆ ಮಾಡುವುದ್ರ ಮೂಲಕ ಬರ್ಬೋದು. ಆದ್ರೆ ಯಾವ ಶುದ್ಧ ಭಕ್ತಿ ಸೇವೆಯಲ್ಲಿ ಇರ್ತಾನೋ ಸೊ ಇಂಥ ಒಂದು ಕಟ್ಟಳೆಗಳನ್ನ ನಾವು ಕಾಣಲ್ಲ. ಸೊ ಅವನು ನಾಗಿರ್ತಾನೆ, ಸ್ವತಂತ್ರ ಸ್ವರೂಪನಾಗಿರ್ತಾನೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಸೊ ಅದರ ಕುರಿತಾಗಿ ನಾವು ಇನ್ನಷ್ಟು ಹೆಚ್ಚು ಇಲ್ಲಿ ತಿಳ್ಕೊಳ್ತೇವೆ. ಸೊ ಭಕ್ತಿ ಸೇವೆಯನ್ನ ಸ್ವೀಕರಿಸಲು ಅಭ್ಯರ್ಥಿಯ ಅರ್ಹತೆಗಳು ಏನಾಗಿರ್ಬೇಕು? ಶ್ರೀರೂಪ ಗೋಸ್ವಾಮಿ ಅವರಿಗೆ ನಮ್ಗೆ ತಿಳಿಸಿರುವಂತದ್ದು, ಯಃ ಕೇನಾಪಿ ಅತಿ ಭಾಗ್ಯೇನ ಜಾತ ಶಬ್ದೋಸ್ಯ ಸೇವನೆ ನಾತಿ ಸಕ್ತೋ ನ ವೈರಾಗ್ಯ ಭಾಗ್ ಅಸ್ಯಂ ಅಧಿಕಾರ್ಯ ಅಸೌ ಅಂತ. ಇಲ್ಲಿ ಭಕ್ತಿ ಸೇವೆಯನ್ನ ಸ್ವೀಕರಿಸಲಿಕ್ಕೆ ಅಭ್ಯರ್ಥಿಯ ಒಂದು ಅರ್ಹತೆಗಳನ್ನ ಹೇಳ್ತಾ ಇದ್ದಾರೆ. ಸೊ ಯಾರು ಭಕ್ತಿ ಸೇವೆಯಲ್ಲಿ ಇರ್ತಾರೋ ಅವ್ರಿಗೆ ಏನ್ ಹೇಳ್ತಾ ಇದ್ರೆ ಅತಿ ಭಾಗ್ಯೇನ ಅಂತ. ಸೊ ಅವನು ಭಾಗ್ಯವಂತ, ಅವನು ಪುಣ್ಯವಂತ ಅಂತ ಹೇಳ್ತಾರೆ. ಸೊ ಯಾಕೆ ಪುಣ್ಯವಂತ? ಶ್ರದ್ಧೋಸ್ಯ ಸೇವನೆ ಅಂದ್ರೆ ಅವನು ಏನೇ ಸೇವೆಯನ್ನ ಮಾಡಿದ್ರು ಕೂಡ ಶ್ರದ್ಧೆಯಿಂದ ಸೇವೆಯನ್ನ ಮಾಡ್ತಾನೆ. ಆಮೇಲೆ ಅವನ ಹತ್ರ ಇರ್ಬೇಕಾದಂತ ಲಕ್ಷಣಗಳಿವು. ಶ್ರದ್ಧೋಸ್ಯ ಸೇವನೆ, ಶ್ರದ್ಧೆಯಿಂದ ಸೇವೆಯನ್ನ ಮಾಡ್ತಾನೆ. ನಾ ಆಸ್ತಿಕೋ ಅಂತ. ಸೊ ನಾ ಆಸ್ತಿಕೋ ಅಂತಂದ್ರೆ ಇಲ್ಲಿ ಯಾವುದೇ ತರನಾದಂತ ಆಸಕ್ತಿ ಅವನಿಗಿಲ್ಲ. ಆಸಕ್ತಿ ಅಂತಂದ್ರೆ ಮೋಹ. ಸೊ ಅವನಿಗೆ ಯಾವುದೇ ತರನಾದಂತ ಆಸಕ್ತಿ ಇಲ್ಲ. ಯಾವ ಆಸಕ್ತಿ? ಭೌತಿಕ ವಿಷಯಗಳಲ್ಲಿ, ವಸ್ತುಗಳಲ್ಲಿ ಇರುವಂತಹ ಆಸಕ್ತಿ ಅವನಿಗೆ ಇಲ್ಲ. ನ ವೈರಾಗ್ಯ ಭಾಗ್ ಅಂತ ಹೇಳ್ತಾರೆ. ಸೊ ಅತಿಯಾದ ವೈರಾಗ್ಯ ಕೂಡ ಇಲ್ಲದವನು ಅಂತ ಹೇಳ್ತಾರೆ. ಸೊ ಅತಿಯಾದ ಭೌತಿಕ ಆಸಕ್ತಿ ಅಥವಾ ಭೌತಿಕ ಮೋಹ ಮತ್ತೆ ಅತಿಯಾದ ವೈರಾಗ್ಯ ಇಲ್ಲದವನು ಅಂತ ಹೇಳ್ತಾರೆ. ಸೊ ಹೀಗೆ ಈ ಒಂದು ಭಕ್ತಿಯನ್ನ ಮಾಡ್ಲಿಕ್ಕೆ ಅರ್ಹನಾಗಿರ್ತಾನೆ. ಈಗಾಗಲೇ ನಾವು ಸಾಧನಾ ಭಕ್ತಿಯಲ್ಲಿ ವೈದಿ ಭಕ್ತಿಯ ಕುರಿತಾಗಿ ತಿಳಿದುಕೊಂಡ್ವಿ, ವೈದಿ ಸಾಧನಾ ಭಕ್ತಿಯ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಆ ವೈದಿ ಸಾಧನಾ ಭಕ್ತಿಯನ್ನ ಮಾಡ್ಲಿಕ್ಕೆ ಯಾರು ಅರ್ಹರು ಅನ್ನೋದನ್ನ, ಈಗ ನಿಯಂತ್ರಕ ತತ್ವಗಳನ್ನೇನು ನಾವು ಪಾಲನೆ ಮಾಡ್ತೀವಿ, ಈಗ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಅದರಲ್ಲಿ ನಮ್ದು ಒಂದ್ ಸ್ವಲ್ಪ ಏನಾದ್ರೂ ಬೇಕಲ್ಲ ಪಾತ್ರ. ಸೊ ಯಾರು ಮಾಡ್ತಾರೆ ಇದನ್ನ, ಅರ್ಹತೆ ಏನ್ ಬೇಕು? ವೈದ್ಯ ಸಾಧನೆ ಎಲ್ರು ಕೂಡ ಮಾಡ್ಲಿಕ್ಕೆ ಬರ್ತಾರ? ಇಲ್ಲ. ಸೊ ಯಾರು ಶ್ರದ್ಧೆಯಿಂದ ಸೇವೆಯನ್ನ ಮಾಡ್ತಾರೋ ಅವ್ರಿಗೆ, ಯಾರಿಗೆ ಭೌತಿಕ ವಿಷಯದಲ್ಲಿ ಅತಿಯಾದ ಆಸಕ್ತಿ ಇರೋದಿಲ್ವೋ ಮತ್ತೆ ಅತಿಯಾದ ವೈರಾಗ್ಯ ಕೂಡ ಇರೋದಿಲ್ಲ, ಸೊ ಅಂತವನು ಈ ಒಂದು ವೈದಿ ಭಕ್ತಿಯನ್ನ ಮಾಡ್ಲಿಕ್ಕೆ ಅರ್ಹನಾಗಿರ್ತಾನೆ ಅನ್ನೋದನ್ನ ತಿಳಿಸ್ತಾರೆ. ಸೊ ಹಾಗಾದ್ರೆ ಈ ಅತಿಯಾದ ಮೋಹ, ಅತಿಯಾದ ವೈರಾಗ್ಯ ಅಂದ್ರೆ ಏನು ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಸೊ ಭಕ್ತಿ ಸೇವೆಯನ್ನ ಸ್ವೀಕರಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಯಾವ ಅರ್ಹತೆಯನ್ನ ಹೊಂದಿರ್ಬೇಕು ಅಂತಂದ್ರೆ, ಸೊ ಅವನು ಮೊದಲು ಭಕ್ತರ ಸಂಘವನ್ನ ಹೊಂದಿರ್ಬೇಕು ಅಂತ. ಯಾಕೆ ಅವನು ಭಕ್ತರ ಸಂಘದಲ್ಲಿ ಇರ್ಬೇಕು? ಈಗ ಭಕ್ತರ ಸಂಘನೇ ಯಾಕೆ ಬೇಕು ನಮ್ಗೆ ಭಕ್ತಿ ಮಾಡ್ಲಿಕ್ಕೆ? ಯಾಕಂದ್ರೆ ನಾವು ಅಷ್ಟೇ ಮಾಡಿದ್ರೆ ನಡೆಯೋದಿಲ್ವಾ ಅಂತ ಕೇಳ್ಬೋದು. ಇಲ್ಲಿ ನಾವು ಭಗವಂತ ಸಾಕ್ಷಾತ್ಕಾರದಲ್ಲಿ ಅಂದ್ರೆ ಸಾಕ್ಷಾತ್ಕಾರದಲ್ಲಿ ನಾವು 3 ವಿಧಗಳನ್ನ ಕಾಣ್ತೇವೆ. ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಸಾಕ್ಷಾತ್ಕಾರವನ್ನ. ಈ ಬ್ರಹ್ಮನ ಸಾಕ್ಷಾತ್ಕಾರದಲ್ಲಿ ಇದು ನಮ್ಗೆ ಮತ್ತ ಪರತರನ್ನ ಅನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಈ ಜಗತ್ತೆಲ್ಲವೂ ಕೂಡ ಈ ಭಗವಂತ
ಸೃಷ್ಟಿಸಿರುವಂತಹ ಎಲ್ಲ ಲೋಕಗಳು, ಜಗತ್ತುಗಳು ಎಲ್ಲವೂ ಕೂಡ ಸೊ ಭಗವಂತನ ಪೋಣಿಸಿರುವಂತಹ ಒಂದು ದಾರದಲ್ಲಿರುವಂತಹ ಮುತ್ತುಗಳಂತೆ ಕಟ್ಟಲ್ಪಟ್ಟಿದೆ ಅಂತ ಹೇಳ್ತಾರೆ. ಸೊ ಹೀಗೆ ಸೊ ಅದಕ್ಕಿಂತ ಯಾವ್ದು ಶ್ರೇಷ್ಠ ಇಲ್ಲ ಅಂತ, ಭಗವಂತನಿಗಿಂತ ಶ್ರೇಷ್ಠ ಯಾವ್ದು ಇಲ್ಲ. ಸೊ ದಾರದಲ್ಲಿ ಹೇಗೆ ಮುತ್ತುಗಳನ್ನ ಅಥವಾ ಮಣಿಗಳನ್ನ ಕಟ್ಟಿದೆಯೋ ಹಾಗೆ ಎಲ್ಲವುಗಳು ಕೂಡ ಈ ಒಂದು ದಾರದಲ್ಲಿ ನಿಂತಿರೋ ಹಾಗೆ ಇದೆ ಅಂತ ಹೇಳಿ, ಸೂತ್ರಿ ಮಣಿಗಣ ಇವ ಅಂತ. ಹೀಗೆ ಇವೆಲ್ಲವೂ ಕೂಡ ನಮ್ಗೆ ಹೇಗೆ ಕಾಣಿಸುತ್ತಂತಂದ್ರೆ, ಈಗ ನಮ್ಗೆ ಕಣ್ಣಿಗೆ ಕಾಣುವಂಥದ್ದು ಯಾವುದು? ನಮ್ಗೆ ಕಣ್ಣಿಗೆ ಕಾಣ್ತಾನೆ, ಸೂರ್ಯ ಕಣ್ಣಿಗೆ ಕಾಣುವಂಥದ್ದು, ಈ ಭೌತಿಕ ಜಗತ್ತು ನಮ್ಗೆ ಕಣ್ಣಿಗೆ ಕಾಣುವಂಥದ್ದು. ಹಾಗಾದ್ರೆ ನಾವು ನಂಬುವಂಥದ್ದು ಈ ಕಣ್ಣಿಗೆ ಕಾಣುವಂಥದ್ದು. ಸೊ ಇದು ಕಂಡಾಗ ನಮ್ಗೆಲ್ಲೋ ಅನ್ಸುತ್ತೆ, ಹೌದು ಒಂದು ಏನೋ ಇಲ್ಲಿ ಈ ಒಂದು ಜಗತ್ತನ್ನ ನಿಯಂತ್ರಿಸುವವ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಯಾವಾಗ ನಮ್ಗೆ ಕಣ್ಣಿಗೆ ಕಾಣೋದನ್ನ ನಾವು ತಿಳ್ಕೊಳ್ತೇವೆ. ಸೊ ಇಲ್ಲಿ ಈ ದಾರ ಅನ್ನುವಂಥದ್ದು ಏನು ಕಾಣ್ತೇವೆ ಅಂದ್ರೆ ಭಗವಂತ. ಮತ್ತೆ ಈ ಮಣಿಗಳು ಅಂತಂದ್ರೆ ಇದು ಪ್ರಪಂಚ ಅಂತ ಹೇಳ್ತೇವೆ. ಈ ಪ್ರಪಂಚ ಏನಿದೆಯೋ ಇದು ಕಾಣ್ತಾ ಇದೆ ನಮ್ಗೆ, ಸೂರ್ಯ, ಚಂದ್ರ, ಭೌತಿಕ ಜಗತ್ತು ಕಾಣ್ತಾ ಇದೆ. ಆದ್ರೆ ದಾರ ಯಾರು? ಭಗವಂತ. ಅದು ನಮ್ಗೆ ಕಾಣ್ತಾ ಇಲ್ಲ. ಸೊ ಹಾಗೆ ಇಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಇರುವಂತವನಿಗೆ ಈ ದಾರ ಕಾಣಲ್ಲ, ಕೇವಲ ಮಣಿಗಳು ಮಾತ್ರ ಕಾಣ್ತಾ ಇದೆ. ಹಾಗಾಗಿ ಇದೇ ಕೊನೆಯದಾಗಿರುವಂಥದ್ದು ಅಂತ ಹೇಳಿ ಕೇವಲ ಅಲ್ಲಿಗೆ ಅವನು ಭಕ್ತಿಯನ್ನ ಮಾಡುವಂಥದ್ದು. ಸೊ ಇದು ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ ಇಲ್ಲಿ. ಆದ್ರೆ ಇಲ್ಲಿನೂ ಕೂಡ ಅವ್ರಿಗೆ ಯಾವ ಸಂಘನೂ ಬೇಕಾಗಿಲ್ಲ. ಯಾಕೆ ನಾನು ಇಂತ ಹೇಳ್ತಾ ಇದ್ದೇನೆ ಅಂದ್ರೆ, ಭಕ್ತರ ಸಂಘ ಯಾಕೆ ಬೇಕು ಅದರ ಕುರಿತಾಗಿ ನಾವು ಹೇಳ್ತಾ ಇರುವಂತದ್ದು. ಈ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿಯೂ ಕೂಡ ಅವನಿಗೆ ಭಕ್ತರ ಸಂಘ ಬೇಕಾಗಿಲ್ಲ, ಹೌದಾ? ಯಾಕಂದ್ರೆ ಅವನಿಗೆ ಪ್ರಪಂಚ ಕಣ್ಣಿಗೆ ಕಾಣ್ತಾ ಇದೆ, ಎಲ್ಲವೂ ಕೂಡ ಕಾಣ್ತಾ ಇದೆ. ಹಾಗಾಗಿ ಇದೇ ಒಂದು ಏನು ನಿಯಂತ್ರಕವಾದಂತ ಯಾರು ನಿಯಂತ್ರಿಸ್ತಾ ಇದ್ದಾರೋ ಇವುಗಳನ್ನೆಲ್ಲ ಅವನೇ ದೇವ್ರು ಅಂತ ಹೇಳಿ ಆ ಒಂದು ಬ್ರಹ್ಮ ಜ್ಯೋತಿಯನ್ನ ಅವರು ಪೂಜಿಸುವಂಥವ್ರು. ಸೊ ಹಾಗೆ ಇವರು ಆ ಒಂದು ಬ್ರಹ್ಮನಲ್ಲಿ ಲೀನ ಆಗುವಂಥವ್ರು. ಆಮೇಲೆ ಅವನು ಇನ್ನೊಂದ್ ಸ್ವಲ್ಪ ಭಕ್ತಿ ಮಾಡಿದ್ರೆ ಅವನು ಪರಮಾತ್ಮನಕ್ಕೆ ಹೋಗ್ತಾನೆ. ಸೊ ಆ ಪರಮಾತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಎಲ್ಲಿರುವಂಥವನು ಈ ಯೋಗಗಳನ್ನ ಮಾಡಿ, ಯೋಗ ಸಿದ್ಧಿಗಳನ್ನ ಪಡ್ಕೊಂಡು ಈ ಎಲ್ಲ ಜೀವಿಗಳಲ್ಲಿಯೂ ಕೂಡ ಭಗವಂತನಿದ್ದಾನೆ, ಭಗವಂತ ಪರಮಾತ್ಮನ ರೂಪದಲ್ಲಿ ಇದ್ದಾನೆ ಅಂತ ಹೇಳಿ ಈ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಪರಮಾತ್ಮನನ್ನ ಕಾಣುವಂಥದ್ದು. ಸೊ ಇದು ಪರಮನ್ಗಿಂತ ಉನ್ನತ ಮಟ್ಟದ ಆಗಿರುವಂಥದ್ದು. ಸೊ ಇಲ್ಲಿನೂ ಕೂಡ ಅವನಿಗೆ ಭಕ್ತರ ಸಂಘದ ಅವಶ್ಯಕತೆ ಇರ್ಲಿಕ್ಕಿಲ್ಲ, ಸ್ವಲ್ಪ ಅಭ್ಯಾಸ ಬೇಕಾಗಿರ್ಬಹುದು, ಆದ್ರೆ ಆ ಸಂಘದ ಅವಶ್ಯಕತೆ ಅವನಿಗೆ ಕಾಣಲ್ಲ ಇಲ್ಲಿ. ಸೊ ಹಾಗಾಗಿ ಮತ್ತೆ ಇನ್ನೂ ಉನ್ನತ ಒಂದು ಭಕ್ತಿಯನ್ನ ಮಾಡಿದಾಗ ಅಲ್ಲಿ ಕಾಣುತ್ತೆ ನಮ್ಗೆ ಭಗವಾನ್ ಸಾಕ್ಷಾತ್ಕಾರ. ಈ ಭಗವಾನ್ ಸಾಕ್ಷಾತ್ಕಾರ ಅಂತಂದ್ರೆ ಇಲ್ಲಿ ನಮ್ಗೆ ಭಗವಂತನ ಮಹಿಮೆಗಳು ತಿಳಿಲಿಕ್ಕೆ ಸಿಗುತ್ತೆ, ಭಗವಂತನ ಷಡೈಶ್ವರ್ಯಗಳು ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಈ ಭಗವಂತನ ಷಡೈಶ್ವರ್ಯಗಳನ್ನ ನಾವು ತಿಳ್ಕೊಳ್ಳೋದು ಎಲ್ಲಿಂದ? ಭಗವಂತನ ಮಹಿಮೆಗಳನ್ನ ನಾವು ಕಾಣೋದು ಎಲ್ಲಿಂದ? ಈ ಭಗವಂತನ ಮಹಿಮೆಗಳನ್ನ ನಾವು ಕಾಣುವಂಥದ್ದು ಎಲ್ಲಿ? ಗ್ರಂಥಗಳಲ್ಲಿ. ಸೊ ಈ ಭಗವಂತನ ಲೀಲೆಗಳಾಗಿರ್ಬಹುದು, ವೃಂದಾವನದಲ್ಲಿ ಅವನು ಮಾಡಿರುವಂತಹ ಲೀಲೆಗಳು, ಮತ್ತೆ ಈ ಅಸುರರ ಸಂಹಾರ, ಮತ್ತೆ ಕಂಸನ ಸಂಹಾರ, ಇವುಗಳೆಲ್ಲ ನಾವು ಎಲ್ಲಿಂದ ಕಾಣಬಹುದು? ಸೊ ಈ ಗ್ರಂಥಗಳಿಂದ. ಸೊ ಇವುಗಳನ್ನ ಬರೆದಂಥವ್ರು ಯಾರು? ಭಕ್ತರೇ ಬರೆಯೋದಂಥವ್ರು. ಸೊ ಹೀಗೆ ಅವುಗಳನ್ನ ಎಲ್ಲ ಲೀಲೆಗಳನ್ನ, ಭಗವಂತನ ಮಹಿಮೆಗಳನ್ನ ತಿಳ್ಕೊಂಡು ಯಾರು ಭಕ್ತರ ಸಂಘದಲ್ಲಿ ಇದ್ಕೊಂಡು ಭಕ್ತಿಯನ್ನ ಮಾಡಿದಾರೋ, ಆ ಭಗವಂತನ ಲೀಲೆಗಳನ್ನ ಸವಿತಾ ಇದ್ದಾರೋ, ಆ ಲೀಲೆಗಳನ್ನ ಸವಿದವರಿಂದ ನಾವು ಇವುಗಳನ್ನ ತಿಳ್ಕೊಂಡಾಗ, ಕೇಳಿದಾಗ ಮಾತ್ರ ನಾವು ಭಗವಂತನ ಸಾಕಾರ ರೂಪವನ್ನ ತಿಳ್ಕೊಳ್ಳಿಕ್ ಸಾಧ್ಯ ಇದೆ. ಯಾಕಂದ್ರೆ ಭಗವಾನ್ ಅನ್ನುವಂಥದ್ದು ಒಂದು ಸಾಕಾರ ರೂಪ, ಬ್ರಹ್ಮನ್ ಅನ್ನುವಂಥದ್ದು ನಿರಾಕಾರ ಪರಮಾತ್ಮ, ಮತ್ತೆ ಮೇಲೆ ಇರುವಂತದ್ದು ಭಗವಾನ್ ಅಂದಾಗ ಆ ಭಗವಾನ್ ಅನ್ನುವಂಥದ್ದು ಸಾಕಾರ ರೂಪ. ಆ ಸಾಕಾರವನ್ನ ತಿಳಿಸ್ಲಿಕ್ಕೆ ನಮ್ಗೆ ಯಾರಾದ್ರೂ ಬೇಕು, ಇಲ್ಲ ಅಂದ್ರೆ ನಮ್ಮ ಸ್ವತಃ ಅರ್ಹತೆಯ ಮೇಲೆ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಈ ಬ್ರಹ್ಮನ್ ಅನ್ನುವಂಥದ್ದನ್ನ ನಾವು ನನ್ನ ಸ್ವಂತ ಒಂದು ಭಕ್ತಿ ಅನ್ನೋದಿತ್ತು ಅಂದ್ರೆ ನಾನು ತಿಳ್ಕೊಳ್ಬಹುದು, ಹಾಗೆ ಈ ಭಗವಾನ್ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಆ ಭಗವಾನ್ ಸಾಕ್ಷಾತ್ಕಾರವನ್ನ ಸಾಕ್ಷಾತ್ಕರಿಸ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಬೇಕಾಗಿರುವಂತದ್ದು ಇವುಗಳನ್ನೆಲ್ಲ ತಿಳಿಸುವಂತಹ ಈ ಶ್ರೀಮದ್ ಭಾಗವತವನ್ನ ತಿಳಿಸ್ಕೊಟ್ಟಿರುವಂತಹ ಶುಕಮುನಿಗಳು, ಮತ್ತೆ ಅದರ ಬರೆದಿರುವಂತಹ ವೇದವ್ಯಾಸರು. ಸೊ ಹೀಗೆ ಎಲ್ಲ ಭಕ್ತರ ಸಂಘದಲ್ಲಿ ಇದರ ಒಂದು ಪ್ರವಚನ ಹರಿದಾಡುವಂಥದ್ದು, ಇದರ ಒಂದು ರಸವನ್ನ ನಾವು ಸವಿಯುವಂಥದ್ದು
ಪಿಬತಾ ಭಾಗವತಂ ರಸಂ ಆಲಯಂ ಅಂತ ಹೇಳಿ. ಸೊ ಇದರ ಒಂದು ಸವಿಯನ್ನ ನಾವು ಸವಿತಾ ಇರುವಂತದ್ದು ಭಕ್ತರ ಸಂಘದಲ್ಲಿ. ಸೊ ಹಾಗಾಗಿ ನಮ್ಗೆ ಭಕ್ತರ ಸಂಘ ಅನ್ನೋದು ಬೇಕು. ಎಲ್ಲಿ? ಈ ಭಗವಾನ್ ಸಾಕ್ಷಾತ್ಕಾರದಲ್ಲಿ. ಇಲ್ಲ ಅಂದ್ರೆ ಆ ಭಕ್ತರ ಸಂಘ ನಮ್ಗೆ ಇಲ್ಲ ಅಂತಂದ್ರೆ ಆ ಭಗವಾನ್ ಸಾಕ್ಷಾತ್ಕಾರವರೆಗೂ ಕೂಡ ಆ ಭಗವಂತನ ಸಾಕಾರ ರೂಪವನ್ನ ನಾವು ಪಡಿಲಿಕ್ಕೆ ಅಥವಾ ಅದ್ ತಿಳ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಭಕ್ತರ ಸಂಘ ಅನ್ನುವಂಥದ್ದು ತುಂಬಾ ಪ್ರಮುಖವಾಗಿರುವಂತದ್ದು. ಎಲ್ಲಿ? ಭಕ್ತಿ ಸೇವೆಯನ್ನ ಸ್ವೀಕರಿಸಲಿಕ್ಕೆ ಅಭ್ಯರ್ಥಿಗೆ ಮೊದಲು ಬೇಕಾಗಿರುವಂತ ಅರ್ಹತೆ ಅದೇ ಭಕ್ತರ ಸಂಘ. ಆಮೇಲೆ ಇರುವಂತದ್ದು ಎರಡನೇದು ಅತಿಯಾದ ಮೋಹ. ಅತಿ ಮೋಹ ಇಲ್ಲದವನು ಅಂತ ಹೇಳ್ತಾರೆ. ಸೊ ಈ ಅತಿ ಮೋಹ ಅಂದ್ರೆ ಎಲ್ರಿಗೂ ಕೂಡ ಮೋಹ ಇದೆ. ಸೊ ಇದು ತುಂಬಾನೇ ಕಷ್ಟಕರವಾಗಿರುವಂತದ್ದು. ನನ್ಗೆ ಯಾವ್ದ್ರಲ್ಲಿ ಕೂಡ ಮೋಹ ಇಲ್ಲ ಅಂತ ಹೇಳುವಂಥದ್ದು. ಯಾಕೆಂದ್ರೆ ಈ ಇಂದ್ರಿಯ ಭೋಗ ಅನ್ನುವಂಥದ್ದು ಎಲ್ರಿಗೂ ಕೂಡ ಇದೆ. ಹೀಗೆ ಈ ಒಂದು ಅತಿಯಾದ ಮೋಹ ಇರಬಾರದು. ಅಂದ್ರೆ ಇಲ್ಲಿ ಕೇವಲ ಆ ಮೋಹ ಅನ್ನುವಂಥದ್ದು ಭಗವಂತನಲ್ಲಿ ಮಾತ್ರ ಇರ್ಬೇಕು ಅನ್ನುವಂಥದ್ದು. ಸೊ ಅಂದ್ರೆ ರಾಗ ಅನ್ನುವಂಥದ್ದು ಎರಡು ರೀತಿಯಾಗಿ ನಾವು ನೋಡ್ತೇವೆ, ಭೌತಿಕ ರಾಗ ಮತ್ತೆ ಆಧ್ಯಾತ್ಮಿಕ ರಾಗ. ಆ ರಾಗ ಅನ್ನುವಂಥದ್ದು ಕೇವಲ ಭಗವಂತನಿಗೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೇಕು ಮತ್ತೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೇಕು. ಹಾಗಾದ್ರೆ ಏನಿದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೇಕು ಅಂತಂದ್ರೆ, ಸೊ ಇಂದ್ರಿಯ ಭೋಗ ಭಗವಂತನ ಕುರಿತು ಕೇಳಲು ಇರುವಂತಹ ಆಸಕ್ತಿಯನ್ನ ವ್ಯಕ್ತಪಡಿಸುತ್ತೆ. ಸೊ ಏನೇ ಆಸಕ್ತಿ ಇರಬಾರ್ದು ಅಂತ ಇಲ್ಲ, ಇರ್ಲೇಬೇಕು. ಆಸಕ್ತಿ ಇಲ್ಲದೆ ಇದ್ರೆ ಅವನು ಯಾವುದೇ ಒಂದಂತಹ ಕಾರ್ಯದಲ್ಲಿ ತೊಡಗಿದ ಹಾಗೆ ಆಗೋದಿಲ್ಲ. ಯಾಕಂದ್ರೆ ವ್ಯಕ್ತಿ ಒಂದಿಲ್ಲ ಒಂದು ಕಾರ್ಯದಲ್ಲಿ ತೊಡಗ್ತಾನೆ. ಸೊ ಈಗ ಎರಡೂ ಇಲ್ಲ ಅಂತಂದ್ರೆ ಅವನಿಗೆ ಏನೋ ಇಲ್ಲ, ಮಾಡೋದೇ ಇಲ್ಲ ಅಂತಂದ್ರೆ ಅದು ಮೃತ ವ್ಯಕ್ತಿ. ಸೊ ಅವನೇನೋ ಮಾಡ್ತಾ ಇದ್ದಾನೆ ಅಂತಂದ್ರೆ ಒಂದಿಲ್ಲ ಒಂದು ಕಾರ್ಯದಲ್ಲಿ ತೊಡಗಿರ್ತಾನೆ. ಜಗತ್ತಿನಲ್ಲಿಯೂ ಕೂಡ ಒಬ್ರು ಒಳ್ಳೆ ಕಾರ್ಯದಲ್ಲಿ ತೊಡಗಿದ್ರೆ ಇನ್ನೊಬ್ರು ಕೆಟ್ಟ ಕಾರ್ಯದಲ್ಲಿ ತೊಡಗಿರ್ತಾರೆ. ಸೊ ಹೀಗೆ ಎರಡು ಕಾರ್ಯದಲ್ಲಿ ತೊಡಗಿರುವಂತವ್ರು. ಹೀಗೆ ಮೋಹ ಅನ್ನುವಂಥದ್ದು ಇದ್ದಾಗ ಅದು ಕೇವಲ ಭಗವಂತನನ್ನ ಕೇಳಲಿಕ್ಕೆ ಆಸಕ್ತಿಯನ್ನ ನಾವು ಹೊಂದಿದಾಗ ಅದು ಒಬ್ಬ ಭಕ್ತಿಗೆ ಸ್ವೀಕರಿಸಲಿಕ್ಕೆ ಇರುವಂತಹ ಒಬ್ಬ ಭಕ್ತರ ಅರ್ಹತೆಯಾಗಿ ಇರುತ್ತೆ. ಸೊ ಯಾವ ಮೋಹಾನೂ ಕೂಡ ಇಲ್ಲದಂಥವನು ಅಂತ ಹೇಳಿ. ಆಮೇಲೆ ಇರುವಂತದ್ದು ವೈರಾಗ್ಯ. ಅತಿ ವೈರಾಗ್ಯ ಕೂಡ ಇರಬಾರ್ದು ಅಂತ ಹೇಳಿ. ಅತಿಯಾದ ಮೋಹಾನು ಕೂಡ ಇರಬಾರ್ದು, ಅತಿಯಾದ ವೈರಾಗ್ಯ ಕೂಡ ಇರಬಾರ್ದು. ಈಗ ಮೋಹ ಅಂತಂದ್ರೆ ಏನು? ಇರ್ಬೇಕು ಅಂತ ಹೇಳಿ. ವೈರಾಗ್ಯ ಅಂತಂದ್ರೆ ಏನು? ಇರಬಾರ್ದು ಅಂತ ಹೇಳಿ. ಈಗ ಮೋಹ ಎದ್ರ ಮೇಲೆ? ನನ್ಗೆ ಕೃಷ್ಣನನ್ನ ಕುರಿತಾಗಿ ಕೇಳಲಿಕ್ಕೆ ನನ್ಗೆ ಮೊಬೈಲ್ ಬೇಕು. ಸೊ ಕೃಷ್ಣನನ್ನ ಕುರಿತಾಗಿ ಕೇಳಲಿಕ್ಕೆ ನನ್ಗೆ ಬುಕ್ಸ್ ಬೇಕು. ಸೊ ಕೃಷ್ಣನ ಕುರಿತಾಗಿ ನನಗೆ ಯಾತ್ರೆಗಳಿಗೆ ಹೋಗ್ಲಿಕ್ಕೆ ನನ್ಗೆ ಹಣ ಬೇಕು. ಸೊ ಹೀಗೆಲ್ಲ ಏನು ಮೋಹಗಳಿದೆಯೋ ಭಗವಂತನ ಕುರಿತಾಗಿ ಇರುವಂತಹ ಮೋಹಗಳು. ಸೊ ನಮ್ಗೆ ಇವು ಬೇಕು. ಆದ್ರೆ ಭೌತಿಕ ವಿಷಯಗಳಿಗೆ, ನನ್ನ ಒಂದು ಮನೋರಂಜನೆಗಾಗಿ, ಸೊ ನನ್ನ ಒಂದು ಯಶಸ್ಸಿಗಾಗಿ, ನನ್ನ ಒಂದು ಸಂತೋಷಕ್ಕಾಗಿ, ನನ್ನ ಇಂದ್ರಿಯ ಖುಷಿಗಾಗಿ ಇರುವಂತಹ ಎಲ್ಲ ಮೋಹಗಳು ಕೂಡ ವ್ಯಕ್ತಿಗೆ ಇರಬಾರ್ದು. ಹಾಗಾದ್ರೆ ಇಲ್ಲಿ ವೈರಾಗ್ಯ ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಅಂತಂದ್ರೆ ವೈರಾಗ್ಯ ಅಂದ್ರೆ ಏನು? ತ್ಯಾಗಗಳು ಅಂತ ಹೇಳಿ. ಸೊ ಇಲ್ಲಿ ಯಾವ ತರನಾದಂತಹ ತ್ಯಾಗಗಳನ್ನ ಹೇಳಿರುವಂತದ್ದು. ಇಲ್ಲಿ ನಾವು ಎರಡು ತರನಾದಂತಹ ತ್ಯಾಗಗಳನ್ನ ನಾವು ನೋಡ್ತೇವೆ. ಅವುಗಳಿಗೆ ನಾವೇನಂತ ಕರಿತೇವೆ? ವೈರಾಗ್ಯ ಅಂತ ಕರಿತೇವೆ. ಸೊ ಈ ವೈರಾಗ್ಯ ಅಂದ್ರೆ ಎರಡು ತರನಾದಂತಹ ವೈರಾಗ್ಯ ತುಂಬಾ ಇದೆ. ಇಲ್ಲಿ ಮುಖ್ಯವಾಗಿ ಹೇಳಿರುವಂತದ್ದು ಭಕ್ತಿರಸಾಮೃತ ಸಿಂಧುವಿನಲ್ಲಿ ಎರಡು ವೈರಾಗ್ಯಗಳನ್ನ ಹೇಳ್ತಾರೆ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ ನಿರ್ಬಂಧಂ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯಂ ಉಚ್ಯತೆ ಅಂತ ಹೇಳಿ. ಸೊ ಇಲ್ಲಿ ವೈರಾಗ್ಯ ಹೇಗಿರ್ಬೇಕು? ಯುಕ್ತ ವೈರಾಗ್ಯ ಆಗಿರ್ಬೇಕು ಅಂತ ಹೇಳ್ತಾನೆ. ಸೊ ಒಬ್ಬ ವ್ಯಕ್ತಿ ಯಾವುದಕ್ಕೂ ಕೂಡ ಲಿಪ್ತನಾಗದೆ, ಅದೇ ಸಮಯದಲ್ಲಿ ಎಲ್ಲವನ್ನು ಕೃಷ್ಣನ ಸಂಬಂಧ ಕಲ್ಪಿಸಿ ಯಾವುದೆಲ್ಲನೂ ಕೂಡ ಸ್ವೀಕರಿಸ್ತಾನೋ ಅದು ಒಂದು ಜಾಣತನದ ವೈರಾಗ್ಯ ಅಂತ ಕರೆಯಲಾಗುತ್ತೆ. ಸೊ ಅವನು ಯುಕ್ತ ಅಂದ್ರೆ ಏನು? ಜಾಣ. ಸೊ ಬುದ್ಧಿವಂತಿಕೆಯಿಂದ ವೈರಾಗ್ಯವನ್ನ ಮಾಡಿದಂಥವನು ಅಂತ ಹೇಳ್ತಾರೆ. ಸೊ ಉದಾಹರಣೆಗೆ ಈಗ ಶ್ರೀಲ ಪ್ರಭುಪಾದ್ ಅವರನ್ನ ತಗೊಳ್ಳಿ. ಶ್ರೀಲ ಪ್ರಭುಪಾದ್ ಅವರು ಈ ಪ್ರಿಂಟಿಂಗ್ ಪ್ರೆಸ್ ಅನ್ನ ಪ್ರಾರಂಭ ಮಾಡಿದ್ರು. ಮತ್ತೆ ಜೊತೆಗೆ ಅವರ ಒಂದು ಯಂತ್ರವನ್ನ ನಾವು ನೋಡ್ತೇವೆ. ಸೊ ಎಲ್ಲ ಈ ಟೈಪ್ ಮಾಡ್ಲಿಕ್ಕೆ ಆಗಿರಬಹುದು ಅಥವಾ ಈ ಪಬ್ಲಿಷ್ ಮಾಡ್ಲಿಕ್ಕೆ ಅವರು ಮುದ್ರಣಾಲಯವನ್ನ ಸ್ವೀಕರಿಸಿದ್ರು. ಇವೆಲ್ಲ ಕೂಡ ಭೌತಿಕ ವಿಷಯಗಳೇ. ಆ ಭೌತಿಕ ವಿಷಯಗಳನ್ನ ಅವ್ರು ಯಾವ್ದಕ್ಕಾಗಿ ಬಳಸ್ಕೊಂಡ್ರು? ಭಗವಂತನಿಗಾಗಿ ಬಳಸ್ಕೊಂಡ್ರು. ಭಗವಂತನ ಭಕ್ತಿಯನ್ನ ಪ್ರಸಾರ ಮಾಡ್ಲಿಕ್ಕೆ ಅವರು ಅದನ್ನ ಬಳಸ್ಕೊಂಡ್ರು. ಸೊ ಇಲ್ಲಿ ಬಳಸ್ಕೊಂಡಿರುವಂತದ್ದು ಏನಾಗಿರುತ್ತೆ? ಯುಕ್ತ ವೈರಾಗ್ಯ ಆಗಿರುತ್ತೆ. ವೈರಾಗ್ಯ ಹೇಗೆ ಬಂತು? ಆ ವೈರಾಗ್ಯ ಯಾಕೆ ಆಯ್ತು ಅಂದ್ರೆ ಅವರು ಭೌತಿಕ ವಿಷಯಗಳಿಂದ ವೈರಾಗ್ಯಕ್ಕೆ ಒಳಗಾಗಿದ್ದಾರೆ. ಆದ್ರೆ ಅದೇ ಯುಕ್ತ ವೈರಾಗ್ಯ ಆಗಿದೆ ಅಂತಂದ್ರೆ ಭೌತಿಕ ವಿಷಯಗಳನ್ನ ಬಿಟ್ಟು ಜಾಣತನದಿಂದ ಅವರು ವೈರಾಗ್ಯವನ್ನ ಮಾಡ್ತಾ ಇದ್ದಾರೆ.
ಸೊ ಎಲ್ಲ ಭೌತಿಕ ವಿಷಯಗಳನ್ನ ಬಿಟ್ಟು ಭಗವಂತನಿಗಾಗಿ ಆ ಭೌತಿಕ ವಿಷಯಗಳನ್ನ ವೈರಾಗ್ಯವನ್ನ ಮಾಡ್ತಾ ಇರುವಂತದ್ದು. ಇದು ಸರಿಯಾದ ಒಂದು ಸೌಮ್ಯದಲ್ಲಿ ನೆಲೆಗೊಂಡವನ ಒಂದು ಅರ್ಹತೆ ಅಂತ ನಾವು ಹೇಳ್ತೇವೆ. ಸೊ ಜಾಣತನದಿಂದ ಅವನು ಮಾಡ್ತಾ ಇರುವಂತದ್ದು ವೈರಾಗ್ಯಗಳನ್ನ. ಶ್ರೀಲ ಪ್ರಭುಪಾದವರು ನಾವು ಇನ್ನೂ ತುಂಬಾನೇ ನೋಡ್ತೇವೆ. ಸೊ ಹೀಗೆ ಆ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಅವರು ಬೃಹತ್ ಮೃದಂಗ ಅಂತ ಹೇಳುವಂಥದ್ದು. ಸೊ ಮೃದಂಗ ಅಂತಂದ್ರೆ ಏನು, ಇದು ಒಂದು ತರನಾದಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಅವುಗಳನ್ನ ನಾವು ಮೃದಂಗ ನಮ್ಮ ಮನೆಯಲ್ಲಿ ಇದ್ರೆ ನಾವು ಕೇವಲ ಅಲ್ಲಿ ಇರುವಂತಹ ವ್ಯಕ್ತಿಗಳು ಮಾತ್ರ ಕೇಳ್ಬಹುದು. ಆದ್ರೆ ಈ ಏನೆಲ್ಲಾ ಪುಸ್ತಕಗಳನ್ನ ಅವರು ಪಬ್ಲಿಷ್ ಮಾಡಿದ್ರು, ಸೊ ಅವುಗಳನ್ನ ನಾವು ಅದಕ್ಕೆ ಅವರು ಬೃಹತ್ ಮೃದಂಗ ಅಂತ ಹೇಳಿದ್ರು. ಅದು ಕೇವಲ ಒಬ್ರಿಗಷ್ಟೇ ಅಲ್ಲ, ಇಡೀ ಜಗತ್ತಿಗೂ ಕೂಡ ಆ ಒಂದು ಮ್ಯೂಸಿಕ್ ಅಂತಂದ್ರೆ ಆ ಒಂದು ಗ್ರಂಥದ ಮೂಲಕ ಅವರಿಗೆ ಸಂಗೀತ ಕೇಳಲಿಕ್ಕೆ ಸಿಕ್ಕಿರುವಂತದ್ದು ಅಂತ ಹೇಳಿ. ಸೊ ಹೀಗೆ ತುಂಬಾ ನಾವು ಉದಾಹರಣೆಗಳನ್ನ ಶ್ರೀಲ ಪ್ರಭುಪಾದ ವಿಷಯದಲ್ಲಿ ಕಾಣಬಹುದು. ಹಿಂದಿನ ದಿನಗಳಲ್ಲಿ ಸಾಧುಗಳು ಸಂತರು ಎಲ್ರು ಕೂಡ ಈ ವಾಹನಗಳನ್ನ ಅವರು ತ್ಯಜಿಸ್ತಾ ಇದ್ರು, ವಾಹನಗಳನ್ನ ಬಳಸ್ತಾ ಇರ್ಲಿಲ್ಲ. ವೈರಾಗ್ಯ ಅಲ್ಲ, ಸೊ ಬೇಡ ನನಗೆ, ನಾನೆಲ್ಲ ವೈರಾಗ್ಯದಲ್ಲಿ ಇದ್ದೇನೆ, ಎಲ್ಲವನ್ನ ನಾನು ಬಿಟ್ಬಿಟ್ಟಿದ್ದೇನೆ, ನನ್ಗೆ ಯಾಕೆ ವಾಹನ ಬೇಕು, ನನಗೆ ನನ್ನ ದೇಹವೆಂಬ ಸಾಧನದಲ್ಲಿ ವಾಹನ ನನ್ನ ಕಾಲ್ಗಳು, ನಾನು ಅವುಗಳನ್ನ ಬಳಸ್ಕೊಂಡೇ ನಾನು ಭಗವಂತನ ಭಕ್ತಿಯನ್ನ ಮಾಡ್ತೀನಿ ಅನ್ನುವಂತಹ ಒಂದು ವೈರಾಗ್ಯವನ್ನ ನಾವು ಕಾಣ್ತಾ ಇದ್ವಿ. ಆದ್ರೆ ಅದೇ ಶ್ರೀಲ ಪ್ರಭುಪಾದವರು ಇಲ್ಲಿ ಆ ವೈರಾಗ್ಯವನ್ನ ಯುಕ್ತ ವೈರಾಗ್ಯವನ್ನಾಗಿ ಬಳಸ್ಕೊಂಡ್ರು. ಸೊ ಈ ಒಂದು ಪ್ರಪಂಚಾದ್ಯಂತ ಪಾಶ್ಚಾತ್ಯ ದೇಶಗಳಲ್ಲಿ ಈ ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನ ಜಾರಿಗೆ ತರಲಿಕ್ಕೆ ಅವರು ಎಲ್ಲ ವಾಹನಗಳನ್ನ ಕೂಡ ಬಳಸಿದ್ರು. ಯಾವ್ಯಾವ ದಾರಿಗಳಿದೆ, ಲೈಕ್ ರೋಡ್ ವೇಸ್, ಏರ್ ವೇಸ್, ವಾಟರ್ ವೇಸ್, ಎಲ್ಲವುಗಳನ್ನು ಕೂಡ ಅವರು ಸರಿಯಾದ ಜಾಣತನದಿಂದ ಅವರು ಬಳಸ್ಕೊಂಡು ಅದನ್ನೇ ಹೇಗೆ ನಾವು ಯುಕ್ತವಾಗಿ ವೈರಾಗ್ಯ ಮಾಡಬಹುದು ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ರು. ಮತ್ತೆ ಇನ್ನೊಂತರನಾದಂತಹ ವೈರಾಗ್ಯವನ್ನ ನಾನು ಹೇಳಿದೆ, ಯಾವ್ದದು ಪಲ್ಗು ವೈರಾಗ್ಯ ಅನ್ನುವಂಥದ್ದು. ಅದೇ ಏನ್ ಬರುತ್ತೆ ಅಂದ್ರೆ ಪ್ರಾಪಂಚಿಕತೆಯ ಬುದ್ಧ ಹರಿ ಸಂಬಂಧಿ ವಸ್ತುಸೌ, ಆಮೇಲೆ ಮುಮುಕ್ಷಾಭಿ ಪರಿತ್ಯಾಗೋ ವೈರಾಗ್ಯ ಪಲ್ಗು ಕಥೆಯತೆ ಅಂತ ಹೇಳ್ತಾರೆ. ಅಂದ್ರೆ ಸೊ ಯಾವ್ದು ಇನ್ನೊಂದೆಡೆ ಅಂದ್ರೆ ಯುಕ್ತ ವೈರಾಗ್ಯ ಹಾಗಾದ್ರೆ, ಇನ್ನೊಂದೆಡೆ ಏನಿರುತ್ತೆ, ಕೃಷ್ಣನೊಂದಿಗೆ ಸಂಬಂಧವನ್ನ ನಾವು ಕಲ್ಪಿಸಿಕೊಳ್ದೆ, ಸಂಬಂಧದ ಅರಿವಿ ಇಲ್ದೆ ಎಲ್ಲವನ್ನ ನಾವು ತಿರಸ್ಕರಿಸಿ ಬಿಡುವಂಥದ್ದು. ಸೊ ಇದು ಪಲ್ಗು ವೈರಾಗ್ಯ ಅಂತ, ಇದು ದಡ್ಡತನದಿಂದ ಮಾಡಿರುವಂತಹ ವೈರಾಗ್ಯ ಅಂತ ನಾವು ಹೇಳ್ತೀವಿ. ಸೊ ಹೇಗೆ ನಾನು ವೈರಾಗ್ಯ ಮಾಡಿದ್ದೀನಿ, ನನ್ಗೇನೂ ಬೇಡ, ನಾನೆಲ್ಲವನ್ನ ಬಿಟ್ಬಿಟ್ಟಿದ್ದೀನಿ, ನಾನೀಗ ಮೊಬೈಲ್ ನೋಡೋದಿಲ್ಲ, ನಾನೇನು ಕೇಳೋದಿಲ್ಲ, ನನ್ ವಾಹನ ಬೇಡ, ನನ್ಗೇನು ಬೇಡ ಅಂತ ಹೇಳಿ ದೂರ ಹೋಗ್ಬಿಡುವಂತವನು ಪ್ರಾಪಂಚಿಕತೆಯಿಂದ. ಸೊ ಅದು ಒಂದು ದಡ್ಡತನದಿಂದ ಮಾಡಿರುವಂತಹ ವೈರಾಗ್ಯವನ್ನ ಪಲ್ಗು ವೈರಾಗ್ಯ ಅಂತ ಕರೀತಾರೆ. ಮುಕ್ಷಾಭಿ ಪರಿತ್ಯಾಗೋ ವೈರಾಗ್ಯ ಪಲ್ಗು ಕಥಯತೆ ಅಂತ ಹೇಳಿ. ಸೊ ಅಂತದ್ದು ಪಲ್ಗು ವೈರಾಗ್ಯ, ಇದು ದಡ್ಡತನದಿಂದ ಮಾಡಿರುವಂತಹ ವೈರಾಗ್ಯ. ಸೊ ಹಾಗಾಗಿ ಇಲ್ಲಿ ಈ ಅತಿಯಾದ ವೈರಾಗ್ಯ ಅಂತ ಏನ್ ಹೇಳುತ್ತೋ, ಅತಿಯಾದ ವೈರಾಗ್ಯ ಅಂದ್ರೆ ತುಂಬಾನೇ ನಾನು ಎಲ್ಲನನ್ನ ತ್ಯಜಿಸ್ಬಿಡುವಂಥದ್ದು ಅಂತ ಹೇಳಿ ಎಲ್ಲವನ್ನ ಕೂಡ ಬಿಟ್ಬಿಡುವಂಥದ್ದು ಹೀಗೆ. ಸೊ ಹೀಗೂ ಕೂಡ ಇರಬಾರ್ದು. ಈ ಒಂದು ಕೃಷ್ಣ ಸಂಬಂಧಿತವಾಗಿರುವಂತಹ ಏನೇ ಇದ್ರೂ ಕೂಡ ಸೊ ಅದನ್ನ ನಾವು ಅನುಸರಿಸ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹಾಗಾಗಿ ಭಕ್ತಿ ಸೇವೆಯನ್ನ ಸ್ವೀಕರಿಸಲು ಅಭ್ಯರ್ಥಿಗೆ ಇರುವಂತಹ ಅರ್ಹತೆಗಳು ಯಾವ್ಯಾವ್ದು? 3. ಸೊ ಒಂದು ಭಕ್ತರ ಸಂಘ, ಅತಿಯಾದ ಮೋಹ ಇಲ್ಲದವನು, ಮತ್ತೆ ಅತಿ ವೈರಾಗ್ಯ ಕೂಡ ಇರದವನು ಅಂತ ಹೇಳಿ. ಯಾರು ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಲಿ ಮಾತಾಜಿ. ಓದಿ ಮಾತಾಜಿ. ಭಕ್ತಿ ಸೇವೆಯನ್ನು ಸ್ವೀಕರಿಸಲು ಅಭ್ಯರ್ಥಿಯ ಅರ್ಹತೆಗಳು. 100ಕ್ಕೆ 100ರಷ್ಟು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿಂತ ಮಹಾತ್ಮರ ಜೊತೆಗಿನ ತನ್ನ ಸಂಬಂಧವು ಕಾರಣವಾಗಿ ವ್ಯಕ್ತಿಯು ಕೃಷ್ಣನಲ್ಲಿ ಅಷ್ಟೋ ಆಕರ್ಷಣೆಯನ್ನು ಪಡೆಯಬಹುದು. ಅದೇ ಸಮಯದಲ್ಲಿ ಆ ವ್ಯಕ್ತಿಯು ಕಾಮ್ಯಕರ್ಮಗಳಲ್ಲಿಯೂ ಐಹಿಕ ಇಂದ್ರಿಯ ತುಷ್ಟಿಯನ್ನು ಹೆಚ್ಚು ಆಸಕ್ತನಾಗಿದ್ದು ವಿವಿಧ ಬಗೆಯ ವಿರಕ್ತಿ ಜೀವನ ವಿಧಾನಗಳನ್ನು ಅನುಸರಿಸಲು ಸಿದ್ಧನಾಗಿಲ್ಲದೆ ಇರಬಹುದು. ಇಂತಹ ವ್ಯಕ್ತಿಯು ಕೃಷ್ಣನಲ್ಲಿ ಅಚಲ ಶ್ರದ್ಧೆಯನ್ನು ತಾಳಿದನಾದರೆ ಅವನು ಭಕ್ತಿ ಸೇವೆ ಕೈಗೊಳ್ಳಲು ಅರ್ಹನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಈಗ ಭಕ್ತರ ಸಂಘ ಬೇಕು ಅಂತಂದ್ರೆ ಅವನಿಗೆ ಅಚಲವಾದ ಶ್ರದ್ಧೆನೂ ಕೂಡ ಬೇಕು. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಸೊ ಒಬ್ಬ ವ್ಯಕ್ತಿ ಒಂದು ಅಚಲವಾದಂತಹ ಶ್ರದ್ಧೆ ಅಂದ್ರೆ ಒಂದು ನಂಬಿಕೆ, ದೃಢವಾದಂತಹ ನಂಬಿಕೆ
ಯಾವಾದ್ರೂ ಭಕ್ತ ಒಬ್ಬ ವ್ಯಕ್ತಿ ತಾಳಿದನು ಅಂತಂದ್ರೆ ಸೊ ಅವನು ಭಕ್ತಿ ಸೇವೆಯನ್ನ ಕೈಗೊಳ್ಳಿಕ್ಕೆ ಅರ್ಹನಾಗ್ತಾನೆ ಅಂತ ಹೇಳಿ. ಈಗ ಎಲ್ರು ಕೂಡ 100ಕ್ಕೆ 100ರಷ್ಟು ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ಮಾಡ್ಬೋದು? ಸೊ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾದಂತಹ ಮಹಾತ್ಮರ ಜೊತೆಗೆ ಒಂದು ಸಂಘವನ್ನ ಮಾಡಿದಾಗ, ಮಹಾತ್ಮರ ಸಂಘವನ್ನ ಮಾಡಿದಾಗ, ಅವರ ಸಂಬಂಧ ವಾಗಿ ಅವರ ಒಂದು ಪ್ರವಚನದಿಂದಾಗಿ, ಹೀಗೆ ಈ ಕಾರಣದಿಂದ ಅವರು ಕೃಷ್ಣನಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಆಕರ್ಷಣೆಯನ್ನ ಹೊಂದ್ತಾರೆ. ಈಗ ಉದಾಹರಣೆಗೆ ಇಸ್ಕಾನ್ ನಲ್ಲಿ ನಾವು ನೋಡ್ತೇವೆ. ಈಗ ಯಾರೆಷ್ಟೆಲ್ಲ ಆಕರ್ಷಣೆಯಾಗಿ ಬಂದಿರುವಂತವ್ರು ಇಸ್ಕಾನ್ ನಲ್ಲಿ ಈ ಭಗವದ್ಗೀತೆಯನ್ನ ಆ ಪ್ರವಚನವನ್ನ ಕೇಳಿ ಅದರಿಂದ ಆಕರ್ಷಿತರಾಗಿ ಬರುವಂತವ್ರು, ಮತ್ತೆ ಅಲ್ಲಿ ನಡೀತಾ ಇರುವಂತಹ ನೃತ್ಯವನ್ನ, ಅಲ್ಲಿ ಇರುವಂತಹ ಕೃಷ್ಣ ಪ್ರಸಾದವನ್ನ ನೋಡಿ ಅವರು ಆಕರ್ಷಣೆಯಾಗಿ ಬಂದಿರುವಂತದ್ದು. ಅಷ್ಟು ಆಕರ್ಷಣೆಯನ್ನ ಪಡೆಯಬಹುದು. ಸೊ ಅದೇ ಸಮಯದಲ್ಲಿ ಏನಾಗುತ್ತೆ, ಆ ವ್ಯಕ್ತಿಗೆ ಕಾಮ್ಯ ಕರ್ಮಗಳಲ್ಲಿ ಕೂಡ ಆಸಕ್ತಿ ಇದೆ. ಅಂದ್ರೆ ಕಾಮ್ಯ ಕರ್ಮ ಅಂದ್ರೆ ಫಲಪ್ರದ ಕರ್ಮಗಳಿಗೆ ಇರುವಂತಹ ಆಸಕ್ತಿ. ನಾನು ನನ್ನ ಒಂದು ಭೌತಿಕ ಜೀವನದ ನಿರ್ವಹಣೆಗಾಗಿ ಕೂಡ ನಾನು ಕಾರ್ಯವನ್ನ ನಿರ್ವಹಿಸ್ತೇನೆ, ಮತ್ತೆ ಜೊತೆಗೆ ಭಕ್ತಿಯನ್ನು ಕೂಡ ಮಾಡ್ತೇನೆ. ಸೊ ಇಂಥ ಒಂದು ಅಭಿಲಾಷೆ ಇರುವಂತದ್ದು. ಹೀಗೆ ಕಾಮ್ಯ ಕರ್ಮಗಳಲ್ಲಿ ತನ್ನ ಒಂದು ಐಹಿಕ ಇಂದ್ರಿಯ ತುಷ್ಟಿಯಲ್ಲಿಯೂ ಕೂಡ ಆಸಕ್ತನಾಗಿದ್ದಾನೆ. ಲೈಕ್ ಅವನಿಗೆ ಕಾರ್ ತಗೊಳ್ಳುವಂತಹ ಕ್ರೇಜ್ ಇದೆ, ಮತ್ತೆ ಬೈಕ್ ತಗೊಳ್ಳುವಂತಹ ಕ್ರೇಜ್ ಇದೆ, ಸ್ವಲ್ಪ ಮನೋರಂಜನೆ ಅವನಿಗೆ ಬೇಕು. ಸೊ ಈ ತರನಾದಂತಹ ಭೌತಿಕ ಅಭಿಲಾಷೆಗಳು ಇದೆ. ಅದರ ಜೊತೆಗೆ ಸ್ವಲ್ಪ ಮಟ್ಟಿಗ ಅವನಿಗೆ ಈ ಕೃಷ್ಣನಲ್ಲಿ ಆಸಕ್ತಿ ಕೂಡ ಇದೆ. ಸೊ ಈ ಸಮಯದಲ್ಲಿ ಈ ವಿವಿಧ ವಿರಕ್ತ ಜೀವನ ಅಂತ ಕರಿತೇವೆ. ಈ ವಿರಕ್ತ ಜೀವನ ಅಂತಂದ್ರೆ ಈ ಆಶ್ರಮಗಳನ್ನ ನಾವು ಕಾಣ್ತೇವೆ, ವರ್ಣಾಶ್ರಮ ಧರ್ಮವನ್ನ ನಾವು ಕಾಣ್ತೇವೆ. ಸೊ ಇದರಲ್ಲಿ ಅವನಿಗೆ ಯಾವುದೇ ಆಸಕ್ತಿ ಇಲ್ಲ. ಸೊ ಅವುಗಳನ್ನ ನಾನು ಅನುಸರಿಸೋದಿಲ್ಲ, ನನಗೆ ಅದನ್ನ ಅನುಸರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಸೊ ಅದನ್ನ ಅನುಸರಿಸ್ಲಿಕ್ಕೂ ಕೂಡ ಅವನು ಸಿದ್ಧನಿಲ್ಲ. ಸೊ ಇಂಥ ವ್ಯಕ್ತಿಗೂ ಕೂಡ ಭಕ್ತಿ ಮಾಡ್ಲಿಕ್ಕೆ ಅರ್ಹನಿದ್ದಾನೆ ಅಂತ ಹೇಳ್ತಾರೆ. ಯಾವಾಗ ಇಂಥ ವ್ಯಕ್ತಿಗೆ ಭಕ್ತಿ ಮಾಡ್ಲಿಕ್ಕೆ ಅರ್ಹನಾಗ್ತಾನೆ? ಯಾವಾಗ ಅವನಿಗೆ ದೃಢವಾದ ಶ್ರದ್ಧೆ ಬರುತ್ತೋ ಆವಾಗ. ತಾಳಿದರೆ ದೃಢತೆ ಅಂತಂದ್ರೆ ಏನು? ಅಚಲವಾದಂತಹ ಶ್ರದ್ಧೆ. ಅಚಲವಾದ ಶ್ರದ್ಧೆ ಅಂದ್ರೆ ಏನು? ಅದನ್ನ ಯಾರು ಅಳಗಾಡಿಸದೇ ಇರುವಂತಹ ಶ್ರದ್ಧೆ. ಯಾರು ಅಳಗಾಡಿಸಬಹುದು ಶ್ರದ್ಧೆಯನ್ನ? ಈ ಒಂದು ಇತರ ಅಭಕ್ತರನ್ನ ನಾವು ಕಾಣ್ತೇವೆ. ಸೊ ಅವರು ಯಾವ್ದಾದ್ರು, ಯಾಕೆ ಈ ಕೃಷ್ಣನ ಕುರಿತಾಗಿ ಆಗಿರಬಹುದು, ನಿರಾಕಾರವಾದಿ ಆಗಿರಬಹುದು, ಮಾಯಾವಾದಿಗಳಾಗಿರ್ಬಹುದು, ಸೊ ಆ ಭಕ್ತನ ಮನಸ್ಸನ್ನ ಕಲಕಿದಾಗ ಸೊ ಅವನ ಒಂದು ಶ್ರದ್ಧೆ ಏನಾಗುತ್ತೆ? ಅಳಗಾಡುತ್ತೆ. ಅವನಿಗೆ ಮತ್ತೆ ನಂಬಿಕೆ ಕುಂಠಿತವಾಗುತ್ತೆ. ಸೊ ಅಂತ ನಂಬಿಕೆ ಕುಂಠಿತ ಆಗೋದಲ್ಲ. ಯಾವಾಗ ಅವನು ಎಲ್ಲಾ ಮಾಡಿನೂ ಕೂಡ ನೀನು ಅಚಲವಾದ ನಂಬಿಕೆಯನ್ನ ಹೊಂದಿದೀಯ, ಕೃಷ್ಣನಲ್ಲಿ ನಿನ್ಗೆ ತುಂಬಾ ನಂಬಿಕೆ ಇದೆ, ಮತ್ತೆ ಯಾವ ಮಾಯವಾದಿ, ನಿರಾಕಾರವಾದಿಗಳು, ಭೌತಿಕವಾದಿಗಳು ಕೂಡ ನಿನ್ನ ಆ ಅಚಲವಾದ ನಂಬಿಕೆಯನ್ನ ವಿಚಲಿತಗೊಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ವ್ಯಕ್ತಿ ಈ ಒಂದು ಶುದ್ಧ ಭಕ್ತಿ ಸೇವೆಯನ್ನ ಸ್ವೀಕರಿಸಲಿಕ್ಕೆ ಅರ್ಹನಾಗಿರುವಂತಹ ವ್ಯಕ್ತಿ ಅನ್ನೋದನ್ನ ಶ್ರೀಲ ಪ್ರಭುಪಾದವರು ಇಲ್ಲಿ ನಮ್ಗೆ ತಿಳಿಸ್ತಾರೆ. ಸೊ ಇದನ್ನ ನಾವು ಈ ಭಕ್ತಿ ರಸಾಮೃತ ಸಿಂಧು ಪುಸ್ತಕದಲ್ಲಿ 3ನೇ ಅಧ್ಯಾಯದ ಅಂದ್ರೆ 31ನೇ ಪೇಜಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೀವು ಕಾಣಬಹುದು. ಹೀಗೆ ಈ ಭಕ್ತಿ ಸೇವೆಯನ್ನ ಯಾರೆಲ್ಲ ಸ್ವೀಕರಿಸ್ತಾರೆ? ಈ ಭಕ್ತಿ ಸೇವೆಯನ್ನ ಸ್ವೀಕರಿಸಿದಾಗ ಎಲ್ಲರೂ ಕೂಡ ಒಂದೇ ತರನಾದಂತಹ ಶ್ರದ್ಧೆಯನ್ನ ಹೊಂದಿರ್ತಾರ, ಒಂದೇ ತರನಾದಂತಹ ಜ್ಞಾನವನ್ನ ಹೊಂದಿರ್ತಾರ, ಒಂದೇ ತರನಾದಂತಹ ಜ್ಞಾನದ ಮಣ್ಣನೆಯಲ್ಲಿ ಅವರು ತೊಡಗಿರ್ತಾರ ಅಂತ ಪ್ರಶ್ನೆ ನಮ್ಗೆ ಕೇಳೋದಾದ್ರೆ ಇಲ್ಲಿ ನಮ್ಗೆ ಹೇಳ್ತಾರೆ, ಈ ಧರ್ಮ ಗ್ರಂಥಗಳಲ್ಲಿ ಈ ಭಕ್ತರನ್ನ ನಾವು 3 ವರ್ಗಗಳಾಗಿ ವಿಂಗಡಿಸ್ತೀವಿ ಅಂತ ಹೇಳಿ. ಸೊ ಇದು ಭಕ್ತರ ಶ್ರೇಣಿಗಳು ಅಂತ ಕೂಡ ನಾವು ಕರೀಬಹುದು. ಸೊ 3 ತರನಾದಂತಹ ಭಕ್ತರು ಶ್ರೇಣಿಗಳು ಈ ಭಕ್ತಿಯ ಸೇವೆಯ ಸ್ವೀಕಾರದಲ್ಲಿ ಅರ್ಹತೆಯನ್ನ ಯಾವ ಮಟ್ಟಕ್ಕೆ ಹೊಂದಿರ್ತಾರೆ ಅನ್ನೋದನ್ನ ನಾವು ನೋಡ್ತೇವೆ. ಏನೋ ಶ್ರದ್ಧೆ ಅನ್ನುವಂಥದ್ದು ಒಂದು ಅರ್ಹತೆ. ಆ ಶ್ರದ್ಧೆ ಹೇಗಿರುತ್ತೆ? ಸೊ ಆ ಶ್ರದ್ಧೆ ಹಂತ ಹಂತವಾಗಿ ಬೆಳೀತಾ ಹೋಗುತ್ತೆ. ಸೊ ಹಾಗೆ ಆ ಶ್ರದ್ಧೆಯ ಆಧಾರದ ಮೇಲೆ, ಈ ಒಂದು ವೇದಗಳ ಅಧ್ಯಯನದ ಆಧಾರದ ಮೇಲೆ, ಅಂದ್ರೆ ನಿಪುಣತೆಯ ಆಧಾರದ ಮೇಲೆ, ಮತ್ತೆ ಅಂದ್ರೆ ಅದು ಯುಕ್ತತೆಯ ಆಧಾರದ ಮೇಲೆ, ಮತ್ತೆ ಜೊತೆಗೆ ಈ ಒಂದು ಭಕ್ತಿಯ ವಾದ ಮಂಡನೆಯ ಆಧಾರದ ಮೇಲೆ, ಅಂದ್ರೆ ನಾವು ಈ ಭಕ್ತಿಯನ್ನ ಇತರರಿಗೆ ಎಷ್ಟು ನಾವು
ಸಲ್ಲಿಸ್ತೀವಿ. ಮತ್ತೆ ಆ ಭಕ್ತಿಯನ್ನ ಇತರರಿಗೆ ಹೇಗೆ ನಾವು ಭಕ್ತರನ್ನ, ಒಬ್ಬ ವ್ಯಕ್ತಿಯನ್ನ ಹೇಗೆ ಭಕ್ತರನ್ನಾಗಿ ನಾವು ಪರಿವರ್ತನೆ ಮಾಡ್ತಾ ಇದ್ದೇವೆ, ನಾವು ಆ ಭಕ್ತರು ಪರಿವರ್ತನೆ ಆಗ್ತಾ ಇದ್ದಾರೋ ಇಲ್ವೋ. ಸೊ ಈ ಒಂದು ಅಳತೆಗೋಲುಗಳ ಮೇಲೆ ನಾವು ಈ ಒಂದು ಈ ಭಕ್ತಿ ಸೇವೆ ಸ್ವೀಕರಿಸಲು ಯಾರು ಅಭ್ಯರ್ಥಿಗಳಿದ್ದಾರೋ ಅವುಗಳನ್ನ ನಾವು ವರ್ಗೀಕರಿಸ್ತೀವಿ ಅಂತ. ಸೊ ಹಾಗಾದ್ರೆ ಎಷ್ಟು ಶ್ರೇಣಿಗಳಿದೆ ಇವು ಇಲ್ಲಿ ಅಂದ್ರೆ 3 ತರನಾದಂತಹ ಶ್ರೇಣಿಗಳನ್ನ ನಾವು ಕಾಣ್ತೇವೆ. ಒಂದು ಕನಿಷ್ಠ ಭಕ್ತ, ಮಧ್ಯಮ ಮತ್ತೆ ಉತ್ತಮ. ಸೊ ಈ ಕನಿಷ್ಠ, ಮಧ್ಯಮ, ಉತ್ತಮ ಅಂತ ಏನು ಭಕ್ತಿ ಸೇವೆಯಲ್ಲಿ ನಿರತರಾದಂತಹ ಅಭ್ಯರ್ಥಿಗಳಿದ್ದಾರೋ ಇವರಿಗೆ ನಾವು ಅಧಿಕಾರಿಗಳು ಅಂತ ಕರೀತೇವೆ. ಅಧಿಕಾರಿ ಅಂತಂದ್ರೆ ಅಧಿಕರತಿ ಇತಿ ಆತ ಅಧಿಕಾರಿ ಅಂತ ಹೇಳ್ತಾರೆ. ಅಧಿಕರತಿ ಅಂದ್ರೆ ಅಧಿಕಾರಿ. ಅಧಿಕರತಿ ಇತಿ ಅಧಿಕಾರಿ ಅಂತ. ಸೊ ಏನ್ ಅಧಿಕರಿಸಿರ್ತಾನೆ, ಅಧಿಕರಿಸಿದವನೇ ಅಧಿಕಾರಿ ಅಂತ ಹೇಳ್ತಾರೆ. ಏನನ್ನ ಅಧಿಕರಿಸಿರ್ತಾನೆ ಅಂತಂದ್ರೆ ಅವನು ಈ ಶ್ರದ್ಧೆಯನ್ನ ಅಧಿಕರಿಸಿದವನು, ವೇದದಲ್ಲಿ ನಿಪುಣತೆಯನ್ನ ಅಧಿಕರಿಸಿದವನು, ಮತ್ತೆ ಜೊತೆಗೆ ವಾದದ ಮಂಡನೆಯಲ್ಲಿ ಮತ್ತೆ ಅಥವಾ ಇತರ ಭಕ್ತರನ್ನ ಭಕ್ತಿಯಲ್ಲಿ ಆಕರ್ಷಿಸುವುದಲ್ಲಿ ಅಧಿಕರಿಸಿದವನು ಅಂತ ಹೇಳಿ. ಸೊ ಹೀಗೆ 3 ಅಂಶಗಳ ಆಧಾರದ ಮೇಲೆ ಅಥವಾ ಮಾನದಂಡನೆಗಳ ಆಧಾರದ ಮೇಲೆ ಈ 3 ಭಕ್ತರನ್ನ ನಾವು ಡಿವೈಡ್ ಮಾಡ್ತೇವೆ ಅಥವಾ ವಿಭಾಗೀಕರಿಸ್ತೇವೆ ಅಂತ ಹೇಳಿ. ಸೊ ಯಾಕೆ ಇವನಿಗೆ ಕನಿಷ್ಠ ಅಂತಾರೆ, ಯಾಕೆ ಇವನಿಗೆ ಮಧ್ಯಮ ಅಂತ ಕರೀತಾರೆ, ಯಾಕೆ ಇವನಿಗೆ ಉತ್ತಮ ಅಂತ ಕರೀತಾರೆ? ಈ ಉತ್ತಮ ಅನ್ನೋನಿಗೆ ಏನಾದ್ರೂ ಕ್ವಾಲಿಟಿ ಇರ್ಬೇಕಲ್ಲ, ಸೊ ಅದಕ್ಕಾಗಿ ಅವನಿಗೆ ಉತ್ತಮ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ 3 ಕ್ವಾಲಿಟಿಗಳು ಯಾವ್ಯಾವ್ದು? ಇದೇ 3 ಕ್ವಾಲಿಟಿಗಳನ್ನ ನಾವು ಕಾಣ್ತೇವೆ. ಆದ್ರೆ ಈ ಕ್ವಾಲಿಟಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಹೆಚ್ಚು ಕಡಿಮೆ ಒಂದು ವ್ಯತ್ಯಾಸವನ್ನ ನಾವು ಕಾಣ್ತೇವೆ. ಈಗ ಈ ಉತ್ತಮ ಅಧಿಕಾರಿ. ಸೊ ಉತ್ತಮ ಅಧಿಕಾರಿ ಅಂತಂದ್ರೆ ಉತ್ ಮತ್ತೆ ತಮ ಅಂತ ಹೇಳ್ತೇವೆ. ಸೊ ಯಾರು ಒಬ್ಬ ವ್ಯಕ್ತಿ ಒಂದು ಜ್ಞಾನವನ್ನ ಪಡ್ಕೊಂಡು ಅಂಧಕಾರವನ್ನ ದೂರ ಮಾಡಿರ್ತಾನೋ ಅವರಿಗೆ ನಾವೇನಂತ ಕರಿತೇವೆ? ಉತ್ತಮ ಅಧಿಕಾರಿ ಅಂತ ಕರಿತೇವೆ. ಉತ್ ಮತ್ತೆ ತಮ ಅಂದ್ರೆ ಅಂಧಕಾರ. ಸೊ ಆ ಅಂಧಕಾರವನ್ನ ದೂರ ಮಾಡಿದಂಥವನೇ ಉತ್ತಮ ಅಂತ ಹೇಳಿ. ಸೊ ಹೇಗೆ ಮಾಡಿರ್ತಾನೆ? ಉತ್ತದಿಂದ ಅಂದ್ರೆ ಅದೇ ಜ್ಞಾನದಿಂದ ಅಂತ ಹೇಳಿ. ಸೊ ಅಂಧಕಾರವನ್ನ ದೂರ ಮಾಡ್ಕೊಂಡಿರುವಂಥವನು. ಸೊ ಈ ಒಂದು ಉತ್ತಮ ಅಧಿಕಾರಿಯ ಒಂದು ದೃಢತೆ ಅನ್ನುವಂಥದ್ದು ಹೇಗಿರುತ್ತೆ? ಸೊ ಉತ್ತಮ ಅಧಿಕಾರಿ ಯಾವಾಗ್ಲೂ ಕೂಡ ಈ ಧರ್ಮ ಗ್ರಂಥಗಳ ಅಧ್ಯಯನದಲ್ಲಿ ನಿಪುಣನಾಗಿರ್ತಾನೆ ಅನ್ನೋದನ್ನ ನಾವು ನೋಡ್ತೇವೆ. ಸೊ ಇದು ನಿಮ್ಗೆ ಈ ಭಕ್ತಿರಸಾಮೃತ ಸಿಂಧುವಿನ 31ನೇ ಪುಟವನ್ನ ನೀವು ತೆರೆದ್ರೆ ಅಲ್ಲಿ ನಿಮ್ಗೆ 3ನೇ ಪ್ಯಾರಾಗ್ರಾಫ್ ಅಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಈ ಒಂದು ಹೇಗೆ ಈ ಉತ್ತಮ ಅಧಿಕಾರಿಯನ್ನ ವರ್ಣಿಸಲಾಗಿದೆ ಅಂದ್ರೆ ಈ ಧರ್ಮ ಗ್ರಂಥಗಳ ಅಧ್ಯಯನದಲ್ಲಿ ಅವನು ತುಂಬಾನೇ ನಿಪುಣನಾಗಿರ್ತಾನೆ. ಮತ್ತೆ ಜೊತೆಗೆ ಅವನ ಶ್ರದ್ಧೆ ಅನ್ನುವಂಥದ್ದು ಕೂಡ ತುಂಬಾನೇ ಗಟ್ಟಿಯಾಗಿರುತ್ತೆ. ಸೊ ಯಾರು ಕೂಡ ಆ ಶ್ರದ್ಧೆಯನ್ನ ವಿಚಲಿತರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರೇ ಮಾಯವಾದಿಗಳಾಗಿರ್ಬೋದು, ನಿರಾಕಾರವಾದಿಗಳಾಗಿರ್ಬೋದು, ಯಾರೇ ಬಂದ್ರು ಕೂಡ ಆ ಒಂದು ದೃಢತೆ ಅನ್ನುವಂಥದ್ದು ಅವರಲ್ಲಿ ಇರುತ್ತೆ. ಸೊ ಅದು ಕುಂಠಿತ ಆಗೋದಿಲ್ಲ ಅನ್ನೋದನ್ನ ನಾವು ನೋಡ್ತೇವೆ. ಮತ್ತೆ ಶ್ರೇಷ್ಠವಾದಂತಹ ಯುಕ್ತ ಅವರಲ್ಲಿ ಇರುತ್ತೆ. ಯುಕ್ತ ಅಂದ್ರೆ ಒಂದು ಅಧ್ಯಯನ ಮಾಡಿರೋದ್ರಿಂದ ಆ ಯುಕ್ತಾಯುಕ್ತತೆ ವಿವೇಕತೆ ಅವರಲ್ಲಿ ಇರುತ್ತೆ. ಸೊ ಯಾರಿಗೇ ಆದ್ರೂ ಕೂಡ ಒಂದು ಭಕ್ತಿಯ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಅವರಿಗೆ ಸಮಯ ತೆಗಲೋದಿಲ್ಲ. ಸೊ ಕೇವಲ ಆ ವ್ಯಕ್ತಿಯನ್ನ ನೋಡಿದ್ರ ಮಾತ್ರದಿಂದಾನೇ ಆ ವ್ಯಕ್ತಿ ಏನಾಗ್ತಾನೆ? ಭಕ್ತಿಯಲ್ಲಿ ಬರ್ತಾನೆ. ಸೊ ಉದಾಹರಣೆಗೆ ನಾವು ಚೈತನ್ಯ ಮಹಾಪ್ರಭುಗಳನ್ನ ತಗೊಳ್ಬಹುದು. ಚೈತನ್ಯ ಮಹಾಪ್ರಭುಗಳು ಒಂದು ದಿನ ಈ ಒಂದು ಸಂಕೀರ್ತನೆಯಲ್ಲಿ ತುಂಬಾನೇ ಮಗ್ನರಾಗಿ ಅವ್ರಿಗೆ ಭೌತಿಕ ಪ್ರಜ್ಞೆನೇ ಇಲ್ದೆ ಅವರು ನದಿಗೆ ಹೋಗಿ ಬೀಳ್ತಾರೆ. ಸೊ ಆ ನದಿಗೆ ಅವರು ಮೂರ್ಛೆ ಹೋಗಿ ಬಿದ್ದಾಗ ಅಲ್ಲಿ ಇರುವಂತಹ ಒಬ್ಬ ಮೀನುಗಾರ ಬೆಸ್ತ ಬಂದ್ಬಿಟ್ಟು ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಇದ್ದದನ್ನ ನೋಡಿ ಅವರನ್ನ ಬಲೆಯಿಂದ ಎತ್ತಿ ಆಚೆಗೆ ತಗೊಳ್ತಾರೆ. ಸೊ ಆಚೆಗೆ ತಗೊಂಡು ಅವರನ್ನ ಮುಟ್ಟಿದ್ದ ಮಾತ್ರದಿಂದಲೇ ಆ ಬೆಸ್ತ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿಕ್ ಪ್ರಾರಂಭ ಮಾಡ್ತಾನೆ, ಸಂಕೀರ್ತನೆ ಹೇಳಿಕ್ ಪ್ರಾರಂಭ ಮಾಡ್ತಾನೆ. ಎಲ್ರು ನೋಡಿ ಏನೇನು ಬೆಸ್ತನಿಗೆ ಹುಚ್ಚಿಡಿತಾ ಅಂತ ಹೇಳ್ತಾರೆ. ಸೊ ಆವಾಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅವನು ಚೈತನ್ಯ ಮಹಾಪ್ರಭುಗಳ ಮುಟ್ಟಿರೋದ್ರಿಂದ ಅವನಿಗೆ ಈ ತರನಾದಂತಹ ಒಂದು ಏನು ಭಕ್ತಿ ಉನ್ಮಾದ ಬಂತು ಅಂತ. ಸೊ ಭಕ್ತಿಯ ಒಂದು ಭಾವ ಬಂತು ಅಂತ. ಆಗ ಎಲ್ರು ಅಲ್ಲಿ ಸೇರಿದವರು ಚೈತನ್ಯ ಮಹಾಪ್ರಭುಗಳಿಗೆ
ವಂದಿಸ್ತಾರೆ. ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳಿಂದ ಕಿವ ಬೆಸ್ತು ಕೂಡ ಮುಟ್ಟಿರೋ ಮಾತ್ರದಿಂದಾನೇ ಅವರು ಭಕ್ತಿಗೆ ಬಂದ್ರು. ಸೊ ಹೀಗೆ ಉತ್ತಮ ಅಧಿಕಾರಿಗಳನ್ನ ಕೇವಲ ನೋಡೋ ಮಾತ್ರದಿಂದಾನೇ ಭಕ್ತಿಗೆ ನಾವು ಕೂಡ ಭಕ್ತರಾಗ್ಬೇಕು ಅನ್ನುವಂತಹ ಒಂದು ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ಮುಟ್ಟಿದ ಮಾತ್ರದಿಂದಾನೇ ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ಹಾಗಾಗಿ ಅಷ್ಟು ಶ್ರೇಷ್ಠ ಮಟ್ಟದ ಭಕ್ತರು ಅವರಾಗಿರ್ತಾರೆ ಅನ್ನೋದನ್ನ. ಮತ್ತೆ ಈ ಕೃಷ್ಣನಿಗೆ ಸಲ್ಲಿಸುವ ಪ್ರೇಮ ಸೇವೆಯೇ ಬದುಕಿನ ಅಂತಿಮ ಗುರಿ ಅಂತ ಹೇಳಿ ತುಂಬಾನೇ ಮನತಟ್ಟು ಮಾಡ್ಕೊಂಡಿರುವಂತವ್ರು ಅವರು. ಮತ್ತೆ ಕೃಷ್ಣನೊಬ್ಬನೇ ಮಾತ್ರ ಎಲ್ಲ ಪ್ರೇಮಗೂ ಕೂಡ ಅರ್ಹನಾಗಿರುವಂತವನು, ಪೂಜಾರವಾಗಿರುವಂತವನು ಅನ್ನೋದನ್ನ ಅವರು ತಿಳ್ಕೊಂಡಿರ್ತಾರೆ. ಅದಕ್ಕಾಗಿ ಇವ್ರಿಗೆ ಪ್ರಥಮ ವರ್ಗದ ಭಕ್ತರು ಅಂತ ಹೇಳ್ತಾರೆ. ಮತ್ತೆ ಇವರು ಯಾವಾಗ್ಲೂ ಕೂಡ ಈ ತಮ್ಮ ಗುರುಗಳ, ಆಧ್ಯಾತ್ಮಿಕ ಗುರುಗಳ, ಸದ್ಗುರುಗಳ ಮಾರ್ಗದರ್ಶನದಲ್ಲೇ ಅವರು ನಡೆದಿರುವಂತವರು, ಕಟ್ಟುನಿಟ್ಟಾದ ಆಚರಣೆಯೆಲ್ಲ ತೊಡಗಿರುವಂತವರು ಇವರು. ಉದಾಹರಣೆಯಲ್ಲಿ ನಾವು ಶ್ರೀಲ ಪ್ರಭುಪಾದವರನ್ನೇ ನಾವು ತಗೊಳ್ಬಹುದು, ಅವರ ಗುರುಗಳನ್ನ ನಾವು ತಗೊಳ್ಬಹುದು. ಹೀಗೆ ಈ ಸದ್ಗುರುಗಳ ಧರ್ಮಗಳ ಆದೇಶದ ಪ್ರಕಾರ, ಗುರು ಪರಂಪರೆಯ ಪ್ರಕಾರ ಹೀಗೆ ಅವರು ತಮ್ಮ ಪ್ರಾಮಾಣಿಕವಾಗಿ ಪರಿಪಾಲನೆಯನ್ನ ಮಾಡ್ಕೊಂಡು ಬಂದಿರುವಂತವ್ರು. ಮತ್ತೆ ಸದಾ ಪ್ರಚಾರ ಕಾರ್ಯದಲ್ಲಿಯೇ ತೊಡಗಿರುವಂತವ್ರು. ಮತ್ತೆ ಸಂಪೂರ್ಣವಾಗಿ ಅದರ ತರಬೇತಿಯನ್ನು ಕೂಡ ಪಡೆದಿರುವಂತವ್ರು ಇವರು. ಎಲ್ಲಿ ಈ ಮೊದಲ ಭಕ್ತರು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಮತ್ತೆ ಇವನ್ನ ಹೇಗೆ ಇವರು ಈ ಧರ್ಮ ಗ್ರಂಥಗಳಲ್ಲಿ ಸೊ ದೃಢವಾದ ವಿಶ್ವಾಸ ಅವ್ರಿಗೆ ಇರೋದ್ರಿಂದ ಏನೇ ಅವರಿಗೆ ಯಾರೇ ಅಭಕ್ತರು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ವಾದದ ಮಂಡನೆಯಲ್ಲಿಯೂ ಕೂಡ ನುರಿತರಾಗಿರ್ತಾರೆ, ತುಂಬಾನೇ ನಿಪುಣರಾಗಿರ್ತಾರೆ. ಸೊ ಏನು ಈ ಅಪೌರುಷ ಗ್ರಂಥಗಳಲ್ಲಿ ಏನೆಲ್ಲ ಇದೆಯೋ ಅದರ ಆಧರಿಸಿದ ತರ್ಕ ಮತ್ತೆ ವಾದ, ಸೊ ಇವುಗಳಲ್ಲಿ ಹೇಗೆ ನಾನು ಮಂಡನೆ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅವರು ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಅರ್ಥ ಮಾಡ್ಕೊಂಡು ಅವರು ಇತರ ವ್ಯಕ್ತಿಗಳಿಗೆ ಅದರ ವಾದದ ಮಂಡನೆಯನ್ನು ಮಾಡಿ ಅವ್ರಿಗೂ ಕೂಡ ಭಕ್ತರನ್ನಾಗಿ ಪರಿವರ್ತನೆಯನ್ನ ಮಾಡುವಂಥವ್ರು ಇವರು ಪ್ರಥಮ ವರ್ಗದವರು ಅನ್ನೋದನ್ನ ನೋಡ್ತೇವೆ. ಸೊ ಇಲ್ಲಿ ಯಾವ ವಿಷಯ, ಒಂದು ಶ್ರದ್ಧೆಯನ್ನ ನಾವು ಕಾಣ್ತೇವೆ, ಅಚಲವಾದ ಶ್ರದ್ಧೆ ಅವರಲ್ಲಿ ಇತ್ತು, ಮತ್ತೆ ಧಾರ್ಮಿಕ ಗ್ರಂಥಗಳಲ್ಲಿ ನಿಪುಣರಾಗಿದ್ರು. ಮೂರನೆಯದಾಗಿ ನಾವು ನೋಡುವಂಥದ್ದು ಸೊ ತಾರ್ಕಿಕವಾಗಿ ಅವರು ಹೇಗೆ, ತಾರ್ಕಿಕ ಅಂತಂದ್ರೆ ಇಲ್ಲಿ ಎರಡು ತರನಾದಂತ ತಾರ್ಕಿಕತೆ ನೋಡ್ತೇವೆ, ಒಂದು ಭೌತಿಕವಾದದ್ದು, ಆಧ್ಯಾತ್ಮಿಕವಾದದ್ದು. ಇಲ್ಲಿ ವೇದಗಳಲ್ಲಿ ಇರುವಂತಹ ತಾರ್ಕಿಕವಾದಂತಹ ಒಂದು ಮಂಡನೆಯನ್ನ ಅವರು ಅಭಕ್ತರಿಗೆ ಕೊಡ್ತಾ ಇದ್ರು ಅಂತ. ಸೊ ಆ ಮಂಡನೆಯಲ್ಲೂ ಕೂಡ ಜಯಶೀಲರಾಗುವಂತವ್ರು ಅವರಾಗಿದ್ರು. ಇನ್ನ ಮಧ್ಯಮ ಅಂತಂದ್ರೆ ಇವರು ಮಧ್ಯಮವಾಗಿ ಅಧಿಕರಿಸಿದವರು ಅಂತ ಹೇಳಿ. ಸೊ ಈಗ ಉತ್ತಮನೂ ಅಲ್ಲ, ಕನಿಷ್ಠನೂ ಅಲ್ಲ, ಮಧ್ಯಮವಾಗಿ ತಮ್ಮ ಭಕ್ತಿಯನ್ನ ಅಧಿಕರಿಸಿರುವಂತವ್ರು ಅಂತ ಹೇಳಿ. ಸೊ ಇವ್ರು ಏನು ಇರ್ತಾರೆ ಅಂದ್ರೆ, ಇವ್ರ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ, ಈ ಎಲ್ಲಾ ಏನು ಅಪೌರುಷ ಧರ್ಮ ಗ್ರಂಥಗಳಿದೆಯೋ ಇವುಗಳಲ್ಲಿ ವಾದ ಮಾಡೋದ್ರಲ್ಲಿ ಇವರು ನಿಪುಣರಿರೋದಿಲ್ಲ ಇವರು ಅಷ್ಟು. ಆದ್ರೆ ಧರ್ಮಗ್ರಂಥಗಳನ್ನ ತಿಳ್ಕೊಂಡಿರ್ತಾರೆ, ಧರ್ಮಗ್ರಂಥಗಳ ಅಧ್ಯಯನದಲ್ಲಿ ನಿಪುಣರಾಗಿರ್ತಾರೆ. ಆದ್ರೆ ಆ ವಾದವನ್ನ ಮಾಡೋದಿದೆಯಲ್ಲ ಅಭಕ್ತರ ಜೊತೆಗೆ ಮತ್ತೆ ಈ ಭೌತಿಕವಾದಿಗಳ ಜೊತೆಗೆ, ಸೊ ಅವರನ್ನ ಭಕ್ತಿಗೆ ಸೆಳೆಯುವಂತಹ ಒಂದು ಆಕರ್ಷಣೆ, ಸೊ ಅದು ಸ್ವಲ್ಪ ಅವರಲ್ಲಿ ಇರೋದಿಲ್ಲ. ಸೊ ಹೀಗೆ ಆದ್ರೆ ಶ್ರದ್ಧೆ ಮಾತ್ರ ತುಂಬಾ ಇರುತ್ತೆ. ಸೊ ಗುರಿ ಇವರಿಗೆ ನನ್ನ ಗುರಿ ಏನು, ನನ್ನ ಗುರಿ ಕಡೆಗೆ ಕೃಷ್ಣನೇ ಅನ್ನುವಂತಹ ಅದ್ರಲ್ಲಿ ಶ್ರದ್ಧೆ ಇರುತ್ತೆ, ದೃಢ ವಿಶ್ವಾಸ ಅವ್ರಿಗೆ ಇರುತ್ತೆ. ಆದ್ರೆ ಅವ್ರಿಗೆ ಏನಿರೋದಿಲ್ಲ, ಈ ವಾದ ಮಾಡೋದ್ರಲ್ಲಿ, ಧರ್ಮ ಗ್ರಂಥಗಳನ್ನ ಆಧರಿಸಿ ವಾದ ಮಾಡೋದ್ರಲ್ಲಿ ಅವರು ನಿಪುಣರಾಗಿರೋದಿಲ್ಲ. ಎರಡರಲ್ಲಿ ಎಸ್, ಒಂದರಲ್ಲಿ ನೋ. ಸೊ ಹಾಗಾಗಿ ಇವರಿಗೆ ಮಧ್ಯಮ ಅಧಿಕಾರಿಗಳು ಅಂತ ಕರೀತಾರೆ. ಹೀಗೆ ನಾವು ಮಧ್ಯಮ ಭಕ್ತರನ್ನ ಕಾಣಬಹುದು. ಸೊ ಯಾವಾಗ ವಾದ ಮಾಡೋದ್ರಲ್ಲಿ ಈತ ನಿಪುಣನಲ್ಲ ಅಂತ. ಇನ್ನ ಮೂರನೇದಾಗಿರುವಂತದ್ದು ಕನಿಷ್ಠವಾಗಿ ಅಧಿಕರಿಸಿದಿರಂಥವನು ಅಂತ. ಏನನ್ನ ಅಧಿಕರಿಸಿದ್ದಾನೆ? ಭಕ್ತಿಯನ್ನ ಅಧಿಕರಿಸಿದ್ದಾನೆ. ಆದ್ರೆ ಆ ಒಂದು ಅಧಿಕರಿಸಿರುವಂತಹ ಭಕ್ತಿ ಪ್ರಾರಂಭಿಕವಾಗಿರುತ್ತೆ ಅನ್ನೋದನ್ನ ನಾವು ಹೇಳ್ತೇವೆ. ಸೊ ಪ್ರಾರಂಭಿಕ ಅಂತಂದ್ರೆ ಏನು? ಇಲ್ಲಿ ಈ ಮೂರು ತರನಾದಂತಹ ಭಕ್ತಿಯನ್ನ ನಾವು ನೋಡಿದ್ರೆ ಯಾವ್ಯಾವುದು ಈಗ ಹೇಳಿರೋ ಹಾಗೆ ಶ್ರದ್ಧೆ ಆಗಿರಬಹುದು, ಧರ್ಮ ಗ್ರಂಥಗಳಲ್ಲಿ ನಿಪುಣತೆ ಆಗಿರಬಹುದು, ವಾದಗಳ ಮಂಡನೆ ಆಗಿರಬಹುದು. ಸೊ ಇವು ಮೂರನ್ನೂ ಕೂಡ, ಇದ್ರ ಮೂರಲ್ಲಿನೂ ಕೂಡ ಅವರು ಅಸಮರ್ಥರಿರ್ತಾರೆ ಅನ್ನೋದನ್ನ. ಅಂದ್ರೆ ಶ್ರದ್ಧೆಯೂ ಕೂಡ ಚಂಚಲವಾಗಿರುತ್ತೆ, ನಂಬಿಕೆ, ಕೃಷ್ಣನಲ್ಲಿ ಇರುವಂತಹ ನಂಬಿಕೆ ಅನ್ನುವಂಥದ್ದು ಚಂಚಲ ಆಗಿರುತ್ತೆ, ಅದು ಕೂಡ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅದಕ್ಕಾಗಿ ಕನಿಷ್ಠ ಅಂತ ಹೇಳ್ತಾರೆ. ಎರಡನೆಯದಾಗಿರುವಂಥದ್ದು ವೇದಗಳಲ್ಲಿ ನಿಪುಣತೆ, ಅದರಲ್ಲಿಯೂ ಕೂಡ ಕನಿಷ್ಠನಾಗಿರ್ತಾರೆ, ಅಷ್ಟೊಂದು ಜ್ಞಾನ ಅವ್ರಿಗೆ ಇರೋದಿಲ್ಲ. ಮೂರನೆಯದಾಗಿರುವಂಥದ್ದು ಇದು ವಾದದ ಮಂಡನೆ. ಯಾರೇ ಅಭಕ್ತರು ಬಂದ್ರು ಕೂಡ ಇವರು ವಾದ ಮಾಡಿ ಅವರನ್ನ ಸೋಲ್ಸೋದಿರ್ಲಿ,
ತಾವೇ ಸೋತೋಗ್ಬಿಡ್ತಾರೆ. ಯಾರ್ದು ವಾದನ ಕೇಳ್ಬಿಟ್ಟು ನಿರಾಕಾರವಾದಿಗಳು, ಮಾಯಾವಾದಿಗಳು ಅಥವಾ ಇತರ ಯಾರು ಭೌತಿಕವಾದಿಗಳು ಅವ್ರಿಗೇನಾದ್ರು ಸೊ ಹೀಗೇಕೆ, ಹೀಗಲ್ಲ, ಇದು ಹೀಗೆ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಅದನ್ನ ಅವರನ್ನ ನಂಬಿ ಮತ್ತೆ ಅವರು ಭಕ್ತಿ ಏನಾಗುತ್ತೆ, ಕುಂಠಿತ ಆಗುತ್ತೆ. ಕೃಷ್ಣನನ್ನ ಬಿಟ್ಟು ಮತ್ತೆ ಬೇರೆ ದೇವತೆಗಳನ್ನ ಆರಾಧಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಾಡಿರುವಂತ ಭಕ್ತಿಯನ್ನ ಮಧ್ಯದಲ್ಲಿ ನಿಲ್ಲಿಸಿ ಬಿಡ್ತಾರೆ. ಸೊ ಹೀಗೆ ತಾವು ವಾದ ಮಾಡಿ ಅವರನ್ನ ಸೋಲ್ಸೋದಿರ್ಲಿ, ಅವರನ್ನ ಜಯಿಸೋದಿರ್ಲಿ, ಬೇರೆಯವರು ವಾದ ಮಾಡಿದಕ್ಕೆ ತಾವೇ ಸೋತೋಗ್ಬಿಟ್ಟು ಅವರು ಮತ್ತೆ ಅವರ ಶ್ರದ್ಧೆ ಅನ್ನುವಂಥದ್ದು ವಿಚಲನೆಗೆ ಒಳಗಾಗುತ್ತೆ ಅನ್ನೋದನ್ನ. ಸೊ ಹೀಗೆ ಇವರು ಕನಿಷ್ಠವಾಗಿ ಇರುವಂತಹ ಭಕ್ತರನ್ನ ನಾವು ಕಾಣ್ತೇವೆ. ಹೀಗೆ 3 ತರನಾದಂತಹ ಅಳತೆಗೋಲುಗಳ ಆಧಾರದ ಮೇಲೆ ಯಾರೆಲ್ಲ ಭಕ್ತಿಯನ್ನ ಅಧಿಕರಿಸಿದಾರೋ ಅನ್ನೋದನ್ನ ನಾವು ಕಾಣಬಹುದು. ಇವೇ ಅಭ್ಯರ್ಥಿಯ ಅರ್ಹತೆಗಳು. ಸೊ ಯಾವ ಅರ್ಹತೆ ಪಡೆದ್ರೆ ನಾವು ಉತ್ತಮಕ್ಕೆ ಬರ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಈ 3 ತರನಾದಂತಹ ಅರ್ಹತೆಗಳನ್ನ ನಾವು ಹೊಂದಿದಾಗ ಸೊ ಯಾವುದು ಭಕ್ತರ ಸಂಘ, ಅತಿಯಾದ ಮೋಹ ಇಲ್ಲದಿರುವುದು, ಅತಿಯಾದ ವೈರಾಗ್ಯ ಕೂಡ ಇಲ್ಲದೆ ಇರುವಂತದ್ದು. ಸೊ ಇವುಗಳ ನಾವು ಈ ಒಂದು ಭಕ್ತರ ಶ್ರೇಣಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ನೋಡ್ತೇವೆ. ಸೊ ನಿಮ್ಗೆ ಈ ಭಕ್ತಿ ರಸಾಮೃತ ಸಿಂಧುವಿನ 32ನೇ ಪೇಜ್ ನಲ್ಲಿ ನಿಮ್ಗೆ ಪ್ರಾರಂಭಿಕ ಭಕ್ತರ ಕುರಿತಾಗಿ ಕಾಣ್ಲಿಕ್ಕೆ ಸಿಗುತ್ತೆ. ಹಾಗಾದ್ರೆ ಈ ಪ್ರಾರಂಭಿಕ ಭಕ್ತರು ಯಾರು? ಯಾಕಂದ್ರೆ ನಾವು ತಿಳ್ಕೊಳ್ಬೇಕಾಗಿರೋದು ಪ್ರಾರಂಭಿಕ ಭಕ್ತರು ಯಾರ್ಯಾರು ಮತ್ತೆ ಹೇಗೆಲ್ಲ ಅವರು ಭಕ್ತಿಗೆ ಬಂದ್ರು. ಕನಿಷ್ಠದಿಂದ ಮಧ್ಯಮದಿಂದ ಉತ್ತಮಕ್ಕೆ ಹೋಗ್ಬೇಕು ಅಂತಂದ್ರೆ ಸೊ ಹೀಗೆ ಯಾರೆಲ್ಲ ಹೋಗ್ಬಹುದು, ಯಾರೆಲ್ಲ ಹೋಗ್ತಾರೆ? ಸೊ ಉದಾಹರಣೆ ಯಾವ್ಯಾವ್ದು? ಈ ಒಂದು ತಮ್ಮ ಅಗತ್ಯಗಳ ತೃಪ್ತಿಗಾಗಿ, ಅಂದ್ರೆ ತಮ್ಮ ಏನು ಬೇಕು ಬೇಡಿಕೆಗಳಿದೆಯೋ, ಸೊ ಈ ಬೇಕು ಬೇಡಿಕೆಗಳಿಂದನೂ ಕೂಡ ಕೆಲವೊಬ್ರು ಭಕ್ತಿ ಸೇವೆಯನ್ನ ಪ್ರಾರಂಭಿಸ್ತಾರೆ. ಎಲ್ರು ಕೂಡ ಬೇಡ ಅಂತ ಬರೋದಿಲ್ಲ. ನನಗೇನೋ ಮೋಹನೇ ಇಲ್ಲ ಅಂತ ಹೇಳಿ ಯಾರು ಭಕ್ತಿಗೆ ಬರೋದಿಲ್ಲ. ಸ್ವಲ್ಪ ಆದ್ರೂ ಕೂಡ ಅವ್ರಿಗೆ ಮೋಹ ಇದ್ದೇ ಇರುತ್ತೆ. ಹಾಗೆ ಯಾರಿಗೆ ಎಲ್ಲ ಮೋಹ ಇತ್ತೋ ಸೊ ಅಂತ ತಮ್ಮ ಒಂದು ಭೌತಿಕ ಅಗತ್ಯವನ್ನ ಪೂರೈಸ್ಕೊಳ್ಳಿಕ್ಕಾಗಿ ಯಾರೆಲ್ಲ ಭಕ್ತಿಗೆ ಬಂದ್ರು ಅಂತ ಕೇಳೋದಾದ್ರೆ ಸೊ ಅಂತ ಬಂದಂತಹ ಭಕ್ತರಿಗೆ ನಾವು ನವಭಕ್ತರು ಅಂತ ಕರಿತೇವೆ. ಆ ನವಭಕ್ತರು ಯಾರ್ಯಾರು ಅನ್ನೋದನ್ನ ನಾವು ನೋಡೋಣ. ಸೊ ಅರ್ಥಾಚಿ ಜಿಜ್ಞಾಸು ಜ್ಞಾನಿ ಭರತರ್ಷಭ ಅಂತ ಇಲ್ಲಿ ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಸೊ ಇವರು ಭಕ್ತಿ ಸೇವೆಯನ್ನ ಪ್ರಾರಂಭಿಸುವಂತಹ ನವ ಭಕ್ತರು ಅಂತ ಹೇಳ್ತೀವಿ. ಇಲ್ಲಿ ಆರ್ಥರು ಯಾರು? ಆರ್ಥರು ಅಂತಂದ್ರೆ ಸಂಕಷ್ಟದಲ್ಲಿರುವಂಥವ್ರು, ಕಷ್ಟದಲ್ಲಿ ಇರುವಂತಹವರು, ಸಂಕಟದಲ್ಲಿ ಇರುವಂತಹವರಿಗೆ ನಾವು ಏನಂತ ಆರ್ಥರು ಅಂತ ಕರಿತೇವೆ. ಸೊ ಈಗ ಉದಾಹರಣೆಗೆ ನಾವು ಗಜೇಂದ್ರ ಮೋಕ್ಷ ಉದಾಹರಣೆಯನ್ನ ನಾವು ತಗೋಬಹುದು. ಗಜೇಂದ್ರ ಈಗಾಗಲೇ ನಿಮ್ಗೆ ಗೊತ್ತಿರುವಂತದ್ದು ಯಾಕೆ ಗಜೇಂದ್ರ ಸಂಕಟದಲ್ಲಿ ಇರುವಂತದ್ದು ಅಂತ ಹೇಳಿ, ಯಾಕೆ ಸಂಕಟದಲ್ಲಿ ಇದ್ರು ಅವರು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಸೊ ಇದಕ್ಕೊಂದು ಕಥೆಯನ್ನ ನಾವು ಕಾಣ್ತೇವೆ. ಇದರಲ್ಲಿ ಈ ಗಜೇಂದ್ರ ಅನ್ನುವಂಥದ್ದು ಮೊದಲು ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನಾಗಿರುವಂತವ್ರು. ಸೊ ಇಂದ್ರದ್ಯುಮ್ನ ಅಂತ ಒಂದು ದೊಡ್ಡ ರಾಜರು ಅವರು. ಸೊ ಅವರು ಸೊ ಒಂದಿನ ಅದೊಂದು ಕತೆ ಇದೆ. ಸೊ ಒಂದಿನ ಅವರು ಬೇಟೆ ಮಾಡ್ಲಿಕ್ಕೆ ಹೋಗಿರ್ತಾರೆ. ಬೇಟೆ ಆಡ್ಲಿಕ್ಕೆ ಹೋದಾಗ ಸೊ ಇಲ್ಲ ಸೊ ಹೀಗೆ ಸಾರಿ ಸೊ ಇಂದ್ರದ್ಯುಮ್ನ ಮಹಾರಾಜ ಸೊ ಒಂದಿನ ಭಗವಂತನ ಸೇವೆಯಲ್ಲಿ ಮಗ್ನನಾಗಿರ್ತಾನೆ ಆಕ್ಚುಲಿ. ಯಾಕಂದ್ರೆ ಅವರು ಕೂಡ ತುಂಬಾ ಭಕ್ತಿಯನ್ನ ಮಾಡ್ತಾ ಇರುವಂತವ್ರು. ಸೊ ಹೇಗೆ ಈ ಭಕ್ತಿ ಮಾರ್ಗನೂ ಕೂಡ ಮುಂದಿನ ಜನ್ಮದಲ್ಲಿ ಅವರಿಗೆ ಹಿಂದಿನ ಒಂದು ಭಕ್ತಿಯನ್ನ ಪಡಿಲಿಕ್ಕೆ ಅವರಿಗೆ ಅರ್ಹರನ್ನಾಗಿ ಮಾಡ್ತದೆ ಅನ್ನೋದನ್ನ ನಾವು ನೋಡ್ತೇವೆ. ಈ ಭಗವಂತನ ಭಕ್ತಿಯಲ್ಲಿ ತೊಡಗಿದಾಗ ಸೊ ಅಲ್ಲಿ ಅಗಸ್ತ್ಯ ಅನ್ನುವಂತಹ ಋಷಿಗಳು ಬರ್ತಾರೆ ಅನ್ಸುತ್ತೆ. ಅಗಸ್ತ್ಯ ಋಷಿಗಳು ಬರ್ತಾರೆ. ಆವಾಗ ಅವರನ್ನ ಋಷಿಗಳು ಬಂದಾಗ ಅವರು ಸ್ವಾಗತಾರ್ಹರು, ಅವರನ್ನ ಸರಿಯಾಗಿ ಸ್ವಾಗತ ಮಾಡ್ಬೇಕು, ಅವರ ಸೇವೆಯನ್ನ ಮಾಡ್ಬೇಕು. ಸೊ ಈ ಒಂದು ಭಕ್ತಿಯಲ್ಲಿ ಸೇವೆಯಲ್ಲಿ ತೊಡಗಿದಾಗ ಅವರು ಈ ಅಗಸ್ತ್ಯ ಋಷಿಗಳಿಗೆ ಸ್ವಲ್ಪ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅಂತ ಸಮಯದಲ್ಲಿ ಅಗಸ್ತ್ಯ ಮುನಿಗಳು ಅವರಿಗೆ ಶಪಿಸ್ತಾರೆ, ನೀನು ಮುಂದಿನ ಜನ್ಮದಲ್ಲಿ ಮೊಸಳೆ ಆಗು ಅಂತ ಹೇಳಿ.
ಸೊ ಹಾಗಾಗಿ ಅವರು ಅವರ ಮುಂದಿನ ಜನ್ಮದಲ್ಲಿ ಈ ಇಂದ್ರದಿಮ್ನವರು ಮೊಸಳೆಯಾಗಿ ಹುಟ್ಟುತ್ತಾರೆ. ಸೊ ಇವರು ಗಜೇಂದ್ರ ಹೀಗೆ ಒಂದು ದಿನ ನದಿಯಲ್ಲಿ ಅವರು ವಿಹಾರಕ್ಕೆ ಹೋದಾಗ, ಸ್ನಾನ ಮಾಡ್ಲಿಕ್ಕೆ ಹೋದಾಗ ಮೊಸಳೆ ಇದು ಯಾವ್ದು ಏನು ಗಜೇಂದ್ರ ಆಗುದು ಮಹಾರಾಜಿ. ಅದೇ ಅವರು ಹಿಂದಿನ ಜನ್ಮದಲ್ಲಿ ಇಂದ್ರದಿಮ್ನ ಮಹಾರಾಜರಾಗಿದ್ರು. ಅವರು ಗಜೇಂದ್ರ ಆಗ್ತಾರೆ. ಅಂದ್ರೆ ಗಜೇಂದ್ರ ಮೋಕ್ಷ ಅಂತ ನಾವೇನು ಈಗ ತಿಳ್ಕೊಳ್ತಾ ಇದೀವಲ್ಲ, ಆರ್ಥರು ಅಂತ ಹೇಳಿ. ಯಾಕೆ ಗಜೇಂದ್ರ ಆರ್ಥರ್ ಆದ್ರು ಅಂತ ತಿಳ್ಕೊಳ್ತಾ ಇದ್ದೇವೆ. ಹೀಗೆ ಅವ್ರಿಗೆ ಸ್ವಲ್ಪ ಒಂದ್ ಭಕ್ತಿ, ಇಂದ್ರದಿಮ್ನನಿದ್ದಾಗ ಏನು ಭಕ್ತಿ ಮಾಡಿದ್ರು ಅವರು ಗಜೇಂದ್ರ ಅವ್ರಿಗೆ ಸ್ವಲ್ಪ ಅದ್ರ ಅರಿವು ಇತ್ತು. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಹೌದು. ಮಾಡ್ಕೊಳ್ಳಿ. ಅದ್ರೊಳಗ ರೈಸ್ ಬೆಳೆ ಕೆಟ್ಟಾರ. ಅದ್ರೊಳಗ ರೈಸ್ ಬೆಳೆ ಗಿಡ ಇದೆ, ಸಣ್ಣ ಗಿಡ ಅಲ್ಲ. ಸೊ ಅವ್ರಿಗೆ ಗಜೇಂದ್ರದಾಗ ಸ್ವಲ್ಪ ಅದ್ರ ಅರಿವು ಇತ್ತು. ಯಾಕಂದ್ರೆ ಅದು ಸಂಕಟದಲ್ಲಿ ಅವರಿಗೆ ಅದು ಹೊರಗ್ ಬಂತು, ಆ ಒಂದು ಭಕ್ತಿ ಅನ್ನುವಂಥದ್ದನ್ನ ನಾವು ಕಾಣ್ತೇವೆ. ಹೀಗೆ ನದಿಯಲ್ಲಿ ಅವರು ಇಳಿದಾಗ ಅಲ್ಲಿ ಇರುವಂತಹ ಮೊಸಳೆ, ಆ ಮೊಸಳೆಗೂ ಕೂಡ ಹಿಂದಿನ ಜನ್ಮದ ಒಂದು ಕಥೆಯನ್ನ ನಾವು ಕಾಣ್ತೇವೆ. ಸೊ ಹಿಂದಿನ ಜನ್ಮದಲ್ಲಿ ಅವರು ಗಂಧರ್ವನಾಗಿದ್ರು. ಯಾರು ಈ ಮೊಸಳೆ ಅನ್ನುವಂಥದ್ದು. ಸೊ ಈ ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಎಲ್ರು. ಈ ಹುಹು ಅನ್ನುವಂತಹ ಒಬ್ಬ ಗಂಧರ್ವ ರಾಜ ಅವರಾಗಿದ್ರು. ಸೊ ಹೀಗೆ ಒಬ್ಬರಿಂದ ಒಬ್ಬರಿಗೆ ಮೋಕ್ಷ ಸಿಗ್ಬೇಕು ಅನ್ನೋಕೋಸ್ಕರ ಈ ಒಂದು ಸನ್ನಿವೇಶ ನಡೆದಿರುವಂತದ್ದು ಆ ಒಂದು ಗಜೇಂದ್ರ ಮೋಕ್ಷದಲ್ಲಿ ನಾವು ಕಾಣ್ತೇವೆ. ಸೊ ಹುಹು ರಾಜ ಗಂಧರ್ವನಾದಾಗ ಅದು ಒಂದು ಕಾರ್ಯಕಲಾಪವನ್ನ ನಾವು ನೋಡ್ತೇವೆ. ಅವರು ವಿನೋದಕ್ಕಾಗಿ ಇದು ನದಿಯಲ್ಲಿ ಇಳಿದಾಗ ಈ ಋಷಿಗಳ ಕಾಲನ್ನ ಅವರು ಒಂದು ಚೇಷ್ಟೆ ಮಾಡ್ಲಿಕ್ಕೆ ಜಗ್ತಾರೆ. ಆವಾಗ ದೇವಲ ಅನ್ನುವಂತಹ ಅನ್ಸುತ್ತೆ ಅವರು ಇವರು ಋಷಿಗಳು. ಸೊ ಅವರು ಅವ್ರಿಗೆ ಶಾಪ ಕೊಡ್ತಾರೆ. ಸೊ ನೀನು ಹೀಗೆ ಮುಂದಿನ ಜನ್ಮದಲ್ಲಿ ನಿನ್ನ ಮೊಸಳೆ ಆಗ್ತೀಯಾ, ನಿನ್ನ ಎಲ್ಲ ಒಂದು ಭಕ್ತಿಯನ್ನು ಕೂಡ ನಿನ್ನ ಒಂದು ಏನು ನೀನೇನಿದೀಯಾ, ನೀ ಗಂಧರ್ವ ಇದೆಯಾ, ಸೊ ಈ ಜನ್ಮದಲ್ಲಿ ನೀನೇನಿದ್ಯಾ ಅಥವಾ ನೀನೇನ್ ಮಾಡ್ತಾ ಇದ್ಯಾ ಅದನ್ನೆಲ್ಲರೂ ಕೂಡ ನೀನು ಮರೀತೀಯಾ ಅಂತ ಹೇಳಿ ಸೊ ಅವರು ಶಾಪವನ್ನ ಕೊಟ್ಟಾಗ ಅದಕ್ಕೆ ಒಂದು ಪರಿಹಾರವನ್ನ ಕೇಳ್ತಾರೆ. ಅವರು ಕ್ಷಮಿಸಿ, ನಾನು ಇದನ್ನ ವಿನೋದಕ್ಕಾಗಿ ಮಾಡಿರುವಂತದ್ದು ಅಂತ ಹೇಳಿ ಕ್ಷಮೆ ಕೇಳಿದಾಗ ಆವಾಗ ಅವರಿಗೆ ದೇವರ ಋಷಿಗಳು ಏನ್ ಮಾಡ್ತಾರೆ, ಒಂದು ಪರಿಹಾರವನ್ನ ಅದಕ್ಕೆ ಕೊಡ್ತಾರೆ. ಸೊ ನೀನು ಮುಂದಿನ ಜನ್ಮದಲ್ಲಿ ಮೊಸಳೆ ಆಗ್ತೀಯಾ, ನೀನು ಹೀಗೆ ಗಜೇಂದ್ರನ ಒಂದು ನಿನ್ನ ಆಹಾರಕ್ಕಾಗಿ ಗಜೇಂದ್ರನ ಒಂದು ಪಾದವನ್ನ ಹಿಡಿದಾಗ ನಿನಗೂ ವಿಷ್ಣು ಅನ್ನುವಂಥವ್ರು ವಿಷ್ಣು ಬಂದು ನಿನಗೆ ಮೋಕ್ಷವನ್ನ ಕೊಡ್ತಾರೆ ಅಂತ ಹೇಳಿ. ಸೊ ಇಬ್ರಿಗೂ ಕೂಡ ಮೋಕ್ಷ ಸಿಕ್ಕಿರುವಂತದ್ದು ಇಲ್ಲಿ ಪ್ರಾಣಿಗಳ ಒಂದು ಜನ್ಮದಿಂದ ಅಂತ ಹೇಳಿ ನಾವು ಅಲ್ಲಿ ಕಥೆಯನ್ನ ನಾವು ನೋಡ್ತೇವೆ. ಹಿಂದೆ ಈ ಆರ್ಥರು ಅಂತಂದ್ರೆ ಈ ಗಜೇಂದ್ರ ಯಾಕೆ ಆರ್ಥರ ಆದ್ರು ಅಂತ, ಯಾವಾಗ ಈ ಗಜೇಂದ್ರ ನೀರ್ನಲ್ಲಿ ಇಳಿದು ಯಾವಾಗ ಈ ಗಜೇಂದ್ರ ಅನ್ನುವಂಥದ್ದು ಭೂಮಿಯಲ್ಲಿ ಇದ್ದಾಗ ರಾಜ ಸೊ ಗಜೇಂದ್ರನಾಗಿ ಓಡಾಡ್ತಾನೆ. ಸೊ ಯಾವಾಗ್ಲೂ ಅವನೇ ಎಲ್ಲರೂ ಕೂಡ ಭಯವನ್ನ ಪಡುವಂಥವ್ರು. ಆದ್ರೆ ನೀರಿಗೆ ಇಳ್ದಾಗ ಅದಕ್ಕೆ ಯಾವುದೇ ಬಲ ಇರೋದಿಲ್ಲ. ಆದ್ರೆ ನೀರಿನಲ್ಲಿ ಇದ್ದಾಗ ಮೊಸಳೆಗೆ ತುಂಬಾ ಬಲ ಇರುತ್ತೆ. ಅದಕ್ಕಾಗಿ ಆ ಮೊಸಳೆ ಕಾಲನ ಹಿಡಿದಾಗ ಆ ಒಂದು ದುಃಖದಿಂದ ಅಲ್ಲಿ ಇರುವಂತಹ ಆನೆಗೆ ಸ್ವಲ್ಪ ತನ್ನ ಹಿಂದಿನ ಭಕ್ತಿ ನೆನಪಾಗಿ ಅಲ್ಲೇ ಇರುವಂತಹ ಕಮಲದ ಹೂವನ್ನ ಕೃಷ್ಣನಿಗೆ ಅರ್ಪಿಸ್ತಾನೆ. ಸೊ ಇದೇ ಒಂದು ಸನ್ನಿವೇಶದಿಂದ ಅವನು ಆ ದುಃಖದಲ್ಲಿ ಏನು ಕೂಗಿದ್ನೋ ಅದರಿಂದ ಅವನಿಗೆ ಮೋಕ್ಷ ಸಿಕ್ತು ಅಂತ ಹೇಳಿ. ಸೊ ಅಂದ್ರೆ ದುಃಖದಲ್ಲಿ ಭಗವಂತನ ಕೂಗಿರ್ತಾನೆ. ಸೊ ಈ ಪ್ರಾರಂಭಿಕ ಭಕ್ತನ ಒಂದು ಕುರಿತಾಗಿ ನಾವಿಲ್ಲಿ ತಿಳ್ಕೊಳ್ತೇವೆ. ಸೊ ಹೀಗೆ ಇನ್ನೊಂದು ಇರುವಂತದ್ದು ಅರ್ಥಾರ್ಥಿ ಅಂತ ಬರುತ್ತೆ. ಜಿಜ್ಞಾಸು ಅಂತಂದ್ರೆ ಇಲ್ಲಿ ಜ್ಞಾನ ಹುಡುಕೋರು ಅಂತ ಹೇಳಿ, ಜ್ಞಾನಕ್ಕಾಗಿ ಹುಡುಕಾಟದಲ್ಲಿ ಇರುವಂತವ್ರು, ಅದನ್ನ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಕುತೂಹಲ ಇರುವಂತವ್ರು ಅಂತ. ಉದಾಹರಣೆಗೆ ನಾವು ನೈಮಿಷಾರಣ್ಯದ ಋಷಿಗಳನ್ನ ತಗೋಬಹುದು. ನಚಿಕೇತ, ಉದ್ಧವನು ಕೂಡ ಈ ವೃಂದಾವನದಲ್ಲಿ ಇರುವಂತಹ ಗೋಪಿಕೆಯರ ಕುರಿತಾಗಿ ತಿಳ್ಕೊಳ್ಳಿಕ್ಕೆ, ಸೊ ಅವರ ಒಂದು ಕೃಷ್ಣನ ಕುರಿತಾಗಿರುವಂತಹ ಅವರಿಗೆ ಆ ಭಾವ ತಿಳ್ಕೊಳ್ಳಿಕ್ಕೆ ತುಂಬಾನೇ ಅವನು ಕಾತುರದಲ್ಲಿ ಇದ್ದ. ಸೊ ಹಾಗಾಗಿ ಅವನು ಕೂಡ ಜಿಜ್ಞಾಸುನಲ್ಲಿ ನಾವು ತಗೊಳ್ಬಹುದು. ಹೀಗೆ ಜಿಜ್ಞಾಸುಗಳು ಯಾವಾಗ್ಲೂ ಕೂಡ ಹುಡುಕಾಡ್ತಿರ್ತಾರೆ, ಕುತೂಹಲಕಾರಿಯಾಗಿರ್ತಾರೆ, ಮತ್ತೆ ತಿಳ್ಕೊಳ್ಳುವಂತ ಆಸಕ್ತಿ ತುಂಬಾ ಇರುತ್ತೆ. ಸೊ ಇವ್ರನ್ನ ಮತ್ತೆ ಈ ಅರ್ಥಾರ್ಥಿಗಳನ್ನ ನಾವು ಕಾಣ್ತೇವೆ. ಸೊ ಅರ್ಥಾರ್ಥಿ ಅಂತಂದ್ರೆ ಈ ಸಂಪತ್ತನ್ನ
ಬಯಸಿ ಅವರು ಬರುವಂಥವ್ರು, ಭಗವಂತನಲ್ಲಿ ಭಕ್ತಿಯನ್ನ ಮಾಡುವಂಥವ್ರು ಇವರು ಅರ್ಥಾರ್ಥಿಗಳನ್ನಾಗಿ ಕಾಣ್ತವೆ. ಸೊ ಉದಾಹರಣೆಗೆ ನಾವು ಧ್ರುವ ಮಹಾರಾಜ್ ಅವರನ್ನ ತಗೊಳ್ಬಹುದು. ಯಾಕೆ ಅವರು ಈ ಸಂಪತ್ತಿಗಾಗಿ ಹುಡುಕ್ತಾ ಹೋದ್ರು, ಯಾಕೆ ಅವ್ರಿಗೆ ಅವಶ್ಯಕತೆ ಇತ್ತ? ಯಾಕಂದ್ರೆ ಅವಾಗ ಪುಟ್ಟ ಬಾಲಕರು, ಅವರು 5 ವರ್ಷದವರು, ಅವ್ರಿಗೆ ಆ ಸಂಪತ್ತಿನ ಆಸಕ್ತಿ ಇತ್ತ? ಇಲ್ಲ, ಕೇವಲ ಅವರ ತಂದೆ ತೊಡೆಯ ಮೇಲೆ ಕೂಡ್ಲಿಕ್ಕೆ ಅವರು ಕಾತ್ರವನ್ನ ವ್ಯಕ್ತಪಡಿಸಿರುವಂತವ್ರು. ಹಾಗೆ ಇಲ್ಲಿ ಅದಕ್ಕಾಗಿ ಅವರು ಕಾತುರತೆಯನ್ನ ವ್ಯಕ್ತಪಡಿಸಿದ್ದಕ್ಕೆ ಇಲ್ಲಿ ನಾವು ಆ ಒಂದು ಸಂಪತ್ತನ್ನ ಬಯಸಿ ಅವರು ಹೋದ್ರು ಅಂತ ಹೇಳಿ. ಸೊ ಅವರ ತಾಯಿ ಸುನೀತಿ, ಉತ್ತಾನಪಾದ ಅನ್ನುವಂಥವ್ರು ಅವ್ರ ತಂದೆ. ಉತ್ತಾನಪಾದನಿಗೆ 2 ಜನ ಮಡದಿಯರನ್ನ ನಾವು ಕಾಣ್ತೇವೆ, ಸುನೀತಿ ಮತ್ತೆ ಸುರುಚಿ. ಸುನೀತಿನಿಗೆ ಧ್ರುವ ಅನ್ನುವಂಥ ಮಗ ಇದ್ದ, ಸುರುಚಿಗೆ ಉತ್ತಮ ಅನ್ನುವಂಥ ಮಗ ಇದ್ದ. ಈ ಉತ್ತಾನಪಾದನಿಗೆ ಉತ್ತಮನ ಮೇಲೆ ತುಂಬಾ ಪ್ರೀತಿ ಇತ್ತು, ಮತ್ತೆ ಸುರುಚಿಯ ಮೇಲೆ ತುಂಬಾ ಪ್ರೀತಿ ಇತ್ತು. ಅದೇ ಒಂದು ಸನ್ನಿವೇಶದಲ್ಲಿ ಉತ್ತಮ ಏನಿರ್ತಾನೆ, ತಂದೆಯ ತೊಡೆ ಮೇಲೆ, ಉತ್ತಾನಪಾದನ ತೊಡೆ ಮೇಲೆ ಕೂತಿರ್ತಾನೆ. ಈ ಧ್ರುವನಿಗೂ ಕೂಡ ಮನಸ್ಸಾಗತ್ತೆ. ಸೊ ಹೀಗೆ ಆ ಒಂದು ಸನ್ನಿವೇಶನ ನೋಡಿ ಸುರುಚಿ ಹೇಳ್ತಾಳೆ, ನಾನು ಕೂಡ ಅಲ್ಲಿ ಕೂಡ್ತೀನಿ ಅಂತ ಹೇಳಿದಾಗ ಸುರುಚಿ ಅವನನ್ನ ಜಗ್ಗಿ, ನೀನು ಅಲ್ಲಿ ಕೂಡೋದಿದ್ರೆ ನನ್ನ ಮಡಿಲಲ್ಲಿ ನೀನು ಹುಟ್ಟಬೇಕಾಗಿತ್ತು, ನೀನು ಹಾಗೆ ಹುಟ್ಟಿಲ್ಲ ಅಂದ್ರೆ ನೀನು ಕೂಡ ಆಗಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾಳೆ. ಸೊ ಅದೇ ಒಂದು ಅವನು ತಲೆಯಲ್ಲಿ ಇಟ್ಕೊಂಡು ಮುಂದೆ ತಾಯಿಗೆ ಹೋಗಿ ಕೇಳಿದಾಗ, ಸೊ ಹೀಗೆ ನೀನು ನಾನು ತಂದೆ ಅಷ್ಟೇನೆ ಸಂಪತ್ತನ್ನ ಬಯಸ್ತೇನೆ ಅಂತ ಹೇಳಿದಾಗ, ಆ ಅನ್ವೇಷಣೆಗೆ ನೀನು ಕಾಡಿಗೆ ಹೋಗ್ಬೇಕು ಅಂತ ಹೇಳಿದಾಗ ಅವಾಗ ಅವನು ಭಗವಂತನನ್ನ ಅರಸ್ತಾ ಕಾಡಿಗೆ ಹೋಗ್ತಾನೆ. ಅಲ್ಲಿ ನಾರದ ಮುನಿಗಳು ಬಂದು ಅವನಿಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನ ಕೊಡ್ತಾರೆ ಅನ್ನೋದನ್ನ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಹೀಗೆ ಈ ಸಂಪತ್ತಿನ ಅನ್ವೇಷಕರು ಕೂಡ ಸಂಪತ್ತಿಗಾಗಿ ಹೋದ್ರು ಕೂಡ ಕೊನೆಗೆ ಭಗವಂತ ಪ್ರಕಟ ಆದ್ಮೇಲೆ ಅವನಿಗೆ ಆ ಸಂಪತ್ತು ಕೂಡ ಬೇಡವಾಗಿ ಬಿಡುತ್ತೆ. ಸೊ ಅವಾಗ ಧ್ರುವ ಅನ್ನುವಂತಹ ಪೂರ್ಣ ಒಂದು ಲೋಕನೇ ಅವರಿಗೆ ಕೊಡುವಂಥದ್ದು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಸುಗ್ರೀವ, ವಿಭೀಷಣ, ಸೊ ವಿಭೀಷಣರು ಕೂಡ ಈ ಒಂದು ಸಂಪತ್ತಿನ ಅನ್ವೇಷಣೆಗೆನೆ ಕೂಡ ಭಗವಂತನಲ್ಲಿ ಮೊರೆ ಹೋಗಿರುವಂತದ್ದನ್ನ ನಾವು ಕಾಣ್ತೇವೆ, ರಾಮನಲ್ಲಿ ಹೋಗಿರುವಂತದ್ದು. ನೆಕ್ಸ್ಟ್ ಜಿಜ್ಞಾಸುಗಳನ್ನ ಆಯ್ತು. ಈ ಜ್ಞಾನಿಗಳು ಅಂತಂದ್ರೆ ಈ ಆತ್ಮ ಸಾಕ್ಷಾತ್ಕರಿಸಿಕೊಂಡವರಿಗೆ ನಾವು ಜ್ಞಾನಿಗಳು ಅಂತ ಹೇಳ್ತೇವೆ. ಈ 4 ಕುಮಾರಗಳಲ್ಲಿ ಬರ್ತಾರೆ. ಅವರು ಕೇವಲ ಭಗವಂತನ ತಿಳ್ಕೊಳ್ಳಿಕ್ಕೆ ಅವರಿಗೆ ಆ ಜ್ಞಾನವನ್ನ ಅವರು ಬಯಸಿರುವಂತವ್ರು ಅಂತ ಹೇಳಿ, ಭಗವಂತನಿಗಾಗಿ ಆ ಜ್ಞಾನವನ್ನ ವಹಿಸಿರುವಂತದ್ದು. ಇದರ ಭೌತಿಕ ಆಸಕ್ತಿಗಾಗಿ ಅವರು ಜ್ಞಾನವನ್ನ ಅನ್ವೇಷಣೆಗೆ ಹೋಗ್ಲಿಲ್ಲ ಅನ್ನೋದನ್ನ ನಾವು ಕಾಣ್ತೇವೆ. ಮತ್ತೆ ಇಲ್ಲೂ ಕೂಡ ತುಂಬಾ ಉದಾಹರಣೆಗಳನ್ನ ನಾವು ಕಾಣ್ತೇವೆ. ಶುಕುಮುನಿಗಳ ಉದಾಹರಣೆ ನಾವು ಕಾಣ್ಬಹುದು. ಹೀಗೆ 4 ಕುಮಾರರ ಉದಾಹರಣೆಗಳನ್ನ ನಾವು ತಿಳ್ಕೊಳ್ತೇವೆ. ಸೊ ಇವರೆಲ್ಲರೂ ಕೂಡ ಪ್ರಾರಂಭಿಕ ಭಕ್ತರು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಇದು ಕೂಡ ನಿಮ್ಗೆ ಈ 33ನೇ ಪೇಜಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಹೀಗೆ ಇವರೆಲ್ಲರೂ ಕೂಡ ಪ್ರಾರಂಭಿಕ ಭಕ್ತರು. ಸೊ ಈ 4 ಭಕ್ತರಲ್ಲಿ ಯಾರು ಶ್ರೇಷ್ಠರು ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಈ 4ರಲ್ಲಿ ಜ್ಞಾನಿಗಳು ತುಂಬಾ ಶ್ರೇಷ್ಠರು ಅಂತ ಹೇಳಿ. ಸೊ ಜ್ಞಾನಿಗಳು ಬಹಳ ಬೇಗ ನನ್ನ ಭಕ್ತಿಗೆ ಬರ್ತಾರೆ, ಯಾಕಂದ್ರೆ ಅವರು ಭೌತಿಕ ಆಸಕ್ತಿಯನ್ನ ಹೊಂದಿರದೆ ಕೇವಲ ನನಗಾಗಿ ಜ್ಞಾನವನ್ನ ಬಯಸಿ ಬಂದವರು, ಅದಕ್ಕೋಸ್ಕರ ಅವರು ಶ್ರೇಷ್ಠರು ಅಂತ ಹೇಳಿ. ಹಾಗಾದ್ರೆ ಇನ್ನು ಉಳಿದ 3 ಯಾರು? ಆರ್ತರು. ಇನ್ನ 3 ಅಂದ್ರೆ ಆರ್ತರು ಧನಾಪೇಕ್ಷಿಗಳು ಅಂದ್ರೆ ಆರ್ತರು ಅರ್ಥಾರ್ಥಿಗಳು. ಸೊ ಇವರು ಭೌತಿಕ ನೆಲೆಯಲ್ಲಿರುವಂತವ್ರು, ಭೌತಿಕ ಅಭಿಲಾಷೆ ಇನ್ನೂ ಅವರಲ್ಲಿ ಇರುತ್ತೆ. ಹಾಗಾಗಿ ಅವರು ಹಂತ ಹಂತವಾಗಿ ಭಕ್ತಿಗೆ ಬರುವಂತವ್ರು ಅಂತ. ಇನ್ನ ಜಿಜ್ಞಾಸುಗಳು ಬೇಕು. ಅರ್ಥಾರ್ಥಿಕ್ಕಿಂತ ಜಿಜ್ಞಾಸುಗಳು ಓಕೆ. ಜಿಜ್ಞಾಸಿಗಳಿಗೂ ಕೂಡ ಕುತೂಹಲ ಇರುತ್ತೆ. ಅದು ಸ್ವಲ್ಪ ಭೌತಿಕವಾಗಿ ನೋಡಿದಾಗ ಅದು ಅಷ್ಟು ಭೌತಿಕ ಕನಿಷ್ಠತೆ ಅಲ್ಲಿ ಇಲ್ಲ, ಆಸಕ್ತಿ ಅವರಿಗೆ ಇಲ್ಲ. ಹಾಗೆ ಈ ಅರ್ಥಾತ್ಮಿಕ್ಕಿಂತ ಜಿಜ್ಞಾಸು ಬೆಟರು, ಜಿಜ್ಞಾಸುಕ್ಕಿಂತ ಜ್ಞಾನಿ ಒಳ್ಳೆಯವನು, ಅವನು ಬಹಳ ಬೇಗ ಭಕ್ತಿಗೆ ಬರ್ತಾನೆ ಮತ್ತೆ ಶ್ರೇಷ್ಠ ಭಕ್ತನಾಗ್ತಾನೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಸೊ ಇದು ಪ್ರಾರಂಭಿಕ ಭಕ್ತರ ಒಂದು ಸ್ಪಷ್ಟನೆ ನಾವು ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಹಾಗಾದ್ರೆ ಈ ಪ್ರಾರಂಭಿಕ ಭಕ್ತರಾಗಿ ಉಳಿತಾರ ಅಥವಾ ಮಧ್ಯಮ ಉತ್ತಮ ಆಗ್ತಾರ ಅಂತ ಏನಾದ್ರು ಪ್ರಶ್ನೆ ಬಂದ್ರೆ, ಅವರು ಕೂಡ ಮಧ್ಯಮ ಉತ್ತಮ ಭಕ್ತನಾಗಬಹುದು. ಯಾವಾಗ ಆಗ್ತಾರೆ ಪ್ರಾರಂಭಿಕ ಭಕ್ತರು, ಯಾವಾಗ ಉತ್ತಮ ಭಕ್ತರಾಗ್ಬಹುದು, ಶುದ್ಧ ಭಕ್ತರಾಗ್ಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ನೋಡೋಣ, ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಪ್ರಾರಂಭಿಕ ಭಕ್ತನನ್ನು ಕುರಿತು ಇನ್ನೂ
ಕೆಲವು ಸ್ಪಷ್ಟನೆಗಳು. ಭಕ್ತಿರಸಾಮೃತ ಸಿಂಧು 32-33. ಇಂತಹ ಪ್ರಾರಂಭಿಕರು ಶುದ್ಧ ಭಕ್ತರ ಸಂಘ ಮಾಡಿದವರಾದರೆ ಅವರಿಗೆ ಎರಡನೆಯ ಇಲ್ಲವೇ ಮೊದಲ ಶ್ರೇಣಿಗೆ ಉನ್ನತಿ ಆಗಬಹುದು. ಇದು ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳುವ ವಿಧಾನ. ವ್ಯಕ್ತಿಯು ಎಂತಹುದೇ ಸ್ಥಿತಿಯಲ್ಲಿರಲಿ ಶುದ್ಧ ಭಕ್ತರ ಸಂಘ ಮಾಡುವುದಷ್ಟು ಸುದೈವಿ ಅವನಾಗಿದ್ದರೆ ಅವನು ಬಹು ಬೇಗ ಎರಡನೆಯ ಅಥವಾ ಮೊದಲನೆಯ ಶ್ರೇಣಿಗೆ ಉನ್ನತಿ ಪಡೆಯುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾರೆ, ಪ್ರಾರಂಭಿಕ ಭಕ್ತರು ಶ್ರೀಲ ಪ್ರಭುಪಾದವರು ಹೇಳ್ತಾ ಇದ್ದಾರೆ, ಶುದ್ಧ ಭಕ್ತರು, ಒಬ್ಬ ಪ್ರಾರಂಭಿಕ ಭಕ್ತ ಕೂಡ ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಯಾವಾಗ ಭಕ್ತರ ಸಂಘ ಮಾಡಿದವನಾದ್ರೆ ಮಾತ್ರ. ಸೊ ಅವಾಗ ಅವನು ಎರಡನೆಯ ಒಂದು ಭಕ್ತಿಯ ಹಂತಕ್ಕೆ ಶ್ರೇಣಿಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಮಧ್ಯಮ ಭಕ್ತನಾಗ್ಬಹುದು, ಮತ್ತೆ ಮಧ್ಯಮನಿಂದ ಉನ್ನತ ಶ್ರೇಣಿಗೆ ಅವನು ಬರ್ಬೋದು. ಸೊ ಹಾಗಾದ್ರೆ ತನ್ನನ್ನು ತಾನು ಉದ್ಧರಿಸಿಕೊಳ್ಳುವಂತಹ ವಿಧಾನ ಯಾವುದು? ಅದೇ ಸುದೈವ ಯಾವುದು ಅಂತಂದ್ರೆ ಭಕ್ತರ ಸಂಘ. ಸೊ ಭಕ್ತರ ಸಂಘ ಮಾಡುವಂತಹ ಸ್ಥಿತಿ ಅವನಲ್ಲಿ ಇದ್ದು ಅಂತಹ ಸುದೈವತೆಯನ್ನ ಅವನು ಪಡೆದಿದ್ರೆ ಬಹಳ ಬೇಗ ಎರಡನೇ ಹಂತಕ್ಕೆ ಬರ್ತಾನೆ. ಮತ್ತೆ ಮಧ್ಯಮದಿಂದನೂ ಕೂಡ ಅವನು ಉತ್ತಮ ಹಂತಕ್ಕೂ ಕೂಡ ಬರ್ಬೋದು. ಓಕೆ, ಸೊ 34 ಪೇಜ್ ಅಲ್ಲಿ ನೀವು ಕಾಣ್ಬೋದು ಹೇಗೆ ವಾಸುದೇವಂ ಸರ್ವಮಿತಿ ಅಂತ ಹೇಳಿ. ಸೊ ವಾಸುದೇವನಿಗೆ ಶರಣಾದವನು ಬಹಳ ಜನ್ಮಗಳ ಅನಂತರ ವ್ಯಕ್ತಿಯು ನಿಜವಾಗಿಯೂ ಜ್ಞಾನಿ ಆಗ್ತಾನೆ. ವಾಸುದೇವನು ಎಲ್ಲ ಕಾರಣಗಳ ಕಾರಣ ಎಂಬುದರ ಪರಿಪೂರ್ಣ ಅರಿವು ಅವನಲ್ಲಿ ಮನೆ ಮಾಡಿ ಸೊ ಅವನು ವಾಸುದೇವನಿಗೆ ಶರಣಾಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ವಾಸುದೇವನಿಗೆ ಹೇಗೆ ಶರಣಾಗ್ತಾನೆ, ಯಾರು ಜ್ಞಾನಿ ಅನ್ನೋನು ಶರಣಾಗ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದೆ. ನಾಲ್ಕನೇ ಪೇಜು 2ನೇ ಪ್ಯಾರಾಗ್ರಾಫ್ ಅಲ್ಲಿ ನೀವು ಕಾಣ್ತೀರಿ. ಬಹು ನಾಮ ಜನ್ಮ ನಾಮಂತೆ ಜ್ಞಾನವಾನ್ ಮಾನ್ ಪ್ರಬದ್ಧತೆ ವಾಸುದೇವ ಸರ್ವ ಇತಿ ಸ ಮಹಾತ್ಮ ಸುದುರ್ಲಭ ಅಂತ. ಮಹಾತ್ಮ ಸಿಗುವುದು ತುಂಬಾ ದುರ್ಲಭ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನದಲ್ಲಿರುವವನು ಮಾತ್ರ ನನಗೆ ಶರಣಾಗ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಯಾರಾದ್ರೂ ಓದಿ. ಮಾತಾಜಿ ಹರೇ ಕೃಷ್ಣ. ಕೃಷ್ಣನಲ್ಲಿ ಒಲುಮೆ ತಾಳುವ ಜ್ಞಾನಿಯು ಪ್ರಭುವಿನಿಂದ ತನ್ನ ಯಾತನೆಗೆ ಪರಿಹಾರವನ್ನಾಗಲಿ ಅಥವಾ ಧನವನ್ನಾಗಲಿ ಅಥವಾ ಇನ್ನೇನೇ ಆಗಲಿ ಬಯಸನು. ಎಂದ ಮೇಲೆ ಅವನು ಕೃಷ್ಣನಲ್ಲಿ ಇರಿಸುವ ಒಲವಿನ ಮೂಲತತ್ವವು ಹೆಚ್ಚು ಕಡಿಮೆ ಪ್ರೇಮ ಒಂದೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣನಲ್ಲಿ ಒಲುಮೆ ತಾಳುವ ಜ್ಞಾನಿಯು ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಜ್ಞಾನಿಗೆ. ಜ್ಞಾನಿ ಏನ್ ಮಾಡ್ತಾನೆ, ತನ್ನ ಯಾತನೆಗಾಗಿ, ಸಂಕಷ್ಟಕ್ಕಾಗಿ, ಧನಕ್ಕಾಗಿ, ಸೊ ಇನ್ನೇನೇ ಆಗ್ಲಿ ಅವನೇನು ಬಯಸೋದಿಲ್ಲ. ಸೊ ಕೃಷ್ಣನ ಒಲವೊಂದಿರುತ್ತೆ ಅವನಲ್ಲ ಆ ಜ್ಞಾನಿಗೆ. ಸೊ ಆ ಒಲುವಿನ ಮೂಲತತ್ವ ಏನಾಗಿರುತ್ತೆ ಅಂದ್ರೆ ಹೆಚ್ಚು ಕಡಿಮೆ ಪ್ರೇಮದಂತೆ ಇರುತ್ತೆ. ಅಂದ್ರೆ ಪ್ರೇಮ ಒಂದೇ ಪಡೆಯೋದು ಅನ್ನೋದು ಅವನ ಜ್ಞಾನ ಹೇಳುತ್ತೆ ಅವನಿಗೆ. ಸೊ ಹಾಗಾಗಿ ಜ್ಞಾನಿ ಅನ್ನೋಂಥವನು ಶ್ರೇಷ್ಠ ಅಂತ ಹೇಳಿ. ಸೊ ಹೀಗೆ ಜ್ಞಾನಿಗಳ ಸ್ಥಾನಕ್ಕೆ ಏರಿದೆ ಯಾರು ಕೂಡ ಈ ದೇವೋತ್ತಮ ಪರಮ ಪುರುಷನ ಆರಾಧಿಸುವ ತತ್ವವನ್ನ ಪಾಲನೆ ಮಾಡೋದಿಲ್ಲ. ಸೊ ಆರಾಧನಿಸುವ ತತ್ವಕ್ಕೂ ಕೂಡ ಅವ್ರು ಅಂಟ್ಕೊಳ್ಳೋದಿಲ್ಲ. ಮತ್ತೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಕಾಮ್ಯ ಕರ್ಮಗಳಿಂದ ವಿರಾಗವನ್ನ ಪಡಿಬೇಕು. ಮತ್ತೆ ಈ ಭಕ್ತಿ ಸೇವೆಯಲ್ಲಿ ಅತೀವ ಆಸಕ್ತಿ ಅವನು ಬೆಳೆಸ್ಕೊಳ್ಬೇಕು. ಸಪೋಸ್ ಅತೀವ ಆಸಕ್ತಿ ಇಲ್ದಿದ್ರು ಕೂಡ ಸಹ ಅಂತಹ ವ್ಯಕ್ತಿ ಕೃಷ್ಣನಲ್ಲಿ ಶ್ರದ್ಧೆಯನ್ನ ಹೊಂದ್ರೆ ಅವನು ಉನ್ನತೀಕರಿಸ್ಕೊಳ್ಬಹುದು ಅಂತ. ಸೊ ಹೀಗೆ ಈ ಜ್ಞಾನಿ ಅನ್ನುವಂಥವನು ಏನು, ಸೊ ಅಂತಿಮ ಗುರಿ ಕೃಷ್ಣನೇ ಅನ್ನುವಂತಹ ಮೂಲ ತತ್ವವನ್ನ ಅವ್ರು ತಿಳಿದಿರ್ತಾರೆ. ಸೊ ಕೊನೆಯದಾಗಿರುವಂಥದ್ದು ಈ ಶ್ರದ್ಧೆಯಿಂದ ಪ್ರೇಮದವರೆಗೆ ಅಂದಾಗ, ಶ್ರದ್ಧೆ ನನ್ನಲ್ಲಿ ಇದ್ರೆ ನಾನು ಹಂತ ಹಂತವಾಗಿ ಪ್ರೇಮದವರೆಗೂ ಕೂಡ ಬರ್ಬಹುದು ಅನ್ನೋದನ್ನ ಇವರು ಅರ್ತಿರ್ತಾರೆ, ತಿಳ್ಕೊಂಡಿರ್ತಾರೆ.
ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಜ್ಞಾನಿಯ ಮಟ್ಟಕ್ಕೆ ಉನ್ನತಿ ಗಳಿಸಿದ್ದಲ್ಲದೆ ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನನ್ನು ಪೂಜಿಸುವ ತತ್ವಕ್ಕೆ ಬದ್ಧನಾಗಿರಲಾರನು. ಆದ್ದರಿಂದ ತಾನು ದೇಹವೆಂಬ ಗ್ರಹಿಕೆಯಿಂದ ಮುಕ್ತನಾದ ವ್ಯಕ್ತಿಯು ಶುದ್ಧ ಭಕ್ತಿ ಸೇವೆಗೆ ಅತ್ಯಂತ ಸೂಕ್ತ ಅಭ್ಯರ್ಥಿಯಾಗುತ್ತಾನೆ ಎಂದು ನಾವು ನಿರ್ಣಯಿಸಿಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜ್ಞಾನಿಯ ಮಟ್ಟಕ್ಕೆ ಉನ್ನತಿ ಗಳಿಸಿದ್ದಲ್ಲದೆ ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನನ್ನು ಪೂಜಿಸುವ ತತ್ವಕ್ಕೆ ಬದ್ಧನಾಗಿರ್ತಾನೆ. ಅಂದ್ರೆ ಇಲ್ಲಿ ಜ್ಞಾನಿ ಯಾಕೆ ಶ್ರೇಷ್ಠ ಅಂತಂದ್ರೆ ಅವನು ಕೇವಲ ಜ್ಞಾನವನ್ನ ಪಡ್ಕೊಳ್ಳೋದಷ್ಟೇ ಅಲ್ಲದೆ ಆ ಜ್ಞಾನದ ಮಟ್ಟಕ್ಕೆ ಹೋಗೋದಲ್ದೆ ದೇವೋತ್ತಮ ಪರಮ ಪುರುಷನನ್ನೇ ಪೂಜಿಸ್ಬೇಕು, ಅವನೇ ಕೃಷ್ಣನನ್ನೇ ಪೂಜಿಸ್ಬೇಕು, ಅವನೇ ದೇವೋತ್ತಮ ಪರಮ ಪುರುಷ ಅನ್ನುವಂತಹ ತತ್ವವನ್ನು ಅವನು ತಿಳ್ಕೊಂಡಿರ್ತಾನೆ. ಆಮೇಲೆ ಅವನಿಗೆ ಗ್ರಹಿಕೆ ಕೂಡ ಸರಿಯಾಗಿರುತ್ತೆ, ಜ್ಞಾನದ ಗ್ರಹಿಕೆ ಅಂದ್ರೆ ದೇಹ ಅನ್ನುವಂತಹ ಗ್ರಹಿಕೆಯಿಂದ ಮುಕ್ತನಾಗಿರ್ತಾನೆ. ಸೊ ಕೇವಲ ಆತ್ಮದಲ್ಲಿ ಅವನು ಸ್ಥಿರನಾಗಿರ್ತಾನೆ. ಸೊ ಆತ್ಮ ಮತ್ತೆ ದೇಹದ ನಡುವೆ ವ್ಯತ್ಯಾಸ ಅವನಿಗೆ ಚೆನ್ನಾಗಿ ಬಲ್ಲವನಾಗಿರ್ತಾನೆ. ಮತ್ತೆ ಹೀಗೆ ಒಬ್ಬ ವ್ಯಕ್ತಿ ಈ ಶುದ್ಧ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಅತ್ಯಂತ ಸೂಕ್ತ ಅಭ್ಯರ್ಥಿ ಆಗಿರ್ತಾನೆ ಅನ್ನೋದನ್ನ ಶ್ರೀಲ ಪ್ರಭುಪಾದವರು ಹೇಳ್ತಾರೆ. ಹಾಗಾದ್ರೆ ಈ ಜ್ಞಾನಿ ಅಂತ ಅನ್ನೋನು ಶ್ರೇಷ್ಠ. ಹಾಗಾದ್ರೆ ಎಲ್ಲ ಜ್ಞಾನಿಗಳು ಕೂಡ ಶ್ರೇಷ್ಠನಾ? ಯಾವಾಗ ಭಗವಂತನ ಒಂದು ಅಂತಿಮ ನಮ್ಮನ್ನ ಒಂದು ಜ್ಞಾನದ ಅಂತಿಮ ಗುರಿನೇ ಕೃಷ್ಣ ಅಂತ ತಿಳ್ಕೊಂಡಿರ್ತಾರೆ, ಸೊ ಆವಾಗ ಅದು ಒಂದು ಶ್ರೇಷ್ಠವಾದಂತಹ ಜ್ಞಾನ ಅಂತ ಕರೆಸ್ಕೊಳ್ಳಿಸುತ್ತೆ. ಸೊ ಇನ್ನೂ ಒಂದಿದೆ, ಇಲ್ಲಿ ನಾವು ಎರಡು ತರನಾದಂತಹ ಈ ಭಕ್ತರ ಸ್ಥಿತಿಗಳನ್ನ ಕಾಣ್ತೇವೆ. ಸೊ ಭಕ್ತರ ಒಂದು ಸ್ವರೂಪವನ್ನ ಕಾಣ್ತೇವೆ. ಇದು ಹೇಗಿರುತ್ತೆ ಅಂತಂದ್ರೆ ಒಬ್ಬ ಮಾಟಗಾತಿಯ ತರ ಇರುತ್ತೆ ಅಂತ ಹೇಳ್ತಾರೆ. ಸೊ ಇವು ಭುಕ್ತಿ ಮುಕ್ತಿಯ ತರ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಭುಕ್ತಿ ಮುಕ್ತಿ ಸ್ಪೃಹ ಯಾವತ್ ಪಿಶಾಚಿ ಹೃದಯ ವರ್ತತೆ. ಯಾವಾಗ ಇವೆರಡು ಇರುತ್ತೋ ನಮ್ಗೆ ಅವು ಈ ಒಂದು ಮಾಟಗಾತಿ ಒಬ್ಬಳ ಮೋಡಿಯ ವಿದ್ಯೆಗೆ ನಾವು ಪ್ರಭಾವ ಆಗಿದ್ದೀವಿ ಅನ್ನೋದನ್ನ ಇದು ತಿಳಿಸುತ್ತೆ. ಹಾಗಾಗಿ ಇಲ್ಲಿ ಎರಡು ತರನಾದಂತಹ ನಾವು ಎರಡು ತರನಾಗಿರುವಂತಹ ಅಭಕ್ತರನ್ನ ನಾವು ಕಾಣ್ತೇವೆ. ಯಾರು ಭಕ್ತಿ ಸೇವೆಯಲ್ಲಿ ಬರೋದಿಲ್ವೋ ಅವರನ್ನ ನಾವು ತಿಳ್ಕೊಳ್ತೇವೆ. ಯಾಕಂದ್ರೆ ಅವರು ಭಕ್ತಿಯ ಅರ್ಹತೆಯನ್ನ ಹೊಂದಿರೋದಿಲ್ಲ, ಅವರನ್ನ ನಾವು ತಿಳ್ಕೊಳ್ತಾ ಇದ್ದೇವೆ. ಇಲ್ಲಿವರೆಗೂ ನಾವು ಭಕ್ತಿಯಲ್ಲಿ ಯಾರಿಗೆ ಭಕ್ತಿ ಮಾಡ್ಲಿಕ್ಕೆ ಯಾರಿಗೆ ಅರ್ಹತೆ ಇದೆ ಅಂತ ತಿಳ್ಕೊಂಡ್ವಿ. ಈಗ ಯಾರು ಅರ್ಹರಿಲ್ಲ ಅನ್ನೋದನ್ನ ನಾವು ನೋಡ್ತೇವೆ. ಯಾರು ಅರ್ಹರಿಲ್ಲ? ಭುಕ್ತಿ ಮತ್ತೆ ಮುಕ್ತಿಯನ್ನ ಬಯಸುವಂತವ್ರಿಗೆ ಈ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಅರ್ಹರಿಲ್ಲ ಅಂತ ಹೇಳ್ತಾರೆ. ಈ ಭುಕ್ತಿ ಅಂತಂದ್ರೆ ಏನು? ಭುಕ್ತಿ ಅಂತಂದ್ರೆ ಈ ಐಹಿಕ ಭೋಗದ ಆಪೇಕ್ಷೆ ಇರುವಂತವನಿಗೆ ಭುಕ್ತಿ ಅಂತ ಕರೀತಾರೆ. ಐಹಿಕ ಭೋಗದ ಅಪೇಕ್ಷೆ ಅಂದ್ರೆ ಯಾವುದು? ಈ ಭೌತಿಕ ಕಾಮನೆಗಳನ್ನ ಹೊಂದಿರುವಂತವನು. ಭೌತಿಕ ಕಾಮನೆಗಳಂತಂದ್ರೆ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಆಪೇಕ್ಷೆಗಳು ಇನ್ನ ಅವರನ್ನ ಬಿಟ್ಟಿಲ್ಲ. ಸೊ ಆ ಅಪೇಕ್ಷೆಗಳಿಂದಾನೇ ಅವರು ಸುಖವನ್ನ ಪಡಿತಾ ಇರುವಂತವ್ರು. ಸೊ ಇವರಿಗೆ ಭುಕ್ತಿ ಅಂತ ಕರೀತಾರೆ. ಹೀಗೆ ಮತ್ತೆ ಇನ್ನೊಂದಿರುವಂತದ್ದು ಮುಕ್ತಿ ಅಂತ ಹೇಳಿ. ಸೊ ಮುಕ್ತಿ ಅಂತಂದ್ರೆ ಈ ಮೋಕ್ಷವನ್ನ ಬಯಸುವಂತವನು. ಮೋಕ್ಷ ಅಂತಂದ್ರೆ ಇಲ್ಲಿ 5 ತರನಾದಂತ ಮೋಕ್ಷಗಳನ್ನ ಕಾಣ್ತೇವೆ. ಇಲ್ಲಿ ಆ ಮೋಕ್ಷ ಅಂದ್ರೆ ಭಗವಂತನ ಜೊತೆಗೆ ಒಂದಾಗುವಂತಹ ಬಯಕೆಯಲ್ಲಿ ಇರುವಂತವನು, ಆ ಮೋಕ್ಷವನ್ನ ಬಯಸಿದ ಅಂತವನು. ಇಲ್ಲಿ ನಾವು ಸಾಯುಜ್ಯ ಮೋಕ್ಷ ಅಂತ ಹೇಳ್ತೇವೆ. ಸೊ ಆ ಒಂದು ಮೋಕ್ಷವನ್ನ ಬಯಸುವಂತವನು ಅಂತ. ಸೊ ಇವರು ಇದೆರಡು ಭಕ್ತರು ಯಾರಿದ್ದಾರೋ ಇವರು ಇಬ್ಬರು ಮಾಟಗಾತಿಗೆ ಸಮಾನರು ಅಂತ ಅನ್ನೋದನ್ನ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಹೇಗೆ ಅಂತಂದ್ರೆ ಮಾಟಗಾತಿಯೊಬ್ಬಳ ಮೋಡಿ ವಿದ್ಯೆಯ ಪ್ರಭಾವಕ್ಕೆ ಒಳಗಾದವನಿಗೆ ಶ್ರೀಲ ಗೋಸ್ವಾಮಿಯವರು ಈ ಮಾಟಗಾತಿಗೆ ಹೋಲಿಸಿದ್ದಾರೆ. ಸೊ ಮೇಲಿನ 2 ಸಂದರ್ಭಗಳಲ್ಲೂ ವ್ಯಕ್ತಿಗೆ ಕಷ್ಟ ಇದ್ದದ್ದೇ. ಸೊ ಈ 2 ವಿಷಯದಲ್ಲಿ ಇವರು ಅಭಕ್ತರು. ಸೊ ಇವರು ಅಭಕ್ತರು ಏನಾಗ್ತಾರೆ? ಇವರು ನಿರಂತರವಾಗಿ ಜನನ ಮರಣಗಳ ಚಕ್ರಕ್ಕೆ ಒಳಗಾಗ್ತಾರೆ. ಸೊ ಭುಕ್ತಿ ಮತ್ತೆ ಮುಕ್ತಿಯನ್ನ ಬಯಸುವಂತವ್ರು. ಸೊ ಇವರು ಎರಡು ತರನಾದಂತಹ ಮಾಟಗಾತಿಗರು ಅಂತ ಹೇಳ್ತಾರೆ. ಮಾಟಗಾತಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ
ಸೊ ಇವರು ಆ ಈ ಭೌತಿಕ ಭ್ರಮೆಯಲ್ಲಿ ಒಳಗಾಗಿರುವಂತವ್ರು. ಭೌತಿಕ ಆಕರ್ಷಣೆ ಇರುತ್ತೆ. ಮಾಟಗಾತಿಗೆ ಏನಿರುತ್ತೆ, ಮಾಟ ಮಂತ್ರ ಮಾಡಿ ಆಕರ್ಷಣೆಯನ್ನ ಮಾಡುವಂಥದ್ದು. ಹೀಗೆ ಆ ಭೌತಿಕ ಆಸಕ್ತಿ ಅನ್ನುವಂಥದ್ದು ಅವರನ್ನ ಆಕರ್ಷಣೆ ಮಾಡ್ತಾ ಇದೆ. ಹಾಗಾಗಿ ಅವರು ಕೂಡ ಮಾಟಗಾತಿಯರು ಅನ್ನೋದನ್ನ ಹೇಳ್ತಾರೆ. ಸೊ ಇಂಥವ್ರು ಭಕ್ತಿ ಸೇವೆನ ಮಾಡ್ಲಿಕ್ಕೆ ಅರ್ಹತೆನ ಹೊಂದಿರೋದಿಲ್ಲ ಅಂತ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಭುಕ್ತಿ ಮುಕ್ತಿ ಇಬ್ಬರು ಮಾಟಗಾತಿಯರು. ಐಹಿಕ ದೃಷ್ಟಿಯಿಂದಾಗಲಿ ಇಲ್ಲವೇ ಆಧ್ಯಾತ್ಮಿಕ ದೃಷ್ಟಿಯಿಂದಾಗಲಿ ಹೆಚ್ಚು ಹೆಚ್ಚು ಗಣ್ಯನೆನಿಸಿಕೊಂಡು ತನ್ನ ಇಂದ್ರಿಯಗಳಿಗೆ ತೃಪ್ತಿ ನೀಡುವ ಅಪೇಕ್ಷೆ ಅಥವಾ ಆಸೆ ಯಾರಲ್ಲಾದರೂ ಇದ್ದರೆ ಅಂತವರು ನಿಶ್ಚಯವಾಗಿಯೂ ಭಕ್ತಿ ಸೇವೆಯ ಸವಿಯನ್ನು ಅನುಭವಿಸಲಾರನು. ಧನ್ಯವಾದಗಳು. ಸೊ ಇಂಥ ಭುಕ್ತಿ ಮುಕ್ತಿ ಅನ್ನುವಂಥದ್ದು ಯಾರಲ್ಲಾದ್ರೂ ಕಿಂಚಿತ್ತಾದ್ರೂ ಇದ್ರೆ ಸೊ ಅವರು ಶುದ್ಧ ಭಕ್ತಿ ಸೇವೆಯಲ್ಲಿ ಎಷ್ಟು ರುಚಿ ಇದೆಯೋ, ಸವಿ ಇದೆಯೋ ಅದನ್ನ ಸವಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಅವರು ಈ ಶುದ್ಧ ಭಕ್ತಿಯನ್ನ ಪಡಿಲಿಕ್ಕೂ ಕೂಡ ಅರ್ಹರಾಗಿರೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಅರ್ಹರಾಗ್ತಾರೆ? ಸೊ ಯಾರು ಈ ಭುಕ್ತಿ ಮುಕ್ತಿ ಯನ್ನು ಕೂಡ ಬಯಸೋದಿಲ್ವೋ ಅವರು ಶುದ್ಧ ಭಕ್ತರಾಗ್ತಾರೆ ಅಂತ. ಸೊ ಹಾಗಾಗಿ ಶುದ್ಧ ಭಕ್ತರಿಗೆ ಈ ಭುಕ್ತಿನೂ ಮುಖ್ಯವಾಗಿರೋದಿಲ್ಲ, ಮುಕ್ತಿನೂ ಕೂಡ ಮುಖ್ಯವಾಗಿರೋದಿಲ್ಲ. ಅದಕ್ಕೆ ಅವರು ಪ್ರಾಶಸ್ತ್ಯತೆನೆ ಕೊಡೋದಿಲ್ಲ. ಸೊ ಹೀಗೆ ಈ ಭುಕ್ತಿ ಮುಕ್ತಿಯ ಕುರಿತಾಗಿ ಮತ್ತೆ ಈ ಮುಕ್ತಿ ಅಂತಂದ್ರೆ ಭುಕ್ತಿ ಮತ್ತೆ ಮುಕ್ತಿಯ ಕುರಿತಾಗಿ ಇನ್ನಷ್ಟು ಉಲ್ಲೇಖಗಳನ್ನ ನಮ್ಗೆ 36ನೇ ಒಂದು ಪೇಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ನೀವು ನೋಡ್ಬಹುದು. ಮತ್ತೆ 5ನೇ ಒಂದು ಪಾಠದಲ್ಲಿಯೂ ಕೂಡ, ಅಧ್ಯಾಯದಲ್ಲಿಯೂ ಕೂಡ ಎಲ್ಲ ಮೋಕ್ಷಗಳನ್ನು ಮೀರಿ ನಿಲ್ಲುವ ಭಕ್ತಿ ಸೇವೆ ಅಂತ ಇಲ್ಲಿ ನಮ್ಗೆ ಶುದ್ಧ ಭಕ್ತಿ ಸೇವೆಯ ಮಹತ್ವವನ್ನ ತಿಳಿಸಲಾಗ್ತಾ ಇದೆ. ಹೇಗೆ ಇತರ ಉಲ್ಲೇಖಗಳನ್ನ ಇಲ್ಲಿ ಕೊಟ್ಟು ಭುಕ್ತಿಗೂ ಮುಕ್ತಿಗೂ ಕೂಡ ಶುದ್ಧ ಭಕ್ತ ಪ್ರಾಶಸ್ತ್ಯತೆನೆ ಕೊಡೋದಿಲ್ಲ, ಸೊ ಅವುಗಳನ್ನು ಕೂಡ ಅವನು ಬಯಸೋದಿಲ್ಲ ಅನ್ನೋದಕ್ಕೆ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ ಶುದ್ಧ ಭಕ್ತಿ ಸೇವೆಯ ಮಹತ್ವವನ್ನ ತಿಳಿಸಲಾಗಿದೆ ಉಲ್ಲೇಖಗಳ ಮೂಲಕ. 36ನೇ ಪೇಜ್ ಅಲ್ಲಿ ನೋಡ್ಬೋದು, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಪುಸ್ತಕವನ್ನ ಓಪನ್ ಮಾಡಿ. ಶುದ್ಧ ಭಕ್ತನು, ಒಂದ್ ನಿಮಿಷ, ಹರೇ ಕೃಷ್ಣ, ಕ್ಷಮಿಸಿ. ಶುದ್ಧ ಭಕ್ತನು ಎಂದು ಮುಕ್ತಿಯನ್ನು ಲಕ್ಷಿಸುವವನಲ್ಲ. ಅಂದ್ರೆ ಮುಕ್ತಿಯನ್ನು ಕೂಡ ಲಕ್ಷ್ಯ ಕೊಡೋದಿಲ್ಲ. ಹೀಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ಕೃಷ್ಣನಲ್ಲಿ ಪ್ರಾರ್ಥಿಸ್ತಾರೆ. ಸೊ ಇದು ನಾವು ಶಿಕ್ಷಾಷ್ಟಕಂನಲ್ಲಿ ಕಾಣಬಹುದು. ನ ಧನಂ ಜನಂ ನ ಸುಂದರಿ ಅನ್ಸುತ್ತೆ ಇದು ಅಲ್ಲ. ನ ಧನಂ ಜನ್ಮನೀಶ್ವರಿ ಬಹುತಾತ್ ಭಕ್ತಿ ಹೇತು ಕಿತ್ವಯಿ ಅಂತ. ಸೊ ಇಲ್ಲಿ ಇದು 4ನೇದು ಬರುತ್ತೆ. 4ನೇ ಶಿಕ್ಷಾಷ್ಟಕಂ 4ನೇ ಶ್ಲೋಕ ಫಸ್ಟ್ ಪ್ಯಾರಾಗ್ರಾಫ್ ಅನ್ನು ನೋಡಿದಾಗ ಇಲ್ಲಿ ಏನ್ ಹೇಳ್ತಾರೆ, ಬಹು ಜನ ಅನುಯಾಯಿಗಳನ್ನಾಗಲಿ ಮತ್ತೆ ಸುಂದರವಾದ ಮಹಿಳೆಯರಾಗಲಿ ನಾನು ಬಯಸೋದಿಲ್ಲ. ಮತ್ತೆ ಕೇವಲ ನನಗೆ ನಿನ್ನ ಭಕ್ತಿ ಸೇವೆ ಮಾತ್ರ ನಾನು ಬಯಸ್ತೇನೆ, ಜನ್ಮ ಜನ್ಮಗಳವರೆಗೂ ನನಗೆ ಸೇವೆ ಬೇಕು, ನಿನ್ನ ಭಕ್ತಿ ಸೇವೆ ಬೇಕು ಅನ್ನೋದನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇರೋದನ್ನ ನಾವು ಕಾಣ್ತಾರೆ. ಮತ್ತೆ 2ನೆಯ ಮಹತ್ವವನ್ನ ನಾವು ನೋಡ್ತೇವೆ. 2ನೇದ್ರಲ್ಲಿ ಈ ಭಗವಂತನ ಲೀಲೆಗಳು, ನಾಮ, ಗುಣ, ರೂಪ ಇತ್ಯಾದಿಗಳು ಇವುಗಳು ಕೂಡ ಒಬ್ಬ ಭಕ್ತನನ್ನ ಎಷ್ಟು ಮಟ್ಟಿಗೆ ಆಕರ್ಷಿಸುತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾರೆ.
ಸೊ ಇಲ್ಲಿ ಬಿಲ್ವಣ್ಣ ಠಾಕೂರರು ಹೇಳಿರೋ ಹಾಗೆ ಅವರು ಕೂಡ ಈ ಪ್ರಿಯ ಪ್ರಭುವೇ, ನಾನು ನಿನ್ನ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದರೆ ನೀನು ಎಲ್ಲೆಲ್ಲೋ ಇರುವುದನ್ನ ಬಹು ಸುಲಭವಾಗಿ ಗ್ರಹಿಸುವ ಶಕ್ತಿ ನನಗಿರುತ್ತದೆ. ಮುಕ್ತಿಯ ವಿಷಯ ಹೇಳಬಹುದಾದ್ರೆ ನನ್ನ ಸೇವೆ ಮಾಡಲೆಂದು ಅವಳು ಕೈ ಮುಗಿದುಕೊಂಡು ನನ್ನ ಬಾಗಿಲ ಬಳಿ ನಿಂತಿದ್ದಾಳೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸುಭುಕ್ತಿ ಅನ್ನೋದು ಹೇಗೆ ಅವರ ಬಾಗಿಲ ಬಳಿ ನಿಂತಿದೆ ಅನ್ನೋದನ್ನ ಬಿಲ್ವಮಂಗಲ ಠಾಕೂರರು ಹೇಳ್ತಾ ಇದ್ದಾರೆ. ಇದು ಎರಡನೇದು ಕೂಡ ನಾವು ಬಿಲ್ವಮಂಗಲ ಠಾಕೂರರದನ್ನ ಕಾಣ್ತೇವೆ. ಬಿಲ್ವಮಂಗಲ ಠಾಕೂರರು ನನ್ನ ಸೇವೆ ಮಾಡಲೆಂದು ಅವಳು ಕೈ ಮುಗಿದುಕೊಂಡು ನನ್ನ ಬಾಗಿಲ ಬಳಿ ನಿಂತಿದ್ದಾಳೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳ್ತಾ ಇರೋದೇನು ಇಲ್ಲಿ, ಬಹು ಸುಲಭವಾಗಿ ಗ್ರಹಿಸುವ ಶಕ್ತಿ ನನಗಿರುತ್ತೆ. ಎಲ್ಲೆಲ್ಲೂ ನೀನಿದ್ದೀಯ. ಒಂದ್ ವಿಷಯ ಹೇಳ್ಬೇಕು ಅಂತಂದ್ರೆ ಮುಕ್ತಿನೂ ಕೂಡ ನನಗ್ ಬೇಡ, ಯಾಕಂದ್ರೆ ಈಗಾಗಲೇ ಮುಕ್ತಿ ಅನ್ನುವಂಥದ್ದು ನನ್ನ ಬಾಗಿಲ ಬಳಿ ಕಾಯ್ತಾ ಇದೆ. ಸೊ ಮುಕ್ತಿ ಸ್ವಯಂ ಮುಕುತಾಂಜಲಿ ಸೇವತೆ ಸ್ಮಾನ್ ಅಂತ ಹೇಳಿ, ಅಂದ್ರೆ ಸೇವೆ ಮಾಡ್ಲಿಕ್ಕೆ ನನ್ನ ಬಾಗಿಲ ಬಳಿ ನಿಂತಿದ್ದಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಈ ಮುಕ್ತಿನೂ ಬೇಡ, ಈ ಭುಕ್ತಿ ಅನ್ನುವಂಥದ್ದು ಬೇಡ ಅಂತ ಹೇಳಿ. ಸೊ ಇದು ಶುದ್ಧ ಭಕ್ತರಿಗೆ, ಸೊ ಬಿಲ್ವಮಂಗಲ ಠಾಕೂರರು ಏನ್ ಹೇಳ್ತಾ ಇದ್ದಾರೆ, ಇವೆರಡೂ ಕೂಡ ನನಗೆ ಬೇಡ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಈ ಸೊ ಕೇವಲ ಜ್ಞಾನ ಮುಕ್ತಿ ದಿನೇನಾರೆ ಭಕ್ತಿ ವಿನೆ ಕೃಷ್ಣೋನ್ಮುಖೇಸೆ ಮುಕ್ತಿ ಹಯ ವಿನಾ ಜ್ಞಾನಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸೊ ಮುಕ್ತಿಯನ್ನು ಈ ಶುದ್ಧ ಭಕ್ತಿ ಸೇವೆ ಇಲ್ಲದೆ ಮುಕ್ತಿ ನೀಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಶುದ್ಧ ಭಕ್ತಿ ಸೇವೆ ಇಲ್ಲದೆ. ಇನ್ನೊಂದೆಡೆ ಜ್ಞಾನವಿಲ್ದಿದ್ರು ಸಹ ಈ ಜ್ಞಾನ ಭಕ್ತಿ ಸೇವೆ ಇಲ್ಲದೆ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಆದ್ರೆ ಜ್ಞಾನವಿಲ್ಲದಿದ್ರೂ ಸಹ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಮುಕ್ತಿಯನ್ನು ಕೂಡ ಪಡೆಯಬಹುದು ಅಂತ ಹೇಳಿ. ಅಂದ್ರೆ ಜ್ಞಾನ ಇದ್ರೇನೆ ಮುಕ್ತಿ ನೀಡಲು ಸಾಧ್ಯ, ಆದ್ರೆ ಜ್ಞಾನವಿಲ್ದಿದ್ರು ಕೂಡ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಇದ್ರೆ ತಾನಾಗಿಯೇ ಮುಕ್ತಿ ಕೂಡ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಈ ಒಂದು ಬಿಲ್ವಮಂಗಲ ಠಾಕೂರ್ ವಿಷಯದಲ್ಲಿ ನಾವು ಕಾಣ್ಬಹುದು. 3ನೇ ಶ್ಲೋಕದಲ್ಲಿಯೂ ಕೂಡ ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ನಾವು ಈ ಒಂದು ಭುಕ್ತಿ ಮುಕ್ತಿ ಹೇಗೆ ಪ್ರಾಶಸ್ತ್ಯತೆ ಕೊಡ್ತಾರೆ ಈ ಶುದ್ಧ ಭಕ್ತರು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ತುಂಬಾನೇ ಇದೆ, 30ಕ್ಕೂ ಹೆಚ್ಚು ಮಹತ್ವಗಳನ್ನ ನಾವು ಕಾಣ್ತೇವೆ. 36, 37ರಲ್ಲಿದೆ. ಮತ್ತೆ ಹೀಗೆ ನೀವು 47ನೇ ಪೇಜವರೆಗೂ ಕೂಡ ಈ ಒಂದು ಭುಕ್ತಿ ಮತ್ತೆ ಮುಕ್ತಿಯ ಒಂದು ಮಹತ್ವವನ್ನ ತಿಳಿಸಲಾಗಿದೆ. ಶುದ್ಧ ಭಕ್ತರು ಹೇಗೆ ಶುದ್ಧ ಭಕ್ತಿ ಸೇವೆಗೇನೆ ಮಹತ್ವವನ್ನ ಕೊಡ್ತಾರೆ, ಭುಕ್ತಿ ಮತ್ತೆ ಮುಕ್ತಿಗೆ ಕೊಡೋದಿಲ್ಲ ಅನ್ನೋದನ್ನ ನಾವು ಕಾಣ್ತೇವೆ. 30 ಉಲ್ಲೇಖಗಳನ್ನ ಕೊಡಲಾಗಿದೆ. ಈ 36ರಲ್ಲಿ ನಾವು 4 ಕಾಣ್ತೇವೆ. ಫಸ್ಟ್ ಪ್ಯಾರಾಗ್ರಾಫ್ 1ನೇದು, 2ನೇ ಪ್ಯಾರಾಗ್ರಾಫ್ 2ನೇದು, 3ನೇ ಪ್ಯಾರಾಗ್ರಾಫ್ 3ನೇದು, 4ನೇ ಪ್ಯಾರಾಗ್ರಾಫ್ ಅಲ್ಲಿ 4ನೇ ಮಹತ್ವ, ಹೀಗೆ 5, 6, 7 ಎಷ್ಟು 47ನೇ ಪೇಜ್ವರೆಗೂ ಕೂಡ ನಾವು ಇದರ ಮಹತ್ವವನ್ನ ನಾವು ತಿಳ್ಕೊಳ್ತೇವೆ. ಸೊ ಹೀಗೆ ಇವುಗಳಿಗೆ ಈ ಎಲ್ಲಾ ಉಲ್ಲೇಖಗಳ ಮೂಲಕ ನಮ್ಗೆ ಕಂಡು ಬರೋದು ಏನು ಅಂತಂದ್ರೆ, ಸೊ ಇವು ಕೇವಲ ಪಿಶಾಚೆ ಇದ್ದ ಹಾಗೆ ಅಂತ ಹೇಳಿ. ಸೊ ಇವುಗಳನ್ನ ಶುದ್ಧ ಭಕ್ತರು ಬಯಸೋದಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಈ 4 ಬಗೆಯ ಮುಕ್ತಿ ಘಟ್ಟಗಳನ್ನು ಸಾಧಿಸಿಕೊಂಡಿರುವ ಮುಕ್ತ ಆತ್ಮರು ಕೂಡ ಕೃಷ್ಣನಲ್ಲಿ ಪ್ರೇಮ ಭಾವವನ್ನು ಗಳಿಸಿಕೊಳ್ಳಬಹುದಾಗಿದೆ. ತನ್ಮೂಲಕ ಆಧ್ಯಾತ್ಮಿಕ ವ್ಯೋಮದ ಗೋಲೋಕಕ್ಕೆ ಉನ್ನತಿ ಪಡೆಯಬಹುದಾಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವೈಕುಂಠ ಗ್ರಹ ಲೋಕಗಳಿಗೆ ಈಗಾಗಲೇ ಉನ್ನತಿ ಪಡೆದಿದ್ದು, ಮೇಲೆ ಹೇಳಲಾದ 4 ಮುಕ್ತಿ ಘಟಕಗಳನ್ನು ಸಾಧಿಸಿರುವ ಜನರು ಕೂಡ ಕೃಷ್ಣ ಪ್ರೇಮವನ್ನು ಗಳಿಸಿಕೊಂಡು ಕೃಷ್ಣ ಲೋಕಕ್ಕೆ ಪಯಣಿಸಬಹುದಾಗಿದೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇದು ನಿಮ್ಗೆ 48 ಪೇಜ್ ಅನ್ನ ಓಪನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. 30ರವರೆಗೂ ಕೂಡ ನಾವು ಉಲ್ಲೇಖಗಳನ್ನ ಕಂಡಿದ್ದೀವಿ. ಯಾಕೆ ಭುಕ್ತಿ ಮುಕ್ತಿ ಪ್ರಾಶಸ್ತ್ಯತೆ ಇಲ್ಲ ಶುದ್ಧ ಭಕ್ತರಿಗೆ ಅನ್ನೋದನ್ನ. ಇದು ನೆಕ್ಸ್ಟ್ 48ನೇ ಪೇಜ್ 2ನೇ ಪ್ಯಾರಾಗ್ರಾಫ್ ಅಲ್ಲಿ ಸೊ ಯಾವ್ದೆಲ್ಲ ಈ 4 ಬಗೆಯ ಮುಕ್ತಿಯ ಘಟ್ಟಗಳಿದೆ ಅನ್ನೋದನ್ನ ಹೇಳ್ತಾರೆ. ಸೊ 4 ಭಕ್ತಿಯ ಘಟ್ಟಗಳು: ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ.
ಸಾರ್ಷ್ಟಿ ಅಂತ ಹೇಳಿ. ಸೊ ಇದು 5 ಬಗೆಯನಾದಂಥದ್ದು. ಆಕ್ಚುಲಿ ಈ 4ನೇದಿರುವಂತದ್ದು ಸಾಯುಜ್ಯ. ಸೊ ಅದು ತುಂಬಾನೇ ಕನಿಷ್ಠವಾಗಿರುವಂತದ್ದು. ಸೊ ಇಂಥ ಮುಕ್ತಿ ಘಟನೆಗಳನ್ನು ಕೂಡ ಅವರು ಬಯಸೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. 4 ಅಂತ ಇದೆ, 5 ಆಕ್ಚುಲಿ ಅದು. ಸೊ 5 ಬಗೆಯ ಮುಕ್ತಿ ಘಟ್ಟಗಳನ್ನು ಕೂಡ ಅವರು ಬಯಸೋದಿಲ್ಲ. ಈ ಭಗವಂತನಲ್ಲಿ ಒಂದಾಗೋದು ಅಂತಂದ್ರೆ ಸಾಯುಜ್ಯ ಅಂತಂದ್ರೆ ಭಗವಂತನಲ್ಲಿ ಒಂದಾಗುವಂಥದ್ದು. ಆಮೇಲೆ ಭಗವಂತನಂತೆ ಅವನ ಒಂದು ಲೋಕದಲ್ಲಿ ಗ್ರಹದಲ್ಲಿ ವಾಸ ಮಾಡುವಂಥದ್ದು ಅದು ಸಾಲೋಕ್ಯ. ಆಮೇಲೆ ಪ್ರಭುವಿನಂತಹ ದೇಹ ಲಕ್ಷಣಗಳನ್ನ ಪಡೆಯುವಂಥದ್ದು ಸಾರೂಪ್ಯ. ಪ್ರಭುವಿನಷ್ಟೇ ಸಮೃದ್ಧತೆಯನ್ನ ಪಡೆಯುವಂಥದ್ದು ಸಾರ್ಷ್ಟಿ. ಆಮೇಲೆ ಸದಾ ಭಗವಂತನ ಸಂಪರ್ಕದಲ್ಲಿ ಇರುವಂಥದ್ದು ಅದು ಸಾಮೀಪ್ಯ ಅನ್ನೋದನ್ನ ತೋರಿಸುತ್ತೆ. ಇದು 5 ತರನಾದಂತಹ ಮುಕ್ತಿ ಘಟ್ಟಗಳನ್ನ ನಾವು ಕಾಣ್ತೇವೆ. ಇಲ್ಲಿ ಮುಕ್ತಾತ್ಮರು ಕೂಡ ಕೃಷ್ಣನಲ್ಲಿ ಪ್ರೇಮ ಭಾವನ ಗಳಿಸಿಕೊಳ್ಳಬಹುದಾಗಿದೆ. ಯಾರು ಮುಕ್ತಾತ್ಮರಿದ್ದಾರೋ ಇವುಗಳನ್ನ ಗಳಿಸಿ ಆದ್ಮೇಲೆನೂ ಕೂಡ ಆ ಘಟ್ಟಗಳನ್ನ ಸಾಧಿಸ್ಕೊಂಡ್ ಆದ್ಮೇಲೆ ಕೂಡ ಮತ್ತೆ ಮುಕ್ತಾತ್ಮರಾಗಬಹುದು. ಸೊ ಕೃಷ್ಣನಲ್ಲಿ ಪ್ರೇಮ ಭಾವನ ಗಳಿಸಿಕೊಳ್ಬಹುದಾಗಿದೆ. ಈ ಮೂಲಕ ಅವರು ಏನ್ ಮಾಡ್ತಾರೆ, ಈ ಯೋಮದ ಗೋಲೋಕಕ್ಕೆ ಉನ್ನತಿಯನ್ನ ಪಡಿಬಹುದು ಅಂತ ಹೇಳ್ತಾರೆ. ಗೋಲೋಕ ಏವ ನಿವಸತಿ ಅಖಿಲಾತ್ಮ ಭೂತೋ ಅಂತ ಅಂದ್ರೆ ಭಗವಂತ ಗೋಲೋಕದಲ್ಲಿ ನೆಲೆಸಿರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಆಧ್ಯಾತ್ಮಿಕ ಯೋಮದಿಂದ ಗೋಲೋಕಕ್ಕೆ ಉನ್ನತಿಯನ್ನ ಪಡೆಯಬಹುದಾಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ವೈಕುಂಠ ಗ್ರಹ ಲೋಕಗಳಿಗೆ ಈಗಾಗಲೇ ಉನ್ನತಿ ಪಡೆದಿದ್ದು ಮೇಲೆ ಹೇಳಲಾದ 4 ಮುಕ್ತಿ ಘಟಕಗಳನ್ನು ಸಾಧಿಸಿರುವ ಜನರು ಕೂಡ ಕೃಷ್ಣ ಪ್ರೇಮವನ್ನ ಗಳಿಸಿಕೊಂಡು ಕೃಷ್ಣ ಲೋಕಕ್ಕೆ ಪಯಣಿಸಬಹುದಾಗಿದೆ. ಇಲ್ಲಿ ನಾವು ಶ್ಲೋಕವನ್ನ ಕಾಣ್ತೇವೆ ಬ್ರಹ್ಮ ಸಂಹಿತೆಯಲ್ಲಿ. ಗೋಲೋಕನಾಮ್ನಿ ನಿಧಾಮ್ನಿ ತಲೇಚ ತಸ್ಯಾಂ ದೇವಿ ಮಹೇಶ ಹರಿಧಾಮ್ನ ಶುತೇಶು ತೇ ಪ್ರಭಾವ ನಿಚಯಾವೀತಾಶ್ಚ ಏನ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ. ಇಲ್ಲಿ ಈ ತನ್ಮೂಲಕ ಆಧ್ಯಾತ್ಮಿಕ ವ್ಯೋಮದ ಗೋಲೋಕಕ್ಕೆ ಉನ್ನತಿಯ ಪಡೆಯಬಹುದಾಗಿದೆ. ಸೊ ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ವೈಕುಂಠ ಗ್ರಹ ಲೋಕಗಳಿಗೆ ಈಗಾಗಲೇ ಉನ್ನತಿ ಪಡೆದಿದ್ದು ಮೇಲೆ ಹೇಳಲಾದ 4 ಮುಕ್ತಿಗಳನ್ನು ಸಾಧಿಸಿದರೆ ಗೋಲೋಕಕ್ಕೆ ಅವರು ಪಯಣವನ್ನ ಬೆಳೆಸಬಹುದು ಅಂತ ಹೇಳ್ತಾರೆ. ಸೊ ಇಲ್ಲಿ ವೈಕುಂಠದಿಂದ ಕೃಷ್ಣ ಲೋಕ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ವೈಕುಂಠ ಲೋಕದಿಂದ ಕೃಷ್ಣಕ್ಕೆ ಹೋಗೋದು ಹೇಗೆ? ಈ 4 ಮುಕ್ತಿಯನ್ನ ಪಡೆದವರು ವೈಕುಂಠವನ್ನ ಪಡಿತಾರೆ ಅಂತ. ಸೊ ಈಗ ಈ ಒಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂತಹ ಶ್ಲೋಕದಲ್ಲಿ ಅತ್ಯಂತ ಕೆಳ ಭಾಗದಲ್ಲಿರುವಂತದ್ದು ದೇವಿ ಧಾಮ ಅಂತ ಕರೀತಾರೆ. ಸೊ ಈ ಒಂದು ಇದರಲ್ಲಿ ಶ್ಲೋಕದಲ್ಲಿ ಸೊ ಗೋಲೋಕ ನಾಮ್ನೆ ನಿಜ ಧಾಮ್ನಿ ತಲೇಚ ತಸ್ಯ ದೇವಿ ಮಹೇಶ ಹರಿ ಧಾಮ್ನೇಶು ತೇಷು ಅಂತ. ಧಾಮ್ನೇಶು ತೇಷು ಅಂದ್ರೆ ಈಗ ಕೆಳಭಾಗದಲ್ಲಿ ಇರುವಂತದ್ದು ದೇವಿ ಧಾಮ. ಅಂದ್ರೆ ಅದೇ ನಾವೀಗ ಇರುವಂತ ಏನು ವಾಸ ಮಾಡ್ತಾ ಇದ್ದೀವಲ್ಲ ಪ್ರಾಪಂಚಿಕ ಧಾಮ, ಇದು ದೇವಿ ಧಾಮನ. ಅದರ ಮೇಲೆ ಇರುವಂತದ್ದು ಮಹೇಶ ಧಾಮ. ಆಮೇಲೆ ಅದರ ಮಹೇಶ ಧಾಮದ ಮೇಲೆ ಇರುವಂತದ್ದು ಹರಿನಿವಾಸ ಅಂತ ಹೇಳಿ ಅದೇ ವೈಕುಂಠ ಲೋಕ ಅಂತ ಕರೀತೇವೆ. ಆ ವೈಕುಂಠ ಲೋಕದ ಮೇಲೆ ಇರುವಂತದ್ದು ಗೋಲೋಕ ಅಂತ ಹೇಳ್ತಾರೆ. ಸೊ ಈ ಮುಕ್ತಿಯನ್ನ ಪಡೆಯದಂತವ್ರು ಆಲ್ರೆಡಿ ಈಗ ವೈಕುಂಠದಲ್ಲಿ ಇದ್ದಾರೆ. ಸೊ ಆ ವೈಕುಂಠ ಲೋಕದಕ್ಕೆ ಅವರು ಉನ್ನತಿ ಪಡೆದ ಹಾಗೆ ಇನ್ನ ಶುದ್ಧ ಭಕ್ತಿಯನ್ನ ಮಾಡಿದ್ರೆ ಆ ಒಂದು ಭೌತಿಕ ಅಭಿಲಾಷೆಗಳನ್ನ ಬಿಟ್ರೆ ಅವರು ಗೋಲೋಕಕ್ಕೆ ವರ್ಗಾಯಿಸಬಹುದು, ಗೋಲೋಕಕ್ಕೆ ಕೂಡ ಉನ್ನತೀಕರಿಸಿಕೊಳ್ಬಹುದು, ಗೋಲೋಕಕ್ಕೆ ಕೂಡ ಅವ್ರು ಬರಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಮತ್ತೆ ಅವನು ಈ 4 ಮುಕ್ತಿ ಘಟಕಗಳನ್ನ ಸಾಧಿಸಿರುವ ಜನರು ಕೂಡ ಕೃಷ್ಣ ಪ್ರೇಮವನ್ನ ಗಳಿಸ್ಕೊಳ್ಬಹುದು. ಕೃಷ್ಣ ಪ್ರೇಮವನ್ನ ಗಳಿಸ್ಕೊಂಡು ಮತ್ತೆ ಕೃಷ್ಣ ಲೋಕಕ್ಕೆ ಅವರು ಬರಬಹುದು, ಅಂದ್ರೆ ಗೋಲೋಕಕ್ಕೆ ಅವರು ಪ್ರಯಾಣವನ್ನ ಬೆಳೆಸಬಹುದು ಅನ್ನೋದನ್ನ ಹೇಳ್ತಾರೆ. ಯಾರಾದ್ರೂ ಓದಿ. ದೇವೋತ್ತಮ ಪರಮಪುರುಷನ ವಿವಿಧ ಬಗೆಯ ಭಕ್ತರಲ್ಲಿ ಕೃಷ್ಣನ ವೃಂದಾವನದ ಮೂಲ ರೂಪದಲ್ಲಿ ಆಕರ್ಷಣೆಯುಳ್ಳ ಭಕ್ತನನ್ನು ಮುಂಚೂಣಿಯಲ್ಲಿರುವವ ಅಥವಾ ಪ್ರಥಮ ವರ್ಗವನೆಂದು ಪರಿಗಣಿಸಲಾಗಿದೆ. ಇಂತಹ ಭಕ್ತನು ವೈಕುಂಠದ ಸಿರಿ ಸಂಪತ್ತಿನಿಂದಾಗಲಿ ಕೃಷ್ಣನು ಅಳಿದ ದ್ವಾರಕಾ ಪಟ್ಟಣದ ಸಂಪತ್ತಿನಿಂದಾಗಲಿ ಆಕರ್ಷಿತನಾಗುವುದಿಲ್ಲ. ಗೋಲೋಕ ಅಥವಾ ವೃಂದಾವನದಲ್ಲಿ ಪ್ರಭು ತೊರೆದ ಲೀಲೆಗಳಿಂದ ಆಕರ್ಷಿತರಾಗುವ ಭಕ್ತರು ಪ್ರಥಮ ವರ್ಗದವರೆಂಬುದು ಶೀಲರೂಪ ಗೋಸ್ವಾಮಿಯವರ ನಿರ್ಣಯವಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಥಮ ವರ್ಗದ ಭಕ್ತರು ಹೇಗಿರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ದೇವೋತ್ತಮ ಪರಮ ಪುರುಷನ ವಿವಿಧ ಬಗೆಯ ಭಕ್ತರಲ್ಲಿ ಎಷ್ಟು ಜನ 3 ತರದ ಭಕ್ತರನ್ನ ನಾವು ಕಂಡ್ವಿ ಈಗ. ಸೊ ಕನಿಷ್ಠ, ಮಧ್ಯಮ ಮತ್ತೆ ಉತ್ತಮ. ಯಾರು ಉತ್ತಮ ಭಕ್ತರಾಗಿರ್ತಾರೋ ಅವರು ಕೃಷ್ಣನ ವೃಂದಾವನದ ಮೂಲ ರೂಪದಲ್ಲಿ ಆಕರ್ಷಣೆಯನ್ನು ಹೊಂದಿರ್ತಾರೆ. ಮತ್ತೆ ಹಾಗಾಗಿ ಅವರು ಮುಂದುವರಿದ ಭಕ್ತರು ಅನ್ನೋದನ್ನ ಹೇಳ್ತಾರೆ. ಅದಕ್ಕಾಗಿ ಅವರಿಗೆ ಪ್ರಥಮ ವರ್ಗದವರಂತ ಪರಿಗಣಿಸಲಾಗುತ್ತೆ. ಇಂಥ ಭಕ್ತರು ಈ ವೈಕುಂಠದಲ್ಲಿ ಏನೆಲ್ಲ ಸಿರಿ ಸಂಪತ್ತುಗಳಿದೆಯೋ, ಈ ಗೋಲೋಕ ಮತ್ತೆ ವೈಕುಂಠಕ್ಕೆ ವ್ಯತ್ಯಾಸವನ್ನ ನಾವು ಕಂಡಾಗ ಗೋಲೋಕದಲ್ಲಿ
ಭಗವಂತ ತನ್ನ ಒಂದು ನೈಜ ಸ್ವರೂಪದಲ್ಲಿ ಇರ್ತಾನೆ, ಮತ್ತೆ ಆ ನೈಜ ಲೀಲೆಗಳ ಜೊತೆಗೆ ಇರ್ತಾನೆ. ಅಂದ್ರೆ ಅವನು ತನ್ನ ಭಕ್ತರ ಜೊತೆಗೆ ಆಟವನ್ನ ಆಡೋದಾಗ್ಲಿ, ಸೊ ಈ ಗೋವುಗಳ ಜೊತೆಗೆ ಆಟವನ್ನ ಆಡೋದಾಗ್ಲಿ, ಮತ್ತೆ ಅಲ್ಲಿ ಎಲ್ರು ಭಗವಂತನ ಆ ಅವ್ರು ಸೋಲಿಸೋದಾಗಿರ್ಬೋದು, ಅಥವಾ ಭಗವಂತನ ಮೇಲೆ ಹತ್ತಿ ಆಟವನ್ನ ಆಡೋದಾಗಿರ್ಬೋದು. ಸೊ ಇಂಥ ಎಲ್ಲ ವಿವಿಧ ರೀತಿಯ ಲೀಲೆಗಳಲ್ಲಿ ತೊಡಗಿರ್ತಾರೆ. ಸೊ ಶಾಶ್ವತವಾದ ಆನಂದದಲ್ಲಿ ಅವ್ರು ಇರ್ತಾರೆ. ಆದ್ರೆ ವೈಕುಂಠದಲ್ಲಿ ಭಗವಂತ ಯಾವಾಗ್ಲೂ ಕೂಡ ಯಜಮಾನನಾಗಿರ್ತಾನೆ, ಒಡೆಯನಾಗಿರ್ತಾನೆ. ಸೊ ಅವನು ರಾಜನ ತರ ಇರ್ತಾನೆ, ಉಳಿದವರು ಎಲ್ಲರೂ ಕೂಡ ಸೇವಕರ ತರ ಇರ್ತಾರೆ. ಸೊ ರಾಜ ವೈಭೋಗದಲ್ಲಿ ಅವನು ಇರ್ತಾನೆ ವೈಕುಂಠ ಲೋಕದಲ್ಲಿ. ಆದ್ರೆ ಇದರಲ್ಲಿ ಗೋಲೋಕದಲ್ಲಿ ಸೊ ಎಲ್ಲರ ಜೊತೆಗೂ ಕೂಡ ಅವನು ಸಂತೋಷ ವಿಲಾಪದಲ್ಲಿ ಅವನು ಇರ್ತಾನೆ ಅನ್ನೋದನ್ನ ನಾವು ನೋಡ್ತೇವೆ. ಹೀಗೆ ವೈಕುಂಠದಲ್ಲಿ ಎಲ್ಲ ಸಿರಿ ಸಂಪತ್ತು ಇದೆ. ಆ ವೈಕುಂಠನೂ ಕೂಡ ಅವನು ಬಯಸೋದಿಲ್ಲ. ಸೊ ಕೃಷ್ಣನ ಆಳಿದ ದ್ವಾರಕಾಪಟ್ಟಣ ಅದು ಕೂಡ ಅವನಿಗೆ ಬೇಡವಾಗತ್ತೆ, ಅದು ಕೂಡ ಆಕರ್ಷಿಸೋದಿಲ್ಲ ಅವನಿಗೆ. ಆದ್ರೆ ಕೇವಲ ಗೋಲೋಕ ಅಥವಾ ವೃಂದಾವನದಲ್ಲಿ ಪ್ರಭು ತೋರಿದ ಲೀಲೆಗಳಿಂದ ಆಕರ್ಷಿತನಾಗ್ತಾನೆ. ಯಾಕಂದ್ರೆ ಗೋಲೋಕ ವೃಂದಾವನ, ಗೋಲೋಕದಲ್ಲಿ ಏನೋ ಅವನು ಮಾಡ್ತಾ ಇದ್ದಾನೋ ಅದೇ ಅವನು ದ್ವಾಪರ ಯುಗದಲ್ಲಿ ಬಂದು ಅದೇ ತನ್ನದಂತಹ ಲೀಲೆಗಳನ್ನ ಈ ವೃಂದಾವನದಲ್ಲಿ ಅವನು ಮಾಡಿರುವಂತದ್ದು. ಸೊ ಅಂತ ಲೀಲೆಗಳಿಗೆ ಅವನು ಆಕರ್ಷಿತನಾಗ್ತಾನೆ. ಹೀಗೆ ಈ ಲೀಲೆಗಳಂತಂದ್ರೆ ಯಾವ್ದು, ನಾವು ವಿವಿಧ ತರನಾದಂತಹ ಈ ರಸಗಳನ್ನ ನಾವು ಕಾಣ್ತೇವೆ, 12 ತರದಂತ ರಸಗಳನ್ನ. ಅದರಲ್ಲಿ ಈ ಪ್ರಥಮ ವಾದಂತವು ಮತ್ತೆ ದ್ವಿತೀಯಕವಾದಂತವುಗಳನ್ನ ಕಾಣ್ತೇವೆ, ಮುಖ್ಯವಾದಂತವು ಮತ್ತೆ ಗೌಣ ರಸಗಳನ್ನ ನಾವು ಕಾಣ್ತೇವೆ. ಸೊ ಈ ಮುಖ್ಯವಾಗಿರುವ ಇದೇನಿದೆಯೋ 5 ಲೀಲೆಗಳ ರಸಗಳು, ಸೊ ಆ ರಸಗಳಲ್ಲಿ ಭಗವಂತ ತೊಡಗಿರ್ತಾನೆ. ಸೊ ಹೀಗೆ ಅವು ಭಕ್ತರನ್ನ ಆಕರ್ಷಿಸುವಂತವು ಅಂತ ಹೇಳಿ. ಸೊ ಭಕ್ತರು ಪ್ರಥಮ ವರ್ಗದವರೆಂದು ಶ್ರೀಲ ಸ್ವಾಮಿ ಅವರು ಇಲ್ಲಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಯಾರಾದ್ರೂ ಓದಿ. ಓಕೆ. ಭಕ್ತಿ ಸೇವೆಯ ಪವಿತ್ರತೆ. ಶ್ರೀಲ ರೂಪ ಗೋಸ್ವಾಮಿ ಅವರು ಈ ಮೊದಲು ನೀಡಿರುವ ಉಪದೇಶಗಳನ್ನು ಈ ಮಾತುಗಳಲ್ಲಿ ಕ್ರೋಢೀಕರಿಸಬಹುದು. ವ್ಯಕ್ತಿಯು ಲೌಕಿಕ ಒಲವುಗಳನ್ನು ಹೊಂದಿರುವ ತನಕ ಅಥವಾ ಆಧ್ಯಾತ್ಮಿಕ ಪ್ರಭೆಯಲ್ಲಿ ಲೀನವಾಗುವ ಅಪೇಕ್ಷೆಯನ್ನು ಹೊಂದಿರುವ ತನಕ ಆತ ಶುದ್ಧ ಭಕ್ತಿ ಸೇವೆಯ ನೆಲೆಯನ್ನು ಪ್ರವೇಶಿಸಲಾರನು. ಭಕ್ತಿ ಸೇವೆಯು ಎಲ್ಲಾ ಐಹಿಕ ಪರಿಗಣನೆಗಳನ್ನು ಮೀರಿದ್ದಲ್ಲದೆ ಅದು ಯಾವೊಂದು ದೇಶ, ವರ್ಗ, ಸಮಾಜ ಅಥವಾ ಸಂದರ್ಭಕ್ಕೆ ಸೀಮಿತವಲ್ಲವೆಂದು ಕೂಡ ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಹೀಗೆ ಇಲ್ಲಿ ಮೊದಲೇ ಹೇಳಿರೋ ಹಾಗೆ ಯಾರೆಲ್ಲ ಈ ಮುಕ್ತಿಯಲ್ಲಿ ತೊಡಗ್ತಾರೋ, ಮುಕ್ತಿ ಅಂತಂದ್ರೆ ಭಗವಂತನಲ್ಲಿ ಲೀನವಾಗುವಂತಹ ಅಪೇಕ್ಷೆ, ಭುಕ್ತಿ ಅಂತಂದ್ರೆ ಈ ಲೌಕಿಕ ಒಲವನ್ನ ಹೊಂದಿರುವಂತವ್ರು. ಸೊ ಯಾವಾಗಿನವರೆಗೂ ಈ ಒಂದು ಆಸಕ್ತಿ ಇರುತ್ತೋ ಅವರು ಭಕ್ತಿ ಸೇವೆಯನ್ನ ಪ್ರವೇಶಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರು ಅನರ್ಹರು, ಭಕ್ತಿಯನ್ನ ಮಾಡ್ಲಿಕ್ಕೆ ಅನರ್ಹರು. ಯಾಕಂದ್ರೆ ನಮ್ದು ಟೈಟಲ್ ಇರೋದೇ ಯಾರು ಭಕ್ತಿ ಸೇವೆಯನ್ನ ಪಡಿಲಿಕ್ಕೆ ಅರ್ಹರಾಗಿರ್ತಾರೆ ಅಂತ. ಸೊ ಭಕ್ತಿ ಮುಕ್ತಿ ಯಾರು ಹೊಂದಿರ್ತಾರೋ, ಸೊ ಅದರಲ್ಲಿ ಆಪೇಕ್ಷೆ ಇರುತ್ತೋ ಅವರು ಈ ಒಂದು ಶುದ್ಧ ಭಕ್ತಿ ಸೇವೆಯನ್ನ ಪ್ರವೇಶಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಭಕ್ತಿ ಸೇವೆ ಎಲ್ಲ ಐಹಿಕ ಪರಿಣಗಳನ್ನ ಮೀರಿದ್ದಲ್ಲದೆ ಅದು ಯಾವುದೇ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ, ಯಾವುದೇ ಒಂದು ರಿಲಿಜನ್ ಆಗಿರ್ಬೋದು, ಯಾವುದೇ ಒಂದು ಸಮಾಜ ಸಂದರ್ಭಕ್ಕೆ ಸೀಮಿತವಲ್ಲವೆಂದು ಕೂಡ ರೂಪ ಗೋಸ್ವಾಮಿ ಹೇಳ್ತಾರೆ. ಈಗ ಭಕ್ತಿ ಅಂತಂದ್ರೆ ಎಲ್ಲರೂ ಏನ್ ಹೇಳ್ತಾರೆ, ಸೊ ನಮ್ದು ಒಂದು ತರ ಭಕ್ತಿ, ಬೇರೆ ಧರ್ಮದ ಒಂಥರ ಭಕ್ತಿ. ಸೊ ಹೀಗೆ ಧರ್ಮಕ್ಕೆ ಆಗ್ಲಿ ಸಮಾಜಕ್ಕಾಗ್ಲಿ ಅದು ಡಿವೈಡ್ ಆಗಿಲ್ಲ ಭಕ್ತಿ ಅನ್ನುವಂಥದ್ದು. ಸೊ ಭಕ್ತಿ ಸೇವೆ ಅನ್ನುವಂಥದ್ದು ಐಹಿಕ ಪರಿಗಣನೆನೇ ಅಲ್ಲ, ಅದು ಒಂದು ಆಧ್ಯಾತ್ಮಿಕವಾದಂತಹ ಪರಿಗಣನೆ ಅಂತ ಹೇಳ್ತಾರೆ. ಹಾಗಾಗಿ ಆಧ್ಯಾತ್ಮಿಕವಾದಂತಹ ಪರಿಗಣನೆಯನ್ನ ಭಕ್ತಿ ಅನ್ನುವಂಥದ್ದು ನಮ್ಗೆ ಭಕ್ತರಿಂದಾನೇ ಬರ್ಲಿಕ್ಕೆ ಸಾಧ್ಯ ವಿನಃ ಆ ಭಕ್ತರಿಂದಾನೇ ನಮ್ಗೆ ನಮ್ಮ ಒಂದು ಭಕ್ತಿ ಅನ್ನುವಂಥದ್ದು ನಮ್ಗೆ ಮೊದ್ಲಿಂದಾನೇ ಇರುವಂತದ್ದು. ನಮ್ಮ ಒಂದು ಸೂಕ್ತವಾದಂತಹ ಪ್ರಜ್ಞೆ ಅಂದ್ರೆ ಮೊದ್ಲಿಂದಾನೇ ನಮ್ಮ ಗೆ ಭಕ್ತಿ ಇರುವಂತದ್ದು. ಆದ್ರೆ ಅದನ್ನ ಜಾಗೃತಗೊಳಿಸ್ಕೊಳ್ಳಿಕ್ಕೆ ನಮ್ಗೆ ಭಕ್ತರ ಸಂಘನೇ ಬೇಕು. ಸೊ ಭಕ್ತಿ ಅನ್ನುವಂಥದ್ದು ಭಕ್ತರಿಂದಾನೇ ಬರುವಂತದ್ದೇ ವಿನಃ ಮತ್ತೆ ಯಾವ್ದಿಂದನೂ ಬರಲ್ಲ. ಈಗ ನೀವು ದೀಪ ಹಚ್ಬೇಕು ಅಂತಂದ್ರೆ ಆ ದೀಪ ಇನ್ನೊಂದು ದೀಪದಿಂದನೇ ಅದು ಉರಿಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ತನ್ನಿಂದ ತಾನೇ ಅದು ಹತ್ಕೊಳ್ಳೋದಿಲ್ಲ. ಹಾಗೇನೆ ನಮಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಅನ್ನೋದು ಒಂದು ಬೀಜ ಹುಟ್ಬೇಕು, ಆ ದೀಪ ಹತ್ಬೇಕು ಅಂತಂದ್ರೆ ಅದು ಭಕ್ತರಿಂದನೇ ಸಾಧ್ಯ ಅನ್ನೋದನ್ನ ಹೇಳ್ತಾರೆ. ಅದನ್ನ ಬಿಟ್ರೆ ಬೇರೆ ಯಾವುದೇ ಧರ್ಮ, ಸಮಾಜ, ಸಂದರ್ಭಕ್ಕೆ ಇದು ಸೀಮಿತವಾಗಿಲ್ಲ ಅನ್ನೋದನ್ನ ಶ್ರೀ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ. ಸೊ ಇವತ್ತಿನ ತರಗತಿಲಿ ಒಂದು ನಿಮ್ಮ ಗುಂಪಿನ ಚಟುವಟಿಕೆ ಇದೆ. ಸೊ ಇದನ್ನ ಎಲ್ರು ಕೂಡ ಈಗಾಗ್ಲೇ ನಾನು ಪೋಸ್ಟ್ ಮಾಡಿದ್ದೆ ನಿಮ್ಮ ಮೇನ್ ಗ್ರೂಪ್ ಅಲ್ಲಿ. ಸೊ ಎಲ್ರು ಕೂಡ ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಇದನ್ನ ಓದ್ಕೊಂಡಿದೀರಾ ಅನ್ಕೊಳ್ತೇನೆ. ಸೊ ನಾನು ಇದು ಮೆನ್ಷನ್ ಕೂಡ ಇದೆ 51 ಮತ್ತೆ 52ನೇ ಪೇಜ್ ಅಲ್ಲಿ ಓದ್ಕೊಂಡು ನೀವು ಈ ಕೆಳಕಂಡಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಿ ಅಂತ ಹೇಳಿ. ಸೊ ಅವು ಯಾವ ಪ್ರಶ್ನೆಗಳನ್ನದನ್ನ ನಾನು ಹೇಳ್ತೀನಿ. ಸೊ ಎಲ್ರು ಕೂಡ
ಗಮನವಿಟ್ಟು ಕೇಳಿ. ಸೊ ನಿಮ್ಮ ಗುಂಪಿನ ಚಟುವಟಿಕೆ ಪ್ರಶ್ನೆಗಳು ಯಾವ್ಯಾವ್ದಿದೆ ಅಂತ ನೀವು ಏನ್ ಮಾಡ್ಬೇಕಾಗಿರೋದು 51, 52ನೇ ಪೇಜನ್ನ ಓದ್ಬೇಕು. ಅದು ಅಧ್ಯಾಯ 5 ಭಕ್ತಿಯ ಸೇವೆಯ ಪವಿತ್ರತೆ ಅನ್ನೋದನ್ನ ತಿಳಿಸುತ್ತೆ. ಅಲ್ಲಿ ಓದಿ ನೀವು ಏನು ಕಲೆ ಹಾಕ್ಬೇಕು ಅಂದ್ರೆ ಭಕ್ತಿ ಸೇವೆಯನ್ನು ಯಾರು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಎಲ್ರಿಗೂ ಆಗ್ತಾ ಇದೆಯಾ? ಅವರದೇ ವಾಯ್ಸ್ ಬೇಕಾಗ್ತದೆ. ಮಾತಾಜಿ ವಾಯ್ಸ್ ಬ್ರೇಕ್ ಆಗ್ತಿದೆ. ಇಲ್ಲ ಮಾತಾಜಿ ಕರೆಕ್ಟ್ ಇದೆ, ನಿಮ್ದೇ ನೆಟ್ವರ್ಕ್ ಸಮಸ್ಯೆ ಇರ್ಬೇಕು. ಹೌದು, ನಿಮ್ದೇ ನೆಟ್ವರ್ಕ್ ಸಮಸ್ಯೆ ಇರೋದು ನೋಡಿ ಮಾತಾಜಿ. ನೆಟ್ವರ್ಕ್ ಇದ್ದ ಜಾಗದಲ್ಲಿ ಬನ್ನಿ. ಓಕೆ. ಸೊ ಭಕ್ತಿ ಸೇವೆ ಯಾರು ಅಭ್ಯಾಸ ಮಾಡಬಹುದು ಎಂಬುದರ ಕುರಿತು ಶ್ರೀಲ ರೂಪ ಗೋಸ್ವಾಮಿ ಅವ್ರ ತತ್ವಗಳು ಯಾವ್ಯಾವ್ದು ಈಗ ನಿಮ್ಗೆ 51, 52ನೇ ಪೇಜ್ ನಲ್ಲಿ ಕೊಟ್ಟಿದ್ದಾರೆ. ಯಾರೆಲ್ಲ ಭಕ್ತಿ ಸೇವೆಯನ್ನ ಮಾಡಬಹುದು, ಆ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಯಾರು ಅರ್ಹರು ಅನ್ನುವಂತ ತತ್ವಗಳನ್ನ ಶ್ರೀಲ ರೂಪ ಗೋಸ್ವಾಮಿ ಅವರು ಹೇಳಿದ್ದಾರೆ. ಆ ತತ್ವಗಳನ್ನ ನೀವು ಕಲೆ ಹಾಕ್ಬೇಕು. ಸೊ ಅವುಗಳನ್ನ ಆ ಪಾಯಿಂಟ್ ಅನ್ನ ನೀವು ತತ್ವಗಳ ರೂಪದಲ್ಲಿ ನೀವು ತಗೊಳ್ಬೇಕು. ಸೊ ಯಾರೆಲ್ಲ ಅಭ್ಯಾಸ ಮಾಡಬಹುದು ಅಂತ, ಭಕ್ತಿ ಸೇವೆಯನ್ನ ಯಾರೆಲ್ಲ ಅಭ್ಯಾಸ ಮಾಡಬಹುದು ಅನ್ನೋದನ್ನ ನೀವಿಲ್ಲಿ ನೋಡಿ. ಮತ್ತೆ ಸೊ ಭಕ್ತಿ ಸೇವೆನ ಯಾವುದೇ ವರ್ಗದವ್ರು ಮಾಡಬಹುದು, ಹೀಗೆ ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಸೊ ಯಾವುದೇ ವರ್ಗದವ್ರು ಮಾಡಬಹುದು. ಸೊ ಇರೋದೇ ಇಲ್ಲ ಅಷ್ಟೇ. ಸೊ ಹಾಗಾಗಿ ನೀವೇ ಅದನ್ನ ನೋಡಿ. ಆಮೇಲೆ ಈ ತತ್ವಗಳನ್ನ ಬೆಂಬಲಿಸಲು ಯಾವ ಪುರಾವೆಗಳಿವೆ? ಸೊ ಮೇಲೆ ಶ್ರೀಲ ರೂಪ ಗೋಸ್ವಾಮಿ ಅವರು ತತ್ವಗಳನ್ನ ಕೊಟ್ಟಿದ್ದಾರೆ ಯಾರು ಅಭ್ಯಾಸ ಮಾಡಬಹುದು ಅಂತ. ಸೊ ಅವುಗಳಿಗೆ ಸಂಬಂಧಿಸಿದ ಹಾಗೆ ಏನು ಉಲ್ಲೇಖ ಇದೆ, ಎಲ್ಲಿ ಅವುಗಳ ಉಲ್ಲೇಖವನ್ನ ಕೊಡಲಾಗಿದೆ, ಅದಕ್ಕೆ ಪುರಾವೆ ಏನು, ಆ ಪುರಾವೆಗಳ ಧರ್ಮ ಗ್ರಂಥಗಳಿಗೆ ಸಂಬಂಧಪಟ್ಟಿರುವಂತದ್ದು. ಲೈಕ್ ಸ್ಕಾಂದ ಪುರಾಣ ಆಗಿರ್ಬೋದು, ಪದ್ಮ ಪುರಾಣ ಆಗಿರ್ಬೋದು. ಸೊ ಅಲ್ಲೇ 52ನೇ ಪೇಜ್ ನಲ್ಲಿ ತಿಳಿಸಿರುವಂತದ್ದು. ಆ ಪುರಾವೆಗಳನ್ನ ನೀವು ಹೇಳ್ಬೇಕು. ಮೂರನೇದ್ದು, ಕೃಷ್ಣ ಪ್ರಜ್ಞೆ ಆಂದೋಲನದ ಬೆಳವಣಿಗೆ ಈ ತತ್ವಗಳು ಹೇಗೆ ಪ್ರಸ್ತುತವಾಗಿವೆ? ಹಾಗಾದ್ರೆ ಈಗಾಗಲೇ ಕೃಷ್ಣ ಪ್ರಜ್ಞೆ ಆಂದೋಲನ ಇದೆ. ಸೊ ಇದರ ಬೆಳವಣಿಗೆ ಮಾಡ್ಬೇಕು ಅಂದ್ರೆ ಈಗ ಮೇಲೆ ನೀವು ಏನು ಕಲೆ ಹಾಕಿದಿರೋ ತತ್ವಗಳು, ಪುರಾವೆಗಳು, ಅವುಗಳಿಗೆ ಹೇಗೆ ಇದು ಬೆಂಬಲಿಸುತ್ತೆ, ಸೊ ಹೇಗೆ ಪ್ರಸ್ತುತವಾಗಿದೆ, ಸೊ ಅವುಗಳ ಪ್ರಕಾರನೇ ಈ ಒಂದು ಕೃಷ್ಣ ಪ್ರಜ್ಞೆ ಆಂದೋಲನ ನಡೀತಾ ಇದೆ, ಮತ್ತೆ ಅದು ಬೆಳವಣಿಗೆ ಕೂಡ ಸಹಕರಿಸುತ್ತೆ ಅನ್ನೋದನ್ನ ಹೇಗೆ ಹೇಳ್ತೀರಾ ಅನ್ನೋದನ್ನ ನೀವು ಈ 3 ಪ್ರಶ್ನೆಗಳಲ್ಲಿ ತಿಳಿಸ್ಬೇಕು. ಪ್ರಶ್ನೆ ಅರ್ಥ ಆಯ್ತು ಅನ್ಕೊಳ್ತೇನೆ. ಈ ಗುಂಪಿನ ಚಟುವಟಿಕೆ ಪ್ರಶ್ನೆ ಅರ್ಥ ಆಯ್ತಾ? ಹಾ ಮಾತಾಜಿ ಅರ್ಥ ಆಯ್ತು. ಅರ್ಥ ಆಗಿದೆ. ಯಾರಿಗೆ ಅರ್ಥ ಆಗಿಲ್ಲ ಕೇಳ್ಬೋದು, ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ನಾನು ಇನ್ನೊಮ್ಮೆ ವಿವರಿಸ್ತೀನಿ. ಈ ಆಶ್ರಯ ಗೋಪಿ ದೇವಿ ದಾಸಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದಿರಾ? ಏನಾದ್ರು ಹೇಳೋದಿದೆಯಾ? ಇಲ್ಲ ಮಾತಾಜಿ, ನಾನು ರೀಡಿಂಗಿಗೆ ಅಂತ ಮಾಡಿದ್ದು, ಮತ್ತೆ ಓದಿದ್ದಿಲ್ಲ ಅವರು. ಪರವಾಗಿಲ್ಲ. ಹಾ, ಹರೇ ಕೃಷ್ಣ. ರೀಡಿಂಗ್ಗೆ ನಾನು ಅನ್ಮ್ಯೂಟ್ ಮಾಡಲ್ಲ. ಮತ್ತೆ ಅನ್ಮ್ಯೂಟೇ ಇರ್ತೀರಾ ನೀವು, ನೀವೇ ಓದಿ ನೋಡ್ಕೊಂಡು. ಯಾರಿರುತ್ತೆ. ಮತ್ತೆ ಇವರು ಬಿ ಮಂಗಲ ಮಾತಾಜಿನೂ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಏನ್ ಪ್ರಶ್ನೆ ಇದೆಯಾ ನಿಮ್ಗೆ ಇದಕ್ಕೆ, ಗುಂಪಿನ ಚಟುವಟಿಕೆಗೆ? ಏನ್ ಪ್ರಶ್ನೆ ಕೇಳೋದಿದೆಯಾ ಅದ್ರ ಮೇಲೆ? ಬಿ ಮಂಗಲ ಮಾತಾಜಿ ರೀಡಿಂಗಿಗೆ ಮಾಡಿರೋದು ಮಾತಾಜಿ, ಯಾವಾಗ್ಲೇ ಮಾಡಿದ್ರು ಅವ್ರು. ಹ್ಯಾಂಡ್ ಡೌನ್ ಮಾಡಿ ಎಲ್ರು. ಹರೇ ಕೃಷ್ಣ. ಓಕೆ, ಎಲ್ರಿಗೂ ಪ್ರಶ್ನೆ ಅರ್ಥ ಆಯ್ತು ಅನ್ಕೊಳ್ತೀನಿ. ನಾನೀಗ ಗ್ರೂಪ್ ಅನ್ನ ಮಾಡ್ತೀನಿ, ಬ್ರೇಕ್ಔಟ್ ರೂಮ್ ಮಾಡ್ತೀನಿ. ಎಷ್ಟು ಜನ ಇದ್ದೀರಾ? ಮತ್ತೊಂದು ಮತ್ತೆ ನಾಲ್ಕು ಗುಂಪುಗಳನ್ನ ಮಾಡ್ಲಾ? ಸರಿ ಮಾತಾಜಿ. ಸೊ ನೀವು 51, 52 ಪೇಜ್ ಓದ್ಕೊಂಡು ಈ 3 ಪ್ರಶ್ನೆಗಳಿಗೆ ಸೆಪರೇಟ್ ಆಗಿ ಪಾಯಿಂಟ್ಸ್ ಅನ್ನ ತಗೊಂಡು ಅಲ್ಲಿ ನೀವು ಡಿಸ್ಕಸ್ ಮಾಡ್ಕೊಂಡು ಯಾರು ಪ್ರೆಸೆಂಟ್ ಮಾಡೋರಿದ್ರು ಅವ್ರು ಬಂದು ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೇನೆ. ನಿಮ್ಮ ಸಮಯ ಈಗ ಶುರು ಆಗುತ್ತೆ. ಹರೇ ಕೃಷ್ಣ. ಎಲ್ರು ಕೂಡ ಜಾಯಿನ್ ಆಗಿ ಬ್ರೇಕ್ಔಟ್ ರೂಮ್ಗೆ. ನಾನು ಮತ್ತೆ ಬ್ರೇಕ್ಔಟ್ ರೂಮಿಗೆ ಬರ್ತೇನೆ ನಾನು.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕ್ಬಿಡ್ಲಾ ಮಾತಾಜಿ ಇವಾಗ? ಅಟೆಂಡೆನ್ಸ್ ಕೊಡಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿ ಪೋಸ್ಟ್ ಮಾಡ್ತಾರೆ ಈ ಚಾಟ್ ಬಾಕ್ಸ್ ಅಲ್ಲಿ. ಬರ್ಲಿಲ್ಲ ಮಾತಾಜಿ ಅಟೆಂಡೆನ್ಸ್. ಬರ್ಲಿಲ್ವಾ? ಇಲ್ಲ ಬಂದಿಲ್ಲ ಮಾತಾಜಿ. ಬಂದಿಲ್ಲ ಮಾತಾಜಿ. ಹಾಕಿದೀರಾ? ಮಾತಾಜಿ ವಾಟ್ಸಪ್ ವೆಬ್ ಅಲ್ಲಿ ಲೋಡ್ ಆಗ್ತಿದೆ, ನಾನು ಹಾಕ್ತೀನಿ ಮತ್ತೆ. ಇಲ್ಲ ಈ ವೆಬ್ ಅಲ್ಲಿ ಡೌನ್ಲೋಡ್ ಆಗ್ಬೇಕು ಮಾತಾಜಿ, ಅದು ಆಯ್ತು ಟ್ಯಾಬಲ್ ಇದಾಗಿರೋದ್ರಿಂದ ಅಂದ್ರೆ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ, ಜಯಲಕ್ಷ್ಮಿ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಭಕ್ತಿ ಸೇವೆಯನ್ನು ಯಾರು ಅಭ್ಯಾಸ ಮಾಡಬಹುದು ಎಂಬುದರ ಕುರಿತು ಶ್ರೀಲರೂಪ ಗೋಸ್ವಾಮಿ ಅವರ ತತ್ವಗಳು ಯಾವುದು ಅಂತ ಕೇಳಿದರೆ, ಭಕ್ತಿ ಸೇವೆಯನ್ನು ನಾವು ಯಾರು ಕೂಡ ಮಾಡ್ಬೋದು, ಯಾರು ಕೂಡ ಅಭ್ಯಾಸ ಮಾಡ್ಬೋದು. ಶೂದ್ರರು ಕೂಡ ಭಕ್ತಿ ಸೇವೆ, ಶುದ್ಧ ಭಕ್ತಿ ಸೇವೆಯಿಂದ ವೈಷ್ಣವ ಆಗ್ಬೋದು. ಬ್ರಾಹ್ಮಣನಿಗೆ ಅಲ್ಲದೆ ಒಬ್ಬ ಶೂದ್ರನಾದವನು ಕೂಡ ಈ ಶುದ್ಧ ಭಕ್ತಿ ಸೇವೆಯಿಂದ ಅವನು ಸೇವೆಯಲ್ಲಿ ಅವನು ವೈಷ್ಣವ ಆಗ್ಬೋದು. ಹಾಗೆ ಈ ಭಕ್ತಿ ಈ ತತ್ವಗಳನ್ನು, ಎರಡನೇದು, ಈ ತತ್ವಗಳನ್ನು ಬೆಂಬಲಿಸಲು ಯಾವ ಪುರಾವೆಗಳಿವೆ ಅಂತ ಕೇಳ್ತಾ ಇದ್ದಾರೆ. ಭಕ್ತಿ ಸೇವೆ ಫಸ್ಟ್ ಇದಕ್ಕೆ ಪ್ರತಿಯೊಬ್ಬನಿಗೆ ಭಕ್ತಿ ಸೇವೆ ಸಲ್ಲಿಸಲಿಕ್ಕೆ ಪ್ರತಿಯೊಬ್ಬನಿಗೆ ಹಕ್ಕಿದೆ, ಅವನಿಗೆ ಹಕ್ಕಿದೆ. ಇದು ಎರಡನೇದಕ್ಕೆ ತತ್ವಗಳನ್ನು ಬೆಂಬಲಿಸಲು ಯಾವ ಪುರಾವೆಗಳಿವೆ ಅಂದ್ರೆ ಪದ್ಮಪುರಾಣದಲ್ಲಿದೆ. ಇವರು ಯಾರು ಭಕ್ತಿ ಸೇವೆಯನ್ನು ಯಾರು ಕೂಡ ಅಭ್ಯಾಸ ಮಾಡ್ಬೋದು, ಅದು ಅವರಿಗೆ ಜನ್ಮ ಸಿದ್ಧ ಹಕ್ಕಿದೆ. ಇದನ್ನು ರೂಪ ಗೋಸ್ವಾಮಿ ಅವರು ಕೂಡ ಅವರು ವಿಶೇಷವಾಗಿ ಅವರು ತಿಳಿಸಿದ್ದಾರೆ. ಪದ್ಮಪುರಾಣದಲ್ಲಿ ಒಂದು ಪ್ರಸಂಗವನ್ನು ಕೂಡ ಅವರು ತಿಳಿಸಿದ್ದಾರೆ. ಅಂದ್ರೆ ಅವರು ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ವಶಿಷ್ಠ ಮುನಿಗಳು ದಿಲೀಪ ಮಹಾರಾಜನನ್ನು ಉದ್ದೇಶಿಸಿ ಅವರಿಗೆ ಹೇಳ್ತಾ ಇರೋದು ಭಕ್ತಿ ಸೇವೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಜಾತಿ, ಯಾವ ವರ್ಣಾಶ್ರಮ ಧರ್ಮದ ಬಗ್ಗೆ ಕೂಡ ಇದಿಲ್ಲ, ಅಂದ್ರೆ ಭೇದ ಇಲ್ಲದೆ ಎಲ್ಲರೂ ಭಕ್ತಿ ಸೇವೆಯನ್ನು ಆಚರಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಯೂರ ಧ್ವಜ ಎನ್ನುವ ದೇಶದಲ್ಲಿ ಕೂಡ ಶೂದ್ರರಿಗಿಂತ ಅವರು ಕೀಳಾಗಿರುವಂತ ಅಂತ ಕೆಳಜಾತಿಯ ಜನರು ಕೂಡ ವೈಷ್ಣವ ಪಂಥದಲ್ಲಿ ಅವರು ಭಕ್ತಿ ಸೇವೆಯ ಪಂಥದಲ್ಲಿದ್ದವರು ಕೂಡ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಅವರು ಅವರಿಗೆ ದೀಕ್ಷೆ ನೀಡಿದ್ದಾರೆ. ಅವರು ಹಣೆಯಲ್ಲಿ ತಿಲಕ ಇಟ್ಕೊಂಡು, ಕೈಗಳು ಮತ್ತೆ ಕೊರಳಿಗೆ ತುಳಸಿ ಮನೆಗಳನ್ನು ಅವರು ಧರಿಸಿಕೊಂಡು, ಅವರ ಈ ವಸ್ತ್ರ ಭೂಷಣಗಳಲ್ಲಿ ಅವರು ಸಾಕ್ಷಾತ್ ವೈಕುಂಠದಿಂದ ಬಂದವರಾಗಿ ಅವರು ಕಾಣ್ತಾರೆ. ಹಾಗೆ ಅವರು ಎಷ್ಟು ಚಂದ ಕಾಣ್ತಾ ಇದ್ದಾರೆ ಅಂದ್ರೆ ಅವ್ರ ತಕ್ಷಣ ಅವರು ಸಾಮಾನ್ಯ ಬ್ರಾಹ್ಮಣರನ್ನು ಕೂಡ ಮೀರಿಸುವವರ ಹಾಗೆ ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯ ಆಂದೋಲನದ ಮೂರನೇದು ಪ್ರಶ್ನೆ, ಕೃಷ್ಣ ಪ್ರಜ್ಞೆಯ ಆಂದೋಲನದ ಬೆಳವಣಿಗೆಗೆ ಈ ತತ್ವ ಹೇಗೆ ಪ್ರಸ್ತುತವಾಗಿದೆ ಅಂದ್ರೆ ಇದರಲ್ಲಿ ಹರಿಭಕ್ತಿ ವಿಲಾಸದಲ್ಲಿ ಹೇಳ್ತಾ ಇದ್ದಾರೆ. ಹರಿಭಕ್ತಿ ವಿಲಾಸದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇವರು ಕಂಚು ಎಂಬ ಲೋಹಕ್ಕೆ ಪಾದರಸವನ್ನು ಸೇರಿಸಿದ್ರೆ ಹೇಗೆ ಬಂಗಾರ ಆಗ್ತದೆ, ಹಾಗೆ ನಮ್ಮ ಈ ಸೂಕ್ತ ರೀತಿಯಲ್ಲಿ ನಮ್ಮ ವೈಷ್ಣವ ಪಂಥದ ದೀಕ್ಷೆ ಪಡೆದ ವ್ಯಕ್ತಿ ಅವನು ಬ್ರಾಹ್ಮಣ, ಖಂಡಿತವಾಗಿ ಅವನು ಬ್ರಾಹ್ಮಣ ಆಗ್ತಾನೆ. ಅವನು ಪ್ರಮಾಣಭೂತರ ಅಂದ್ರೆ ನಮ್ಮ ಗುರು ಪರಂಪರೆಯ ಮಾರ್ಗದರ್ಶನದಿಂದ ನಡೆಯುವ ಸದ್ಗುಣಗಳು ಯಾರನ್ನು ಕೂಡ ಅವರು ಬೇಕಾದ್ರೆ ಅವನು ವೈಷ್ಣವ ಪಂಥಕ್ಕೆ ಪರಿವರ್ತಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೀವು ಶೂದ್ರರು ಅಂತ ಹೇಳಿದ್ರಿ ಫಸ್ಟ್ ಸ್ಟಾರ್ಟಿಂಗು,
ವೈಷ್ಣವ ಆಗ್ಬಹುದು ಅಂತ. ಸೊ ಅದಕ್ಕೆ ಬೆಟರ್ ನಿಮ್ದು ಉಲ್ಲೇಖ ಏನಾಯ್ತು, ಮಯೂರ ಧ್ವಜ ಆಯ್ತು. ಆ ಒಂದು ಶೂದ್ರರು ವೈಷ್ಣವರಾಗೋದಕ್ಕೆ ಮಯೂರ ಧ್ವಜದ ಉದಾಹರಣೆ ಕರೆಕ್ಟ್ ಇದೆ, ಉಲ್ಲೇಖ ಕರೆಕ್ಟ್ ಇದೆ. ಸೊ ಕಂಚು ಲೋಹದ ಸಾದೃಶ್ಯ. ಇದು ಕೃಷ್ಣ ಪ್ರಸ್ತುತತೆಯನ್ನ ನೀವು ಹೇಳಲಿಲ್ಲ. ಇಟ್ಸ್ ಓಕೆ ಮಾತಾಜಿ, ಉದಾಹರಣೆ ಕೊಡ್ಬೇಕಿತ್ತು ಪ್ರಸ್ತುತತೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ನೆಕ್ಸ್ಟ್ ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮ್ದು ರೂಮ್ ನಂಬರ್ 1, ಅದರಲ್ಲಿ 7 ಮೆಂಬರ್ಸ್ ಇದ್ವಿ. ಅನಂತ್ ಕುಲಕರ್ಣಿ ಪ್ರಭುಜಿ, ವಿನಿತಾ ಕೀರ್ತಿದ ಮಾತಾಜಿ, ಭವ್ಯೇಶ್ ಮಾತಾಜಿ, ದಾಮೋದರ್ ಹರಿದಾಸ್ ಪ್ರಭುಜಿ, ಪ್ರವೀಣ ನಾರಾಯಣ್ ಮಾತಾಜಿ ಮತ್ತು ಲಕ್ಷ್ಮೀ ಡಿ ಮಾತಾಜಿ. ಇಷ್ಟು ಜನ ನಾವಿದ್ವಿ. ಅದರಲ್ಲಿ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಭಕ್ತಿ ಸೇವೆಯನ್ನು ಯಾರು ಅಭ್ಯಾಸ ಮಾಡಬಹುದು ಎಂಬುದರ ಕುರಿತು ಶ್ರೀಲ ರೂಪ ಗೋಸ್ವಾಮಿಯವರ ತತ್ವಗಳು ಯಾವುವು ಅಂತ ಹೇಳಿದಾಗ, ಈ ಭಕ್ತಿ ಸೇವೆ ಒಂದು ವರ್ಗಕ್ಕೆ ಸೇರಿದಂತಹುದು ಅಲ್ಲ ಇದು, ಅಥವಾ ಒಂದು ಸಮಾಜಕ್ಕೂ ಸೇರಿದಂತಹುದು ಅಲ್ಲ. ಇದು ಪ್ರತಿಯೊಬ್ಬರಿಗೂ ಸಿಗುವಂತಹದ್ದು ಈ ಭಕ್ತಿ ಸೇವೆ. ಪ್ರತಿಯೊಬ್ಬರೂ ಮಾಡಬೇಕಾದಂತಹದ್ದು ಈ ಭಕ್ತಿ ಸೇವೆ ಅಂತ. ಇದು ಲೋಕೋತ್ತರವಾದದ್ದು, ಕಾರಣರಹಿತವಾದದ್ದು, ಇದು ಕಾರಣ ಇಲ್ಲದೆ ಇರುವಂತಹದ್ದು. ಇದು ಯಾವ ತಾರತಮ್ಯನೂ ಇಲ್ಲ ಇಲ್ಲಿ. ಅಂದ್ರೆ ಎಲ್ರಿಗೂ ತೆರೆದದ್ದಾಗಿದೆ ಇದು ಅಂತ. ಅದು ಈ ಒಂದು ಭಕ್ತಿ ಸೇವೆ ಈ ಜೀವಿಗಳ ಒಂದು ಸಹಜ ವೃತ್ತಿನೂ ಸಹ. ಹೇಗೆ ಅಂದ್ರೆ ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ್ ಅಂತ ಹೇಳ್ತಾರಲ್ಲ ಹಾಗೆ. ಇದಕ್ಕೊಂದು ಎಕ್ಸಾಂಪಲ್ ನಾವು ಕೊಡಬಹುದು. ಅಂದ್ರೆ ಹರಿದಾಸ್ ಠಾಕೂರ್ ಅವರನ್ನ ನಾವು ಎಕ್ಸಾಂಪಲ್ ಕೊಡ್ಬಹುದು. ಅಂದ್ರೆ ಯಾವ ಒಂದು ಭಕ್ತಿ ಯಾವ ಒಂದು ಸಮಾಜಕ್ಕೆ ಅಥವಾ ಸಂದರ್ಭಕ್ಕೆ ಅಥವಾ ಯಾವುದೇ ಒಂದು ದೇಶಕ್ಕೆ ವರ್ಗಕ್ಕೆ ಸೀಮಿತ ಅಲ್ಲ ಅನ್ನೋದಕ್ಕೆ. ಇನ್ನ 2ನೇದಕ್ಕೆ ಬಂದಾಗ, ಇಲ್ಲಿ ನಾವು ಪದ್ಮ ಪುರಾಣದೊಂದು, ಮಯೂರ ಧ್ವಜ ದೇಶದಲ್ಲಿ ಅದ್ರದ್ದೊಂದು, ಮತ್ತೆ ಹರಿಭಕ್ತಿ ವಿಲಾಸದ್ದು, ಈ 3 ನಾವು 3 ಪುರಾವೆಗಳನ್ನ ನಾವು ಈ ತತ್ವಗಳನ್ನ ಬೆಂಬಲಿಸೋದಕ್ಕೆ ಕೊಡ್ಬೋದಾಗಿದೆ. ಪದ್ಮ ಪುರಾಣದಲ್ಲಿ ವಸಿಷ್ಠ ಮುನಿಗಳು ದಿಲೀಪ ರಾಜನಿಗೆ ಹೇಳುವಂತಹ ಮಾತು, ಭಕ್ತಿ ಸೇವೆ ಯಾರು ಬೇಕಾದ್ರೂ ಮಾಡಬಹುದು. ಹೇಗೆ ಅಂದ್ರೆ ಈ ಮಾಘ ಮಾಸದಲ್ಲಿ ನಾವೇನ್ ಮಾಡ್ತೇವೆ, ಬೆಳಿಗ್ಗೆ ಸ್ನಾನವನ್ನ ಬೇಗ ಎದ್ದು ಸ್ನಾನವನ್ನ ಆಚರಿಸಿ ನಾವು ಟೆಂಪಲ್ ಹೋಗ್ತೇವೆ, ಅಲ್ಲಿ ಭಕ್ತಿ ಸೇವೆಯನ್ನ ನಾವು ಮಾಡ್ತೇವೆ. ಅದೇ ರೀತಿ ಈ ಒಂದು ಭಕ್ತಿ ಸೇವೆ, ಆ ಸ್ನಾನ ಮಾಡುವಂತಹದ್ದು ಎಲ್ರಿಗೂ ಇದೆ, ಅದು ಎಲ್ರಿಗೂ ಸಿಗುತ್ತೆ. ಸ್ನಾನ ಮಾಡುವಂತಹದ್ದು ಅದು ಇಂಥವ್ರಿಗೆ ಅಂತ ಏನು ಇಲ್ಲ. ಹಾಗಾಗಿ ಅದು ಒಂದು ಎಕ್ಸಾಂಪಲ್ ಅನ್ನ ಇಲ್ಲಿ ನಾವು ತಗೊಂಡಿದ್ದೇವೆ ಪದ್ಮ ಪುರಾಣದಿಂದ. ಆಮೇಲೆ ಮಯೂರ ಧ್ವಜ ದೇಶದಲ್ಲಿ ಅದು ಸಹ ಅದು ಸ್ಕಂದ ಪುರಾಣದಿಂದ ತಗೊಂಡಿರುವಂತಹದ್ದು. ಹೇಗೆ ಒಂದು ಅತ್ಯಂತ ಅಂದ್ರೆ ಹರೇ ಕೃಷ್ಣ ಮಾತಾಜಿ. ಇದು ಹೇಳಿ 3ನೇ ಪ್ರಶ್ನೆಗೆ ಉತ್ತರ ಹೇಳಿ. 3ನೇ ಪ್ರಶ್ನೆ. ಓಕೆ, ಥ್ಯಾಂಕ್ ಯು. 3ನೇ ಪ್ರಶ್ನೆಗೆ ಉತ್ತರ ಅಂತ ಅಂದ್ರೆ, ಈಗ ಪ್ರಭುಪಾದರು ಅಲ್ಲಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಹಿಪ್ಪಿಗಳನ್ನ ಈ ಹಿಪ್ಪಿಗಳು ಅಂದ್ರೆ ಅವ್ರಿಗೆ ಏನು ಗೊತ್ತೇ ಇಲ್ಲ ಅಂತಹವ್ರನ್ನ ಅವರು ಭಕ್ತರನ್ನಾಗಿ ಮಾಡಿದ್ರು. ಹಾಗೇನೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದ ನಂತರ ಯಾವ ರೀತಿ ಬದಲಾಗಿದೆ, ನಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳು ಬಂದಿದ್ದಾವೆ, ಆ 4 ತತ್ವಗಳನ್ನ ನಾವು ಅನುಸರಿಸೋದು. ಆಮೇಲೆ ಭಗವಂತನಿಗೆ ಆಹಾರವನ್ನ ತಯಾರಿಸಿ ಅವನು ಭೋಗವನ್ನ ಇಟ್ಟು ಅದನ್ನು ಪ್ರಸಾದವನ್ನಾಗಿ ತಗೊಳ್ಳುವಂತಹುದು. ಈ 4 ನಿಯಮಗಳನ್ನು ನಾವು ಯಾವಾಗಲೂ ಪಾಲನೆ ಮಾಡ್ತಾ ಎಷ್ಟು ನಮ್ಮಲ್ಲಿ ಒಂದು ಉತ್ತಮವಾದ ನಡತೆಗಳು ನಮ್ಮಲ್ಲಿ ಬಂದಿದ್ದಾವೆ ಅನ್ನೋದನ್ನ ನಾವು ಕಾಣಬಹುದು ಅಂತ ಹೇಳ್ತಾ ಇದ್ದಾನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಮಾಲಾಶ್ರೀ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ನಮ್ದು ರೂಮ್ ನಂಬರ್ 2 ಮಾತಾಜಿ. ಅಲ್ಲಿ 1 ನಿಮಿಷ. 2ನಾ? ಹೇಳಿದಾರಲ್ಲ ಜ್ಯೋತಿಶ್ರೀ ಮಾತಾಜಿ ಅವರು 2 ಅಲ್ಲ ಮಾತಾಜಿ? 1 ಮಾತಾಜಿ. 1ನಾ? ಓಕೆ, ನಂಬರ್ 1. ಎಸ್ ಅಲ್ಲಿ ಶೋಭಾ ಎನ್ ಮಾತಾಜಿ, ಶ್ರುತಿ ಎಸ್ ಜೆ ಮಾತಾಜಿ, ಉಷಾ ಪ್ರಕಾಶ್ ಮಾತಾಜಿ, ಆಚಾರ್ಯ ದೇವಿದಾಸಿ, ಐಶ್ವರ್ಯ ಗೌರಿ ಮತ್ತೆ ಲಕ್ಷ್ಮೀ ಸುಶೀಲಾ ದೇವಿದಾಸಿ ಮಾತಾಜಿ, ಮತ್ತೆ ಮುನಿಪಾಲ್ ನಾರಾಯಣ್ ದಾಸ್ ಇವರಿದ್ರು ಮಾತಾಜಿ. ನಾನು ಮೊದಲೇ ಟೈಮ್ ಹೇಳ್ತಾ ಇರೋದು, ಏನಾದ್ರು ತಪ್ಪಾದ ಕ್ಷಮಿಸಿ. ಇದು ಮೊದಲೇ ಪ್ರಶ್ನೆಗೆ ಭಕ್ತಿ ಸೇವೆಯನ್ನು ಯಾರು ಅಭ್ಯಾಸ ಮಾಡಬಹುದು
ಎಂಬುದರ ಕುರಿತು ಶಿಲಪ್ರಭು ರೂಪ ಗೋಸ್ವಾಮಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಭಕ್ತಿ ಸೇವೆಯನ್ನು ಮಾಡ್ಬೋದು. ಅಂದ್ರೆ ಕೃಷ್ಣ ಪ್ರಜ್ಞೆವಂತರಾಗಲು ಎಲ್ಲರಿಗೂ ಜನ್ಮಸಿದ್ಧ ಹಕ್ಕಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಮತ್ತೆ ಇದು ಭಕ್ತಿ ಸೇವೆ ಯಾವುದೇ ದೇಶ ಆಗ್ಲಿ, ವರ್ಗ ಆಗ್ಲಿ, ಯಾವುದೇ ಸಮಾಜ ಆಗ್ಲಿ, ಯಾವುದೇ ಸಂದರ್ಭಕ್ಕೆ ಆಗ್ಲಿ ಇದು ಸೀಮಿತವಾಗಿದ್ದಿಲ್ಲ. ಎಲ್ರೂ ಕೂಡ ಈ ಭಕ್ತಿ ಸೇವೆಯನ್ನು ಮಾಡ್ಬೋದು. ಮತ್ತೆ ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಆಸೆ ಇಲ್ಲದೆ, ಯಾವುದೇ ಮತ್ತೆ ಅಡೆತಡೆ ಇಲ್ಲದೆ, ಸಂದರ್ಭದ ಅಡೆತಡೆ ಇಲ್ಲದೆ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಜವಾಗಿ ಭಕ್ತಿಯ ಸೇವೆಯನ್ನು ಮಾಡ್ಬೋದು ಅಂತ ಇಲ್ಲೇ ಹೇಳ್ತಾ ಇದ್ದಾರೆ ಮಾತಾಜಿ. ಎರಡನೇ ಪ್ರಶ್ನೆಗೆ ಪುರಾವೆಗಳು ಕೊಡ್ಬೇಕಂತ ಹೇಳಿದ್ದಾರೆ. ಎಲ್ಲರೂ ಹೇಳಿದ ಪ್ರಕಾರ ನಾವು ಇಲ್ಲಿ ಹೇಳಿದ ಪ್ರಕಾರ ಇಲ್ಲಿ ಪ್ರಸಂಗಗಳು ಅಂತಂದ್ರೆ ಒಂದು ಪದ್ಮ ಪುರಾಣದಿಂದ ಪುರಾವೆಗಳು ತಗೊಂಡಿದ್ವಿ ಮಾತಾಜಿ. ಅವರು ವಶಿಷ್ಠ ಮುನಿಗಳು ಹೇಳ್ತಾ ಇದ್ದಾರೆ ದಿಲೀಪ್ ಮಹಾರಾಜ್ ಅವ್ರ ಬಗ್ಗೆ, ಅದು ಒಂದು. ಮತ್ತೆ ಮಯೂರ್ ಧ್ವಜದ, ಇಲ್ಲಿ ಮಯೂರ್ ಧ್ವಜದ ದೇಶದಲ್ಲಿ ಎಲ್ಲಾ ಶೂದ್ರಗಳಿಂದ ಶೂದ್ರ ಅವರು ಕೀಳೆಂದು ಎಣಿಸಿಕೊಳ್ಳುವ ಕೆಳಜಾತಿಯ ಜನರು ಕೂಡ, ಅವರು ಕೂಡ ವೈಷ್ಣವ ಅಂದ್ರೆ ಭಕ್ತಿ ಸೇವೆ ಮಾಡಿ ವೈಷ್ಣವರಾಗಿ ಹರೇ ಕೃಷ್ಣ. ಇದ್ದಾರೆ. ಹರೇ ಕೃಷ್ಣ. ಮೂರನೇ ಪ್ರಶ್ನೆ ಉತ್ತರ ಹೇಳಿ, ಯಾಕಂದ್ರೆ ಈಗಾಗಲೇ ರಿಪೀಟ್ ಮಾಡಿದಾರಲ್ಲ, ರಿಪೀಟ್ ಆಗ್ಬೇಡಿ. ಅವ್ರು ಹೇಳಿದ್ರೆ ಅದೇ ಇದ್ರೆ ಅವ್ರು ಹೇಳಿರೋದು ಅದೇ ಅಂತ ಹೇಳ್ಬಿಡಿ. ಉದಾಹರಣೆ ನಾವು ತಗೊಂಡಿದ್ವಿ ಮಾತಾಜಿ. ಇದರಲ್ಲಿ ಜಗಾಯಿ ಮದಾಯಿ ಬಗ್ಗೆನು ಅವರು ತುಂಬಾ ಇದು ಮಾಡ್ತಾ ಇದ್ರು. ಅಂದ್ರೆ ಅವರು ಕೂಡ ತುಂಬಾ ಮೋಸಗಾರ ಆಗ್ಲಿ, ಎಲ್ಲಾ ಇದನ್ನ ಕೆಟ್ಟ ಕಾರ್ಯಗಳನ್ನ ಮಾಡ್ತಿದ್ರು. ಅವರು ಕೂಡ ಚೈತನ್ಯ ಮಹಾಪ್ರಭುಗಳ ಇದ ಕೃಪೆಯಿಂದ ಅವರು ಭಕ್ತಿ ಸೇವೆ ಮಾಡಿದ್ರು. ಮತ್ತೆ ಚಿತ್ರಕೇತು ಅವರು, ಮತ್ತೆ ಮೃಗಾರಿ, ಇವರೆಲ್ಲ ಕೂಡ ವಾಲ್ಮೀಕಿ ಅವರೆಲ್ಲ ಕೂಡ ನಾರದ್ ಮತ್ತೆ ಭಕ್ತಿ ಸೇವೆ ಮಾಡ್ಬಿಟ್ಟು ಅವರು ಕೂಡ ಮುಂದೆ ಭಕ್ತಿಯಲ್ಲಿ ಬಂದ್ರು. ಅದನ್ನ ಉದಾಹರಣೆ ಆಗಿ ತಗೊಂಡಿದ್ವಿ. ಮತ್ತೆ ಮೂರನೇ ಕ್ವಶನ್ಗೆ ಇದು ಏನಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಆಂದೋಲನದಲ್ಲಿ ಹೇಗೆ ಬೆಳವಣಿಗೆ ಆಗಬಹುದು ಅಂತಂದ್ರೆ, ಈಗ ಪ್ರಭುಪಾದಕರು ಎಲ್ಲಾ ಕಡೆ ಪ್ರಚಾರ ಮಾಡಿಬಿಟ್ಟು ಹಿಪ್ಪೀಸ್ನ ಹ್ಯಾಪಿಯಾಗಿ ಮಾಡಿದ್ರು. ಅಂದ್ರೆ ಅವ್ರನ್ನ ಭಕ್ತರಾಗಿ ಮಾಡಿದ್ರು. ಮತ್ತೆ ನಾವು ಕೂಡ ಭಕ್ತಿ ಸೇವೆ ಮಾಡಿದರೆ, ದೀಕ್ಷೆಯನ್ನು ಪಡೆದರೆ, ಗುರುಗಳ ಆಶ್ರಯ ಪಡೆದರೆ ನಾವು ಭಕ್ತರಾಗ್ಬೋದು, ಒಳ್ಳೆ ಅಲ್ಲಿ ಬೆಳವಣಿಗೆ ಮಾಡ್ಬೋದು. 4 ಲಿಗೇಟಿವ್ ಪ್ರಿನ್ಸಿಪಲ್ ಮಾಡಿದ ಅಂದ್ರೆ ಈ ಭಕ್ತಿ ಸೇವೆ ಎಲ್ಲಾ ವರ್ಗದವರು ಮಾಡ್ಬೋದು. ಯಾವ್ದ ಕೆಳಜಾತಿ ಮೇಲ್ಜಾತಿ ಅಂತ ಇಲ್ಲ, ಎಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ ಮುಂದೆ ಬರ್ಬೋದು ಅಂತ. ಧನ್ಯವಾದ. ಮಂಜುಳಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ, ಅಂದ್ರೆ ಮೊದಲಿನ ಕ್ವಶನ್ಗೆ ಏನ್ ಹೇಳ್ತೀವಿ ಅಂದ್ರೆ, ಭಕ್ತಿ ಸೇವೆನ ಯಾರು ಅಭ್ಯಾಸ ಮಾಡಬಹುದು ಅಂತಂದ್ರೆ. ಒಂದ್ ನಿಮಿಷ ಮಾತಾಜಿ, ಈಗಾಗ್ಲೇ ಏನಾದ್ರು ಪಾಯಿಂಟ್ಸ್ ಕವರ್ ಆಗಿದ್ರೆ ನಿಮ್ದು ಮೇಲ್ ಹೇಳಿರೋ ಮಾತಾಜಿಗಳು ಅದನ್ನ ಹೇಳ್ಬೇಡಿ. ಸೊ ಏನಾದ್ರು ಎಡಿಷನ್ ಪಾಯಿಂಟ್ ಇದ್ರೆ ಹೇಳಿ. ಭಕ್ತಿ ಸೇವೆನ ಯಾರ್ ಬೇಕಾದ್ರೂ ಮಾಡ್ಬೋದು. ನಾವು ಭಗವಂತನ ಅಂಶ ನಮಗೆ ನಮ್ಮಲ್ಲಿ ಒಳಗೆ ಇರುತ್ತೆ. ಭಕ್ತಿ ಅನ್ನೋದು ನಾವು ಹುಟ್ಟಿದಾಗ್ಲೇ ಇರುತ್ತೆ. ಅದು ನಮಗ್ ಗೊತ್ತಿರಲ್ಲ ಮಾತಾಜಿ. ಹಾಗೆ ಈ ರೂಪ ಗೋಸ್ವಾಮಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರಿಗೆ ಲೌಕಿಕ ಆಸೆಗಳಿಲ್ವೋ ಮತ್ತೆ ಆಧ್ಯಾತ್ಮಿಕವಾಗಿ ಮುಕ್ತಿಯ ಆಸೆ ಪಡುವುದಿಲ್ವೋ ಅಂತವರು ಅರ್ಹತೆ ಉಳ್ಳವರು ಅಂತ ಹೇಳ್ತಾರೆ ಮಾತಾಜಿ. ಮತ್ತೆ ಅದಕ್ಕೆ ಅಂದ್ರೆ ಯಾವ ಸಂದರ್ಭ, ದೇಶ, ಯಾವುದಕ್ಕೂ ಇದು ಅನ್ವಯಿಸೋದಿಲ್ಲ. ಮತ್ತೆ ತಾರತಮ್ಯ ಇಲ್ಲ, ಮೇಲು ಕೀಳು ಅನ್ನೋ ಜಾತಿ ಭೇದ ಯಾವುದೂ ಇಲ್ದಿರ ಯಾರು ಬೇಕಾದರೂ ಭಕ್ತಿ ಸೇವೆಯನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ ಮಾತಾಜಿ. ಇದಕ್ಕೆ ಹರಿದಾಸ್ ಠಾಕೂರ್ ಅವರು ಒಂದು ಮುಸ್ಲಿಂ ಜಾತಿಲಿ ಹುಟ್ಟಿ ಅವರು ಹೇಗೆ 3 ಲಕ್ಷ ಜಪ ಮಾಡ್ತಾರೆ, ಅದಕ್ಕೊಂದು ಉದಾಹರಣೆ. ಮತ್ತೆ ಪ್ರಭುಪಾದವರು ವಿದೇಶಕ್ಕೆ ಹೋಗಿ ಅಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ ಎಲ್ರಿಗೂ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡ್ತಾರೆ ಅಂತ ಹೇಳ್ಬೋದು ಮಾತಾಜಿ. ಹಾಗಾಗಿ ಯಾರು ಬೇಕಾದ್ರೂ ಭಕ್ತಿ ಸೇವೆಯನ್ನ ಮಾಡ್ಬೋದು ಅಂತ. ಮತ್ತೆ ಎರಡನೇದಕ್ಕೆ ಈ ತತ್ವಗಳನ್ನು ಬೆಂಬಲಿಸುವ ಪುರಾವೆಗಳು ಅಂದ್ರೆ, ಈಗ ಮಾತಾಜಿ ಅವ್ರು ಹೇಳ್ದಂಗೆ ಅದೇ ಇವಾಗ ಮಾಘ ಮಾಸದಲ್ಲಿ ಈಗ್ಲೂ ಅದು ರೂಢಿ ಇದೆ ಮಾತಾಜಿ. ಮಾಘ ಮಾಸದಲ್ಲಿ ಎದ್ದು ನದಿ ಸ್ನಾನಕ್ಕೆಲ್ಲ ಹೋಗ್ತೀವಿ, ಈಗ್ಲೂ ಅದು ಆಚರಣೆ ಇದೆ. ಆದ್ರೆ ಹಾಗೆ ಅದೂನು ಮತ್ತೆ ಸ್ಕಾಂದ ಪುರಾಣದಲ್ಲಿ ಕಾಶೀಖಂಡದಲ್ಲಿ ಹೇಳಿದಾಗೆ ಒಬ್ಬ ಕೀಳು ಜಾತಿಲು ಹುಟ್ಟಿರೋಂತ ಜೀವಿನೂ ಅವನು ಭಕ್ತಿ ಸೇವೆಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ಭಕ್ತಿ ಸೇವೆಗೆ ಬಂದು ವೈಷ್ಣವನಾಗಿ ಬ್ರಾಹ್ಮಣನಾಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಮತ್ತೆ ಅದನ್ನ ಅವರು ವಿವರಿಸಿದಾರೆ ಮಾತಾಜಿ, ಈಗಾಗ್ಲೇ ಅವರೆಲ್ಲ ವಿವರಿಸಿದ್ದಾರೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಸನಾತನ ಗೋಸ್ವಾಮಿಯವರು ಹರಿಭಕ್ತಿ ವಿಲಾಸದಲ್ಲಿ ಕಂಚು ಎಂಬ ಲೋಹಕ್ಕೆ ಪಾದರಸವನ್ನು ಸೇರಿಸಿದಾಗ ಅದು ಹೇಗೆ ಬಂಗಾರವಾಗುತ್ತೋ ಹಾಗೆ, ಅದು ಹೇಗೆ ಬಂಗಾರ ಆಗಿ ಬಂಗಾರ ಹೇಗೆ ಒಳೆಯುತ್ತೋ ಹಾಗೆ ವೈಷ್ಣವ ದೀಕ್ಷೆ ಪಡೆದವರು ಯಾರೊಬ್ಬರು ನಿಶ್ಚಯವಾಗಿ ಬ್ರಾಹ್ಮಣನಾಗ್ಬೋದು ಅಂತ ಹೇಳ್ತಿದ್ದಾರೆ ಮಾತಾಜಿ. ಮತ್ತೆ ಮೂರನೇ ಕ್ವಶನ್ಗೆ, ಕೃಷ್ಣ ಪ್ರಜ್ಞೆಯ ಆಂದೋಲನ ಬೆಳವಣಿಗೆಗೆ ಈ ತತ್ವವು ಹೇಗೆ ಪ್ರಸ್ತುತವಾಗಿದೆ ಅನ್ನೋದಕ್ಕೆ
ಮತ್ತೆ ಇಲ್ಲಿ ಶ್ರೀ ಚೈತನ್ಯರ ಅನುಯಾಯಿ ಶ್ರೀ ನಿತ್ಯಾನಂದರು ಅಂತಂದ್ರೆ ಬಲದೇವ ಅಲ್ವಾ ಮಾತಾಜಿ, ಅವರು ಅಂತರ್ಧಾನನಾದ ನಂತರ ಆ ಪಂಥಕ್ಕೆ ಸೇರಿದ ಪುರೋಹಿತರು ಏನ್ ಹೇಳ್ತಾರೆ, ನಮ್ಗೆ ಹಕ್ಕಿರೋದು, ನಾವೇ ಈ ಸೇವೆ, ಭಕ್ತಿ ಸೇವೆ ಮಾಡ್ಬೇಕು, ಅದನ್ನ ಪ್ರಚಾರ ಮಾಡಕ್ಕೂ ನಮ್ಗೆ ಹಕ್ಕಿರೋದು ಅಂತ ಅವ್ರು ಹೇಳ್ತಾರೆ. ಆದ್ರೆ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಬಂದ್ಮೇಲೆ, ಪ್ರಭುಪಾದವರು ಗುರುಗಳು ಬಂದ್ಮೇಲೆ ಅವ್ರು ಆ ಪಂಥ ಈ ಪಂಥದ ಮೇಲೆ ಚರ್ಚೆ ನಡೆದು, ಅವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಚರ್ಚೆ ಮಾಡಿದಾಗ ಅವ್ರು ಹೇಳಿದ ಪ್ರಕಾರ ಯಾರು ಬೇಕಾದ್ರೂ ಭಕ್ತಿ ಸೇವೆ ಮಾಡ್ಬೋದು, ಇದು ಒಂದು ಪಂಥಕ್ಕೆ ಒಂದು ಸಂತತಿಗೆ ಸೇರಿಲ್ಲ, ಎಲ್ಲಾ ಜನಗಳು ಎಲ್ಲಾರು ಮಾಡ್ಬೋದು ಅಂತ ಹೇಳ್ತಾರೆ. ಅದೇ ಗೌಡಿಯ ಇದರಿಂದ ಆ ಒಂದು ಚಳುವಳಿಗೆ ಒಂದು ಗೆಲುವು ದೊರೆಯುತ್ತೆ ಅಂತ ಹೇಳ್ತಾರೆ. ಮತ್ತೆ ಅಂದ್ರೆ ಏನ್ ಮಾತಾಡಿ ಅಂದ್ರೆ, ವ್ಯಕ್ತಿಯು ತಾವ್ ಹೇಳ್ದಂಗೆ ಲೌಕಿಕ ಒಲವುಗಳನ್ನು ಹೊಂದಿರುವ ತನಕ, ಆಧ್ಯಾತ್ಮಿಕ ಪ್ರಭೆಯಲ್ಲಿ ಲೀನವಾಗುವ ಅಪೇಕ್ಷೆಯನ್ನು ಹೊಂದಿರುವ ತನಕ ಶುದ್ಧ ಭಕ್ತಿ ಸೇವೆಯನ್ನು ಮಾಡೋದಕ್ಕಾಗೋದಿಲ್ಲ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಎಲ್ಲ ಮಾತಾಜಿಗಳಿಗೆ, ಎಲ್ಲ ಪ್ರಭುಜಿಗಳಿಗೆ. ಸೊ ಪಾಯಿಂಟ್ಸ್ ಅನ್ನ ಕಲೆ ಹಾಕಿದ್ದೀರಾ, ಸೊ ಆಕ್ಟಿವ್ ಆಗಿದ್ದೀರಾ, ನಾನು ಕೂಡ ನೋಡಿದ್ದೀನಿ. ನಿಮ್ಮ ಬ್ರೇಕ್ಔಟ್ ರೂಮ್ಸ್ಗೆ ಬಂದು ಮಾತಾಜಿ ಒಂದ್ ನಿಮಿಷ, ನಮ್ಮ ಇದ್ರಲ್ಲಿ ರೂಮ್ ನಂಬರ್ 4 ಪಲ್ಲವಿ ಮಾತಾಜಿ, ಸುನೀತಾ ಮಾತಾಜಿ, ಯುಗಾವತರ್ ಮಾತಾಜಿ, ಮತ್ತೆ ನಿತ್ಯ ಗಾಯಿನಿ ದೇವದಾಸಿ ಮಾತಾಜಿ, ಎಷ್ಟು ಜನ ಇದ್ರು? ಎಸ್ ಮಾತಾಜಿ, ಧನ್ಯವಾದಗಳು. ಹರೇ ಸೊ ಇದರ ಕುರಿತಾಗಿ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದ ಅನ್ನೋದನ್ನ ನೋಡೋಣ. ಸ್ವಲ್ಪ ಬೇಗ ಮುಗಿಸೋಣ, ಯಾಕಂದ್ರೆ 6:15 6:20ಗೆ ನಿಮ್ಮಲ್ಲಿ ಕೂಡ ಜಾಯಿನ್ ಆಗ್ಬೇಕು. ಹಾಗಾಗಿ ಸೊ ಶುದ್ಧೀಕರಿಸಿದ ವೈಷ್ಣವ ಅಂತ ಹೇಳಿ ಯಾರಾದ್ರೂ ಓದ್ತೀರಾ? ಮಾತಾಜಿ ಸ್ಕ್ರೀನ್ Screen ಶೇರ್ ಶೇರ್ ಮಾಡಿಲ್ವಾ? ಇಲ್ಲ. ಒಂದ್ ನಿಮಿಷ. ಸ್ಕ್ರೀನ್ ಶೇರ್ ಆಗ್ತಾ ಇಲ್ವಾ? ಇಲ್ಲ ಮಾತಾಜಿ, ಬಂದಿಲ್ಲ. ನೋಡಿ ಈಗ ಇವಾಗ ಬಂತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏನು ಕಾಣಿಸ್ತಾ ಇಲ್ಲ. ಶುದ್ಧೀಕರಿಸಿದ ವೈಷ್ಣವ. ಚೈತನ್ಯ ಮಹಾಪ್ರಭುಗಳು ಪೃಥ್ವಿತೆ ಜಗತ್ತಿನಾದ್ಯಂತ ಎಷ್ಟು ಗ್ರಾಮಗಳು ಮತ್ತು ಪಟ್ಟಣಗಳು ಇವೆಯೋ ಅಲ್ಲಿ ನನ್ನ ನಾಮವು ಜಪಿಸಲ್ಪಡುವುದು ಎಂದು ಆಜ್ಞಾಪಿಸಿದರು. ಆದ್ದರಿಂದ ನಾವು ಅದನ್ನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಆದ್ದರಿಂದ ಅವರು ಹೆಸರನ್ನು ಸ್ಥಾಪಿಸಬೇಕು ಎಂದರು. ಅವರು ಏನಿದು ಅವರು ಯವನರು ಅಥವಾ ಬ್ರೇಚರುಗಳಾಗಿ ಉಳಿಯಬೇಕು ಎಂದಲ್ಲ, ಅವರು ಚೈತನ್ಯ ಮಹಾಪ್ರಭುಗಳನ್ನು ತಿಳಿದುಕೊಳ್ಳಬೇಕು. ಇಲ್ಲವೇ ವಾಸ್ತವಿಕವಾಗಿ ಎಲ್ಲರೂ ಪರಿಶುದ್ಧ ವೈಷ್ಣವರ ಸ್ಥಾನಕ್ಕೆ ಏರಬೇಕು ಎಂಬುದು ಸತ್ಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಶುದ್ಧೀಕರಿಸಿದ ವೈಷ್ಣವ ಅಂತಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಪೃಥ್ವಿತೆ ಜಗತ್ತಾದ್ಯಂತ ಎಷ್ಟೇ ಗ್ರಾಮಗಳು ಎಲ್ಲೆಲ್ಲಿ ಏನೇನಿದೆಯೋ ಅಲ್ಲೆಲ್ಲವೂ ಕೂಡ ನಾಮ ಸ್ಥಾಪಿಸಲ್ಪಡ್ಬೇಕು ಅಂತ ಹೇಳಿ ಆಜ್ಞಾಪಿಸ್ತಾರೆ. ಹೀಗೆ ಅಂದ್ರೆ ಈ ಒಂದು ಕೃಷ್ಣ ಪ್ರಜ್ಞೆ ಆಂದೋಲನ ಏನಿದೆ, ಸೊ ಈ ತತ್ವವನ್ನ ಪಾಲಿಸ್ತಾ ಇದೆ. ಸೊ ಈಗಾಗಲೇ ಒಂದು ಏನು ಚೈತನ್ಯ ಮಹಾಪ್ರಭುಗಳು ಹೇಳಿದಾರೋ, ಸೊ ಅದರ ಒಂದು ಶಿಲಾ ಪ್ರಭುಪಾದ ಹೇಳಿರೋದನ್ನ ಮೋರಾ ಸೇನಾಪತಿ ಆಯೋಗ, ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಒಂದು ಸೇನಾಪತಿ ಶಿಲಾ ಪ್ರಭುಪಾದ ಅವರು, ಸೊ ಅದರಿಂದ ಈ ಒಂದು ಚಳುವಳಿ ಸ್ಥಾಪಿಸಲ್ಪಟ್ಟಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ಅದಕ್ಕಾಗಿ ಈ ಒಂದು ಕೃಷ್ಣ ಪ್ರಜ್ಞೆ ಆಂದೋಲನ ಕೂಡ ಪ್ರಯತ್ನಿಸ್ತಾ ಇದೆ. ಸೊ ಅದರಿಂದ ಅವರು ಹೆಸರು ಸ್ಥಾಪಿಸಬೇಕು ಎಂದ್ರೆ ಅವರು ಯವನರು ಅಥವಾ ಮ್ಲೆಚ್ಚರ್ಗಳಾಗಿ ಉಳಿಯಬೇಕು ಎಂದಲ್ಲ ಅಂತ ಹೇಳಿ. ಅಂದ್ರೆ ಈ ಯವನರು ಮ್ಲೆಚ್ಚರ್ ಅಂದ್ರೆ ಮಾಂಸಾಹಾರಿಗಳು ಅಂತ ಕರೀತವೆ. ಸೊ ಇದೊಂದು ಇವರು ಇದ್ರ ಇಂಗ್ಲಿಷ್ ಅನ್ನರು ಅಂತ ಹೇಳಿ ಕರಿತೇವೆ. ಯವನರು ಅಂತಂದ್ರೆ ಈ ವೈದಿಕ ಸಂಸ್ಕೃತಿ ಗೊತ್ತಿಲ್ಲದೆ ಇರುವಂತವ್ರು. ಸೊ ಇವರು ಯವನರು ಅಂತ ಹೇಳಿ. ಸೊ ಅವರು ಈ ವೇದಿಕ ಸಂಸ್ಕೃತಿ ನನಗೆ ಗೊತ್ತೇ ಇಲ್ಲ, ನಾನು ಮಾಂಸಾಹಾರ ಬಿಟ್ಟು ಏನು ತಿನ್ನೋದಿಲ್ಲ ಅಂತ ಹೇಳಿ ಅಲ್ಲಿನೇ ಉಳಿಬೇಕಾಗಿಲ್ಲ ಅಂತ ಹೇಳಿಲ್ಲ. ಸೊ ಅವರೂ ಕೂಡ ಈ ಕೃಷ್ಣ ಪ್ರಜ್ಞೆಯನ್ನ ಅನುಸರಿಸಬಹುದು ಅಂತ ಹೇಳಿ. ಸೊ ಅವರು ಚೈತನ್ಯ ಮಹಾಪ್ರಭುಗಳನ್ನ ತಿಳಿದುಕೊಳ್ಬೇಕು. ಸೊ ಇಲ್ಲ, ವಾಸ್ತವಿಕವಾಗಿ ಎಲ್ರೂ ಪರಿಶುದ್ಧ ವೈಷ್ಣವರ ಸ್ಥಾನಕ್ಕೆ ಇರ್ಬೇಕು. ಸೊ ಇವರು ಯಾರು ಲೆಚ್ಚರು ಅಂತಂದ್ರೆ ತುಂಬಾನೇ ಕೆಳಗಿರುವಂತವ್ರು. ಸೊ ಅವರು ಕೂಡ ಯವನರು ಅಂತಂದ್ರೆ ಅವ್ರಿಗೆ ಒಂದಿಟ್ಟು ವೇದಿಕ ಸಂಸ್ಕೃತಿ ಏನು ಗೊತ್ತಿಲ್ಲ. ಸೊ ಅಂತವ್ರು ಕೂಡ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಆಂದೋಲನದಲ್ಲಿ ಭಾಗವಹಿಸಿ ಅವರು ಕೂಡ ಪರಿಶುದ್ಧರಾಗಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ಅವರು ಆ ವೈಷ್ಣವ
ಸ್ಥಾನಕ್ಕೆ ಏರಬಹುದು, ಇದು ಸತ್ಯ ಅಂತ ಹೇಳಿ ಶ್ರೀಲ ಪ್ರಭುಪಾದರು ತಿಳಿಸ್ತಾರೆ. ಯಥಾ ಕಾಂಚನಾತಂ ಯಾತಿ ಕಾಮಂಸಂ ರಸ ವಿಧಾನತಃ ತಥಾ ದೀಕ್ಷಾ ವಿಧಾನೇನ ದ್ವಿಜತ್ವಂ ಜಾಯತೆ ನೃಣಾಂ. ಹರಿವ್ಯಕ್ತಿ ವಿಲಾಸದಲ್ಲಿ ಹೇಳ್ತಾ ಇದ್ದಾರೆ, ಕಂಸ ಅನ್ನುವಂತ ಲೋಹಕ್ಕೆ ಅಂದ್ರೆ ಕಂಚು ಅನ್ನುವಂತ ಲೋಹಕ್ಕೆ ಪಾದರಸವನ್ನ ಸೇರಿಸಿದ್ರೆ ಅದು ಹೇಗೆ ಬಂಗಾರವಾಗುತ್ತೋ ಹಾಗೆ ಸೂಕ್ಷ್ಮ ರೀತಿಯಲ್ಲಿ ವೈಷ್ಣವ ಪಂಥಕ್ಕೆ ದೀಕ್ಷೆ ಪಡೆದ ಯಾವನೇ ವ್ಯಕ್ತಿ ನಿಶ್ಚಯವಾಗಿಯೂ ಬ್ರಾಹ್ಮಣನಾಗ್ತಾನೆ. ಸೊ ಇಲ್ಲಿ ಕಂಚು ಅನ್ನುವಂಥದ್ದು ಒಂದು ಯಾವುದೇ ಅದಕ್ಕೆ ಆಕರ್ಷಣೆ ಇಲ್ಲದೆ ಇರುವಂತದ್ದು ಅಥವಾ ಹೊಳಪಿಲ್ಲದೆ ಇರುವಂತಹ ಒಂದು ಲೋಹ ಅದು ಕಂಚು. ಸೊ ಆ ಲೋಹಕ್ಕೆ ಯಾವಾಗ ಪಾದರಸವನ್ನ ಸೇರಿಸ್ತಾರೋ, ಇದು ಒಂದು ರಸಾಯನ ಶಾಸ್ತ್ರದಲ್ಲಿರುವಂತದ್ದು, ಇದೆಲ್ಲ ಪ್ರೊಸೆಸಸ್ಗಳು. ಸೊ ಅದು ಇನ್ನು ಯಶಸ್ವಿ ಪಡೆದಿಲ್ಲ. ಆದ್ರೆ ಹಿಂದಿನ ಒಂದು ದಿನಮಾನಗಳಲ್ಲಿ ಇದನ್ನ ಹೇಳ್ತಾರೆ. ಸೊ ಕಂಚಿಗೆ ಲೋಹ ಸೇರಿಸಿದ್ರೆ, ಪಾದರಸ ಸೇರಿಸಿದರೆ ಬಂಗಾರ ಆಗುತ್ತೆ ಅಂತ ಹೇಳಿ. ಹೀಗೆ ಆ ಕಂಚು ಅನ್ನೋದು ಒಂದು ಹೊಳಪಿಲ್ಲದೆ ಇರುವಂತದ್ದು. ಆ ಲೋಹಕ್ಕೆ ಏನಾದ್ರೂ ಪಾದರಸ ಸೇರಿಸಿದ್ರೆ ಹೊಳಪಿರುವಂತಹ ಬಂಗಾರ ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಹಾಗೇನೆ ವೈಷ್ಣವ ಪಂಥದ ಯಾವುದೇ ಒಬ್ಬ ವ್ಯಕ್ತಿ, ಸೊ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ವಿಲೆಂಚರಾಗಿರ್ಬೋದು, ಈ ಯವನರಾಗಿರ್ಬೋದು, ಇವರೆಲ್ಲ ಕಂಚಿಗೆ ಸಮಾನ. ಅಂದ್ರೆ ಅವರಲ್ಲಿ ಹೊಳಪಿಲ್ಲ. ಆದ್ರೆ ಅವರಿಗೆ ಯಾವಾಗ ಈ ಪಾದರಸವನ್ನ ದೀಕ್ಷೆಗೆ ಹೋಲಿಸಿದ್ದಾರೆ. ಕಂಚನ್ನ ಈ ಭಕ್ತರಿಗೆ ಮತ್ತೆ ಅಂದ್ರೆ ವ್ಯಕ್ತಿಗೆ ಈ ದೀಕ್ಷೆ ಅನ್ನುವಂಥದ್ದನ್ನ ಪಾದರಸಕ್ಕೆ, ಸೊ ಪಾದರಸ ಅನ್ನುವಂಥ ದೀಕ್ಷೆಯನ್ನ ಪಡಿತಾರೋ, ಒಬ್ಬ ವ್ಯಕ್ತಿ ದೀಕ್ಷೆಯನ್ನ ಪಡಿತಾನೋ, ಗುರುವಿನ ಆಶ್ರಯವನ್ನ ಪಡಿತಾನೋ, ಆವಾಗ ಅವನು ಆ ಕಂಚಿನಿಂದ ಬಂಗಾರ ಆಗಬಹುದು ಅನ್ನೋದನ್ನ ಹೇಳ್ತಾನೆ. ಯಾವಾಗ ಹೊಳಪಿರೋದಿಲ್ಲೋ ಭಕ್ತಿ ಅನ್ನುವಂತ ಹೊಳಪು ಅವನಲ್ಲಿ ಬರುತ್ತೆ ಅಂತ. ಸೊ ಹೀಗೆ ದೀಕ್ಷೆ ಪಡೆದ ಯಾವನೇ ವ್ಯಕ್ತಿ ಆಗಿರ್ಬೋದು ನಿಶ್ಚಯವಾಗಿ ಬ್ರಾಹ್ಮಣನಾಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಸೊ ಯಾವುದೇ ಬ್ರಾಹ್ಮಣನ ಗುಣಗಳಿಲ್ದ್ರೂ ಕೂಡ ದೀಕ್ಷೆಯನ್ನ ಪಡೆದ್ರೆ ಅವನು ಬ್ರಾಹ್ಮಣನಾಗ್ತಾನೆ ಅನ್ನೋದನ್ನ ಪ್ರಭುಪಾದರು ತಿಳಿಸ್ತಾರೆ. ನೆಕ್ಸ್ಟ್ ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಸಂದರ್ಭವಶಾತ್ ಒಂದೊಮ್ಮೆ ಜಾರಿದುದು ವೈಷ್ಣವನು ಪ್ರಾಯಶ್ಚಿತ್ತ ವಿಧಿಯನ್ನು, ಶುದ್ಧೀಕರಣ ಕ್ರಿಯೆಯನ್ನು ಆಚರಿಸಬೇಕಾಗಿಲ್ಲ. ಭಕ್ತಿ ಮಾರ್ಗವನ್ನು ಅಥವಾ ಪ್ರಭುವಿನ ಭಕ್ತಿ ಸೇವೆಯನ್ನು ಕೈಗೊಂಡವನು ಕರ್ಮ ಹಾಗೂ ಜ್ಞಾನ ಮಾರ್ಗಗಳ ಗೊಡವೆಗೆ ಹೋಗಬೇಕಾದಿಲ್ಲ. ಭಕ್ತಿ ರಸಾಮೃತ ಸಿಂಧು ಪುಟ 53. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಒಂದೊಮ್ಮೆ ಏನಾದ್ರೂ ಆ ವೈಷ್ಣವ ಎಲ್ಲವನ್ನ ಪಾಲನೆ ಮಾಡ್ತಾ ಇದ್ದಾನೆ, ಆದ್ರೆ ಅವನಿಗೆ ಮಾಡಿದ್ರು ಕೂಡ ಅವನೇನಾದ್ರೂ ಒಂದು ವಿಧಿವಿಧಾನಗಳಲ್ಲಾಗಿರ್ಬಹುದು, ಯಾವುದೇ ಒಂದು ಕಾರ್ಯಗಳಲ್ಲಾಗಿರ್ಬಹುದು, ಈ ಭಕ್ತಿ ಸೇವೆ ಕಾರ್ಯಗಳಲ್ಲಿ ಅವನೇನಾದ್ರೂ ತಪ್ಪಿದ್ರು ಕೂಡ, ಎಡವಿದ್ರು ಕೂಡ, ಸೊ ಪ್ರಾಯಶ್ಚಿತ್ತ ವಿಧಿಯನ್ನ ಅಥವಾ ಶುದ್ಧೀಕರಣ ಕ್ರಿಯೆಯನ್ನ ಅವನು ಆಚರಿಸಬೇಕಾದಿಲ್ಲ. ಸೊ ಭಕ್ತಿ ಮಾರ್ಗವನ್ನ ಅಥವಾ ಪ್ರಭುವಿನ ಭಕ್ತಿ ಸೇವೆಯನ್ನ ಕೈಗೊಂಡ್ರೆ ಸಾಕು. ಸೊ ಕರ್ಮ ಹಾಗೂ ಜ್ಞಾನ ಮಾರ್ಗಗಳ ಗೊಡವೆಗೆ ಹೋಗಬೇಕಾದಿಲ್ಲ. ಸೊ ಕರ್ಮ ಮಾರ್ಗಗಳು ಅಂತ ವೇದಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ. ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ. ಸೊ ಕರ್ಮಕಾಂಡಗಳಲ್ಲಿ ಎಷ್ಟೋ ವಿಧಿವಿಧಾನಗಳಿದೆ. ಶುದ್ಧೀಕರಣಗೊಳಿಸ್ಕೊಳ್ಳಿಕ್ಕೆ ನಾಮಕರಣ ಒಂದು ಶುದ್ಧಿ ಇದೆ. ಮತ್ತೆ ಈ ಇದು ಯಾವುದು ಮನೆ ಶಾಂತಿ ಅನ್ನುವಂಥದ್ದು, ಇವೆಲ್ಲ ಬೇರೆ ಬೇರೆ ತರನಾದಂತಹ ಶುದ್ಧೀಕರಣ ಕ್ರಿಯೆಗಳನ್ನ ನಾವು ಒಳಗೊಳ್ತೇವೆ. ಆದ್ರೆ ಯಾರು ಶುದ್ಧ ಭಕ್ತಿ ಸೇವೆಯ ಮಾರ್ಗದಲ್ಲಿದ್ದಾರೋ ಅವರು ಇಂಥ ಯಾವುದೇ ಕರ್ಮದ ಹಾದಿಯನ್ನು ಹಿಡಿಬೇಕಾಗಿಲ್ಲ ಅಥವಾ ಜ್ಞಾನಕಾಂಡದಲ್ಲಿರುವಂತಹ ಮಾರ್ಗಗಳ ಒಡವಿಗೆ ಹೋಗ್ಬೇಕಾಗಿಲ್ಲ. ಮತ್ತೆ ಜೊತೆಗೆ ಶುದ್ಧೀಕರಣದ ಕ್ರಿಯೆಯನ್ನು ಕೂಡ ಈಗ 13 ದಿನ, ಸೊ ಯಾರು ಮನೆಯಲ್ಲಿ ತೀರ್ಕೊಂಡಿರ್ತಾರೋ ಅಥವಾ 13 ದಿನ ಅವರು ಆಚರಣೆಯನ್ನ ಮಾಡ್ಬೇಕು. ಸೊ ಈ ಶುದ್ಧ ಭಕ್ತಿಯಲ್ಲಿರುವಂತವ್ರು ಅಂತ ಕ್ರಿಯೆಯನ್ನು ಕೂಡ ಆಚರಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅದು ವಾಡಿಕೆಯಾಗಿ ಬಂದಿರುವುದರಿಂದ ಅದು ಆಚರಣೆ ವಿಧಿಯನ್ನ ನಾವು ನೋಡ್ತೇವೆ. ಆದ್ರೆ ಇವೆಲ್ಲ ಕೂಡ ಪ್ರಾಯಶ್ಚಿತ್ತ ವಿಧಿಗಳು ಅಂತ ಹೇಳ್ತವೆ. ಸೊ ಯಾರು ಈ ವೈಷ್ಣವ ಮಾರ್ಗದಲ್ಲಿ ವೈಷ್ಣವರಾಗಿರ್ತಾರೋ ಸೊ ಅವರು ಇವುಗಳ ವಿಧಿಗಳನ್ನ ಆಚರಿಸಬೇಕಾಗಿಲ್ಲ ಅಂತ. ಮತ್ತೆ ಇನ್ನೊಂದು ಶುದ್ಧಿ, ಯಾರೇ ಒಬ್ಬ ವೈಷ್ಣವ ಜಾರಿ ಬಿದ್ರೂ ಕೂಡ, ಸೊ ತನ್ನ ಒಂದು ನಿಯಂತ್ರಕ ತತ್ವಗಳಲ್ಲಾಗಿರ್ಬಹುದು, ಸೊ ಅವನು ಈ ಶುದ್ಧೀಕರಣದ ಕ್ರಿಯೆ ಅಂತಂದ್ರೆ ಪಾಶ್ಚಾತ್ತಾಪ. ಸೊ ಅದು ಕೇವಲ ಇರುವಂತಹ ಮಾರ್ಗ ಯಾವುದು, ಅದೇ ಶುದ್ಧ ಭಕ್ತಿ ಸೇವೆ ಮಾತ್ರ, ಅದೇ ನಾಮ ಸಂಕೀರ್ತನೆ. ಮತ್ತೆ ಅವನಿಗೆ ಬೇರೆ ಶುದ್ಧೀಕರಣದ ಅವಶ್ಯಕತೆ ಇಲ್ಲ ಅನ್ನೋದನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ನೆಕ್ಸ್ಟ್ ಓದಿ ಯಾರಾದ್ರು. ಹರೇ ಕೃಷ್ಣ. ಆದ್ದರಿಂದ ಆಕಸ್ಮಿಕವಾಗಿ ಅಥವಾ ತಪ್ಪಾಗಿ ಅವನು ಯಾವುದೇ ನಿಷೇಧಿತ ಕಾರ್ಯವನ್ನು ಮಾಡಿದರೂ ಕೂಡ ಪ್ರಾಯಶ್ಚಿತ್ತಾರ್ಥವಾಗಿ ಯಾವುದೇ ಶಾಸ್ತ್ರವಿಧಿಗಳನ್ನು ಆಚರಿಸಬೇಕಾಗಿಲ್ಲ. ಭಗವಂತನು ಆ ವ್ಯಕ್ತಿಯ ಹೃದಯದಲ್ಲಿ ಸ್ಥಿತನಾಗಿರುವುದರಿಂದ ಆ ಭಗವಂತನು ಆ ಭಕ್ತನು ಆಕಸ್ಮಿಕವಾಗಿ ಮಾಡಿದ ತಪ್ಪನ್ನು ಅನುಕಂಪದಿಂದ ನೋಡಿ ಅವನನ್ನು ತಿದ್ದುತ್ತಾನೆ. ಭಕ್ತನಾದವನು ಯಾಕಂದ್ರೆ ಮಾಯಿಂದ ಎಲ್ರು ಕೂಡ ಆವೃತವಾಗಿರೋದ್ರಿಂದ ಸೊ ಕೆಲವೊಮ್ಮೆ ಆಕಸ್ಮಿಕವಾಗಿ ಏನಾದ್ರೂ ಆ ವೈಷ್ಣವ ಭಕ್ತನಿಂದ ತಪ್ಪಾದ್ರೂ ಕೂಡ, ಸೊ ನಿಷೇಧಿತ ಕಾರ್ಯಗಳು ನಡೆದ್ರೂ ಕೂಡ ಪ್ರಾಯಶ್ಚಿತ್ತಾರ್ಥವಾಗಿ ಯಾವುದೇ ಶಾಸ್ತ್ರ ವಿಧಿವಿಧಾನಗಳನ್ನ ಆಚರಿಸಬೇಕಾಗಿಲ್ಲ ಅಂತ
ಇಲ್ಲಿ ತಿಳಿಸ್ತಾರೆ. ಸೊ ಭಗವಂತನು ಆ ವ್ಯಕ್ತಿಯ ಹೃದಯದಲ್ಲಿ ಸ್ಥಿತನಾಗಿರ್ತಾನೆ. ಯಾವಾಗಲೂ ಭಗವಂತನ ಭಕ್ತಿಯನ್ನ ಮಾಡಿದ್ರೆ ಆಕಸ್ಮಿಕವಾಗಿ ಅವನು ಮಾಡಿದ ತಪ್ಪಿನಿಂದ ಭಗವಂತ ಅನುಕಂಪವನ್ನ ತೋರಿಸಿ ಅದನ್ನ ತಿದ್ದುತ್ತಾನೆ ಅಂತ ಹೇಳಿ. ಸೊ ಈಗ ತಪ್ಪಾಗಿ ಒಬ್ಬ ವೈಷ್ಣವ ಏನೋ ಮಾಂಸ ತಿಂದು ಅಂತ ಇಟ್ಕೊಳ್ಳಿ. ಸೊ ಪ್ರಾಯಶ್ಚಿತ್ತಾರ್ಥವಾಗಿ ಅವನು ತುಂಬಾನೇ ವ್ರತವನ್ನ ಮಾಡುವಂಥದ್ದು. ಸೊ ಹೀಗೆ ಅದು ಮಾಡೋ ಅವಶ್ಯಕತೆ ಇಲ್ಲ. ಸೊ ಆಕಸ್ಮಿಕವಾಗಿ ನೀನ್ ಮಾಡಿದ ತಪ್ಪಿನಿಂದ ಅನುಕಂಪವನ್ನ ಭಗವಂತ ತೋರಿಸ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಜಸ್ಟ್ ಉದಾಹರಣೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನೆಲ್ಲ ತಿಳ್ಕೊಳ್ದ್ವಿ ಅನ್ನೋದನ್ನ ನೋಡೋಣ. ಈ ಒಂದು ಪಾಠದ ಉದ್ದೇಶ ಏನು ಅಂತಂದ್ರೆ ವೈದಿಕ ಸಾಧನ ಭಕ್ತಿ ಹೇಗೆ ಸ್ವೀಕಾರ ಮಾಡ್ಬೇಕಂದ್ರೆ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ಯಾವೆಲ್ಲ ಅರ್ಹತೆ ಒಬ್ಬ ವ್ಯಕ್ತಿಗೆ ಇರಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಶ್ರೀಲರೂಪ ಗೋಸ್ವಾಮಿ ಅವರು ಸ್ಥಾಪಿಸಿದ ತತ್ವಗಳಿಗೆ ಸಂಬಂಧಿಸಿದಂತೆ ಈ ಪಾಶ್ಚಿಮಾತ್ಯ ದೇಶಗಳ ಎಲ್ಲಾ ವಿಭಾಗಗಳಿಂದ ಸದಸ್ಯರನ್ನು ಹಕ್ಕು ಪಡೆಯುವ ಇಸ್ಕಾನ್ ಅಭ್ಯಾಸದ ಕುರಿತು ಚರ್ಚಿಸಲಾಯಿತು. ಈಗಾಗಲೇ ನೀವು ಚಟುವಟಿಕೆಯಲ್ಲಿ ನೋಡಿರೋ ಹಾಗೆ ಈ ಇಸ್ಕಾನ್ ಅನ್ನುವಂಥದ್ದು ಕೇವಲ ಈ ಒಂದು ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ, ಒಂದು ದೇಶಕ್ಕೆ ಸಂಬಂಧಪಟ್ಟಿಲ್ಲ, ಕೇವಲ ಇಂಡಿಯಾದಲ್ಲಿ ಅಷ್ಟೇ ಇಲ್ಲ, ಇಡೀ ಪಾಶ್ಚಿಮಾತ್ಯ ದೇಶಗಳಿಗೂ ಕೂಡ ಹರಣಿಸುವಂಥದ್ದು. ಅಂತ ಒಂದು ಶ್ರೀಲರೂಪ ಗೋಸ್ವಾಮಿ ಅವರ ತತ್ವಗಳನ್ನ ನಾವು ಎಲ್ಲ ಕಡೆಗೆ ಕಾಣ್ತೇವೆ. ಎಲ್ಲ ಕಡೆಗೂ ಇದೇ ಕಾರ್ಯಕ್ರಮ ನಡೆಯುತ್ತೆ. ದೈನಂದಿನ ಕಾರ್ಯಕ್ರಮಗಳು ಎಲ್ಲಿನೂ ಕೂಡ ಬೇರೆದನ್ನ ನಾವು ಕಾಣಲ್ಲ. ಸೊ ಯಾವುದೇ ಸಮಾಜ, ಯಾವುದೇ ವರ್ಗದವರಿದ್ರು ಕೂಡ ಅವರು ಇದನ್ನ ಅನುಸರಿಸ್ತಾರೆ. ಮತ್ತೆ ಈ ವೈಷ್ಣವರ ಉಡುಗೆಯನ್ನ ತೊಡ್ತಾರೆ. ಸೊ ಮಾತಾಜಿ ಅವರು ತೊಡುವಂತಹದ್ದನ್ನ ತೊಡ್ತಾರೆ. ಮತ್ತೆ ಎಲ್ಲ ಕಡೆಗೂ ಕೂಡ ಸಾಮಾನ್ಯವಾದ ಶ್ಲೋಕಗಳನ್ನ ನಾವು ಅನುಸರಿಸ್ತೇವೆ. ಹೀಗೆ ಒಂದೊಂದಾಗಿ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿಯೂ ಕೂಡ ಹೇಗೆ ಇದರ ಒಂದು ಶ್ರೀಲರೂಪ ಗೋಸ್ವಾಮಿ ಅವರ ತತ್ವಗಳ ಪಾಲನೆ ಆಗ್ತಾ ಇದೆ ಅನ್ನೋದನ್ನ ನಾವು ಕಾಣ್ತೇವೆ. ಹೀಗೆ ಮತ್ತು ಮುಕ್ತಿಯಿಂದ ಅವರು ಬೇರ್ಪಟ್ಟು ಸೊ ಅವುಗಳನ್ನ ಅಲ್ಲಗಳೆದು ಹೇಗೆ ಈ ಒಂದು ಶ್ರೀಲರೂಪ ಗೋಸ್ವಾಮಿ ಅವರು ಕೊಟ್ಟಂತ ಹಾದಿಯಲ್ಲಿ ಈ ಒಂದು ಇಸ್ಕಾನ್ ಸಂಸ್ಥೆ ನಡೀತಾ ಇದೆ ಅನ್ನೋದನ್ನ ನಾವು ಈ ಇಸ್ಕಾನ್ ಆಚರಣೆಗಳ ಮೂಲಕ ನಾವು ಕಾಣ್ತೇವೆ. ಸೊ ಆ ತತ್ವಗಳೆಲ್ಲ ಕಡೆ ಕೂಡ ಪಾಲನೆ ಆಗಿರೋದನ್ನ ನಾವು ಕಾಣ್ತೇವೆ. ಸೊ ಎಕ್ಸಾಕ್ಟ್ ಎಲ್ಲ ಕಡೆಗೂ ಕೂಡ 4:15ಗೆ ಮಂಗಳಾರತಿಯನ್ನ ಕಾಣ್ತೇವೆ. 7:15ಕ್ಕೆ ಅಥವಾ 7:15ಗೆ ನಾವು ಶೃಂಗಾರ ಆರತಿ ಅದು ಗುರುಪೂಜೆಯನ್ನ ನಾವು ಕಾಣ್ತೇವೆ. ಸೊ ಹೀಗೆ ಅಲ್ಲಿ ಇರುವಂತಹ ಭಜನ್ ಮತ್ತೆ ಈ ಕೀರ್ತನೆಗಳನ್ನು ಕೂಡ ನಾವು ಒಂದೇ ತರನಾಗಿರುವಂತದ್ದನ್ನ ಕಾಣ್ತೇವೆ. ಸೊ ಹೀಗೆ ಎಲ್ಲ ತತ್ವಗಳು ಕೂಡ ಈ ಒಂದು ಕೃಷ್ಣ ಪ್ರಜ್ಞೆ ಬೆಳವಣಿಗೆ ಕಾರಣವಾಗ್ತಾ ಇದೆ. ಮತ್ತೆ ಪ್ರಸಾರ ಆಗ್ತಾ ಇರುವಂತದ್ದು ಆನ್ಲೈನ್ಗಳ ಮೂಲಕ, ಆಫ್ಲೈನ್ಗಳ ಮೂಲಕ, ಮತ್ತೆ ಎಲ್ಲ ಕಡೆಗೆ ಈ ಟೆಂಪಲ್ಗಳ ಒಂದು ಸ್ಥಾಪನೆ, ಇವುಗಳ ಎಲ್ಲ ಕಾರಣ ಏನು? ಸೊ ಭಕ್ತಿ ಮಾರ್ಗಕ್ಕೆ ಇನ್ನಷ್ಟು ಜನರನ್ನ ಕರ್ಕೊಂಡ್ ಬರ್ಲಿ ಅನ್ನೋಕ್ಕೋಸ್ಕರ ಹೀಗೆ ಭಕ್ತರ ಸಂಗಮವನ್ನ ಬೆಳೆಸುವ ಒಂದು ಧ್ಯೇಯವನ್ನ ಈ ಇಸ್ಕಾನ್ ಸಂಸ್ಥೆ ಹೊಂದಿದೆ. ಮತ್ತೆ 5ರಲ್ಲಿ ಈ ಒಂದು ಪಾಠ 5ರಲ್ಲಿ ಅಥವಾ ಅಧ್ಯಾಯ 5ರಲ್ಲಿ ನಾವು ನೋಡುವ ಹಾಗೆ ಭಕ್ತಿ ಸೇವೆಯ ಪವಿತ್ರತೆಯನ್ನ ಕಾಣ್ತೀವಿ. ಸೊ ಇಲ್ಲಿ ನೀಡಲಾದ ಪುರಾವೆಗಳು 30 ಇದೆ. ಸೊ 30ಗಳನ್ನ ಓದ್ಕೊಳ್ಳಿ. ನಾನು ಅದರಲ್ಲಿ ಕೇವಲ 4ಗಳನ್ನ ನಿಮ್ಗೆ ಓದಿ ಹೇಳಿರುವಂತದ್ದು. ಅದು ಏನು ಕಷ್ಟ ಇಲ್ಲ, ಕೇವಲ ಉಲ್ಲೇಖ, ಅಲ್ಲಿ ವಿವರಣೆ ಇದೆ. ಯಾಕೆ ಮುಕ್ತಿ ಕೂಡ ಕನಿಷ್ಠವಾಗಿರುವಂತದ್ದು ಒಬ್ಬ ಭಕ್ತನಿಗೆ ಅನ್ನುವಂಥದ್ದನ್ನ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅವುಗಳನ್ನೆಲ್ಲನೂ ಕೂಡ ನೋಡ್ಕೊಳ್ಳಿ ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ. ಮತ್ತೆ ಶುದ್ಧ ಭಕ್ತಿ ಸೇವೆ ಸ್ವತಂತ್ರ ಸ್ವರೂಪವನ್ನು ವಿವರಿಸಿದ್ವಿ. ಸೊ ಇವುಗಳ ಕುರಿತಾಗಿ ಇವತ್ತು 3, 4, 5 ಅಧ್ಯಾಯಗಳ ಚರ್ಚೆ ನಾವು ಮಾಡಿದ್ದೀವಿ. ಸೊ ಇದರಲ್ಲಿ ನೀವು ಓದುವಾಗ ಏನಾದ್ರೂ ಮತ್ತೆ ಪ್ರಶ್ನೆಗಳು ಬಂದ್ರೆ, ಇದರ ಕುರಿತಾಗಿ ನಿಮ್ಗೆ ಯಾವ್ದಾದ್ರು ವಿಷಯಗಳು ಗೊತ್ತಾಗ್ಲಿಲ್ಲ ಅಂದ್ರೆ ಅಥವಾ ಇವತ್ತಿನ ತರಗತಿ ಕುರಿತಾಗಿ ಏನಾದ್ರೂ ನಿಮ್ಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಪ್ರಿಯ ಉದ್ದವ, ಎಲ್ಲ ಜೀವಿಕಾ ವೃತ್ತಿಗಳನ್ನು ತೊರೆದು ಸಂಪೂರ್ಣ ಶರಣಾಗತಿಯ ಭಾವದಲ್ಲಿ ನನ್ನ ಆಶ್ರಯ ಪಡೆದು ನಾನು ನನ್ನ ಉಪದೇಶಗಳನ್ನು ಅನುಷ್ಠಾನಕ್ಕೆ ತಂದುಕೊಳ್ಳುವ ವ್ಯಕ್ತಿಯನ್ನು ಪ್ರಥಮ ವರ್ಗದ ಮನುಷ್ಯನೆಂದು ಪರಿಗಣಿಸಲಾಗುತ್ತೆ. ಸೊ ಇಲ್ಲಿ ಕೃಷ್ಣ ಉದ್ದವನಿಗೆ ಹೇಳ್ತಾ ಇದ್ದಾರೆ. ಸೊ ಏನೇ ವೃತ್ತಿಯಲ್ಲಿದ್ರು ಕೂಡ ಎಲ್ಲವನ್ನ ತೊರೆದು ನನಗೆ ಶರಣಾಗತರಾಗಿ ನನ್ನ ಆಶ್ರಯ ಪಡೆದು ನನ್ನ ಏನೆಲ್ಲ ಉಪದೇಶಗಳಿದೆಯೋ ಅದು ಅನುಷ್ಠಾನ ಮಾಡ್ಬೇಕು. ಆ ಅನುಷ್ಠಾನ ಮಾಡ್ತಾ ಇರುವಂತದ್ದು ಈ ಇಸ್ಕಾನ್ ಸಂಸ್ಥೆ. ಸೊ ಈ ತತ್ವವನ್ನ ಪಾಲನೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಇದು ಬೆಳವಣಿಗೆ ಹಂತದಲ್ಲಿದೆ. ಸೊ ಜೀವಕ ವೃತ್ತಿಗಳನ್ನು ಯಾವನೋ ಒಬ್ಬನು ಬಿಟ್ಟುಕೊಟ್ಟು ಸಂಪೂರ್ಣವಾಗಿ ಭಗವತ್ ಉತ್ಪಾದನೆಗಳಿಗೆ ಶರಣಾದರೆ ಅಂತವನು ಇನ್ನು ಮುಂದಕ್ಕೆ ಸಾಲಗಾರನಲ್ಲ. ಸುಮ್ಮನೆ ಭಕ್ತಿಯ ಮಾಡುತ್ತಾ ಹೋಗುವಷ್ಟರಿಂದಲೇ ಅವನು ಎಲ್ಲ ಹೊಣೆಗಾರಿಕೆಯನ್ನು ಮುಕ್ತನಾಗ್ತಾನೆ. ಸೊ ಹೊಣೆಗಾರಿಕೆ ಅಂದ್ರೆ ಏನು ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ, ನಾವು ಎಲ್ಲ ಈ ಒಂದೇನು ವರ್ಣಾಶ್ರಮ ಧರ್ಮದಲ್ಲಿದ್ದೇವೆ, ಒಂದಿಲ್ಲ ಒಂದು ರೀತಿಯಿಂದ ನಾವ್ ಏನಾಗ್ತಾ ಇದ್ದೇವೆ, ಒಂದು ಹೊಣೆಯಲ್ಲಿ ನಾವಿದ್ದೇವೆ ಅಂತ ಹೇಳ್ತೇವೆ. ಹೊಣೆ ಅಂತಂದ್ರೆ ಸಾಲಗಾರರು. ಈಗ ನನ್ನ ಒಂದು ಋಣ ಅಂತ ಹೇಳ್ಬೋದು. ಈಗ ನಾವು ಪಿತೃಪಿಂಡವನ್ನ ಅರ್ಪಿಸ್ತೇವೆ, ಅದು ನಮ್ಮ ಒಂದು ತಂದೆಯ ಋಣ ಅಂತ ಹೇಳ್ತೇವೆ. ಸೊ ಮಕ್ಕಳ ಋಣ ಅಂತ ಹೇಳ್ತೇವೆ. ಸೊ ಯಾರಿಗಾದ್ರೂ ಏನಾದ್ರೂ ಕೊಟ್ಟಾಗ ಆ ದಾನದ ಋಣ ಅಂತ ಹೇಳ್ತೇವೆ. ಸೊ ಹೀಗಾಗಿ ನಾವು ತುಂಬಾನೇ ಸಮಾಜದಲ್ಲಿ ಋಣದಿಂದ ಆವೃತ್ತವಾಗಿದ್ದೇವೆ. ಸೊ ತುಂಬಾನೇ ಋಣಗಳನ್ನ ಪಡ್ಕೊಂಡು ಹೋಗ್ತೇವೆ. ಅದಕ್ಕಾಗಿ ಋಣಗಳನ್ನ ಇಟ್ಕೊಳ್ಬಾರ್ದು ಅಂತ ಹೇಳ್ತೇವೆ. ಹಾಗಾಗಿ ಜೀವಿತಾವಧಿಯಲ್ಲಿ ಒಬ್ಬನು
ಸೊ ಬಿಟ್ಟುಕೊಟ್ಟ ಸಂಪೂರ್ಣವಾಗಿ ಭಗವತ್ ಉತ್ಪಾದನೆಗಳಿಂದ ಶರಣಾದ್ರೆ, ಭಗವಂತನಿಗೆ ಶರಣಾದ್ರೆ ಇವೆಲ್ಲ ಏನು ನಮ್ಮ ಸುತ್ತಮುತ್ತಲು ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಅನ್ನುವಂತಹ ಋಣಗಳು ನಮ್ಮ ಮೇಲಿದೆಯೋ, ಸಾಲಗಾರರು ಅನ್ನೋದಿದೆಯೋ ಏನೋ, ಈ ಋಣವನ್ನ ನಾವು ತಗೊಂಡು ಹೋದ್ರೆ ಮುಂದಿನ ಜನ್ಮದಲ್ಲಿ ಆ ಋಣ ನಾವು ತೀರ್ಸ್ಲಿಕ್ಕೂ ಕೂಡ ಆಗ್ಲಿಕ್ಕಿಲ್ಲ. ಸೊ ಅಂತ ಋಣಗಳನ್ನ ಸುಮ್ಮನೆ ಭಕ್ತಿ ಸೇವೆ ಮಾಡ್ತಾ ಹೋಗೋಷ್ಟ್ರಿಂದಲೇ ಇಂತ ಋಣಗಳಿಂದನೂ ಕೂಡ ನಾವು ಮುಕ್ತರಾಗ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಋಣ ಅನ್ನೋದು ಎಷ್ಟು ಕೆಟ್ಟ ಅನ್ನೋದು ಕೂಡ ನಿಮ್ಗೆ ಈಗಾಗ್ಲೇ ಗೊತ್ತಿರುವಂತದ್ದು. ಆ ಋಣವನ್ನ ನಾವು ತೆಗೆದುಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ ಮುಂದಿನ ಜನ್ಮದಲ್ಲಿ. ಸೊ ಹಾಗಾಗಿ ಇಂಥ ಋಣಗಳು ನಮ್ಗೆ ಗೊತ್ತಿಲ್ದೇನೆ ನಾವು ಋಣದಲ್ಲಿ ಬಿದ್ದಿರ್ತೇವೆ, ಇತರ ಋಣದಲ್ಲಿ. ಆದ್ರೆ ಈ ಭಕ್ತಿ ಸೇವೆಯನ್ನ ಮಾಡೋದ್ರಿಂದ ಇಂಥ ಋಣದಿಂದನೂ ಕೂಡ ನಾವು ಮುಕ್ತಿ ಆಗ್ತೀವಿ ಅನ್ನೋದನ್ನ ಶ್ರೀಲ ಪ್ರಭುಪಾದ ಅವರು ಹೇಳಿ ಈ ಒಂದು ಇವತ್ತಿನ ತರಗತಿಯ ಸಾರಾಂಶವನ್ನ ನಮ್ಗೆ ತಿಳಿಸ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ತರಗತಿಗೆ ಅಲ್ಪ ವಿರಾಮನ್ನ ಕೊಡೋಣ. ಸೊ ಮುಂದಿನ ತರಗತಿಯಲ್ಲಿ ನಾವು ಪಾಠ 6 ನೋಡ್ತೇವೆ. ಭಕ್ತಿ ಸೇವೆಯನ್ನು ಮ್ಯೂಟ್ ಮಾಡ್ಕೊಳ್ಳಿ. ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಧಾನಗಳನ್ನು ನಾವು ತಿಳ್ಕೊಳ್ತೇವೆ. 6, 7 ಮತ್ತೆ 8. ಸೊ ಇಲ್ಲಿ ಭಕ್ತಿ ಸೇವೆಯ ವಿವಿಧ ಅಂಗಗಳನ್ನ ನಾವು ತಿಳ್ಕೊಳ್ತೇವೆ. ತುಂಬಾ ಮುಖ್ಯವಾಗಿರುವಂತದ್ದು ಭಕ್ತಿ ಶುದ್ಧ ಭಕ್ತಿ ಸೇವೆಯನ್ನ ಮಾಡುವಾಗ ಅಥವಾ ಭಕ್ತಿಯನ್ನ ಮಾಡ್ಬೇಕಾದ್ರೆ ನಾವು ಯಾವ್ದನ್ನ ಅನುಸರಿಸಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದನ್ನ ನಾವಿಲ್ಲಿ ಕಾಣ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೃಪಾ ಸಿಂಧು ಪತಿತಾನಾಂ ಪಾವನೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹ್ಯಾಂಡ್ ಹರೇ ರೈಸ್. ಕೃಷ್ಣ. ಧನ್ಯವಾದಗಳು.